ಜ್ಞಾನವನ್ನು ನಮಗೆ ಕರೆದು ನಮಗೆ ಅರ್ಜುನನ ಮೂಲಕ ಅವನು ಕರುವನ್ನು ಸೂಚನೆ ಮಾಡ್ತಾನೆ. ಅವನ ಮೂಲಕ ನಮಗೆಲ್ಲರಿಗೂ ನಮ್ಮ ಲೋಕೋದ್ಧಾರಕ್ಕೆ ಆ ಗೀತಾ ಜ್ಞಾನವನ್ನು ಕೊಡ್ತಾನೆ ಅಂತ ಕೇಳಿದ್ವಿ ನಾವು. ಮತ್ತೆ ಮೊದಲನೇ ಅಧ್ಯಾಯದಲ್ಲಿ ಏನ್ ಕೇಳಿದ್ವಿ ಅಂದ್ರೆ ಅರ್ಜುನನು ಶೋಕ ಪಡೋದು. ಅರ್ಜುನ ಶೋಕ ಪಡೋದು ಏನಂದ್ರೆ ಈ ಯುದ್ಧ ಬೇಕಾ, ಇದರ ಅಗತ್ಯ ಏನು, ಈ ಯುದ್ಧ ಇದರಿಂದ ಯಾರಿಗೆ ಲಾಭ ಆಗೋದು, ಇದರಲ್ಲಿ ಇದು ಲಾಭ ಆಗೋದು, ಇದು ನನಗೆ ರಾಜ್ಯ ಸಿಕ್ಲಿಕ್ಕೆ, ನನಗೆ ರಾಜ್ಯವೇ ಬೇಡ, ನನಗೆ ರಾಜ್ಯ ಸುಖ ಯಾಕೆ ಬೇಡ ಅಂದ್ರೆ ನನ್ನವರೆಲ್ಲರೂ ಇಲ್ಲಿ ನೆರೆದ ನನ್ನ ಗುರುಗಳು ದ್ರೋಣಾಚಾರ್ಯರು, ನನ್ನ ಪಿತಾಮಹರಾದ ಭೀಷ್ಮ ಪಿತಾಮಹರು, ನನ್ನ ದಾಯಾದಿಗಳಾದ ದುರ್ಯೋಧನರು, ಇವರೆಲ್ಲ ಸತ್ತರ ಮೇಲೆ ನನಗೆ ಎಂತ ಸುಖ ಇದೆ, ಎಂತ ಶಾಂತಿ ಇದೆ. ರಾಜ್ಯಕ್ಕೆ ಇಟ್ಕೊಂಡು ನಾನು ಏನ್ ಮಾಡ್ಲಿ, ನಾನು ಇವಾಗ ಹಣ ಇದ್ದು ಏನ್ ಮಾಡ್ತೀವಿ ನಾವು, ನಮ್ಮ ನೆಂಟರು ಇರ್ಬೇಕು, ನಮ್ಮ ಹೆಂಡತಿ ನಮ್ಮ ಮಕ್ಕಳು ಇರ್ಬೇಕು, ಇವರ ಜೊತೆ ನಮ್ಮ ಸುಖ, ಇವರಿಲ್ದೆ ನಾನು ಎಂತ ಸುಖ. ಸೊ ಇಲ್ಲಿ ಅರ್ಜುನ ಹೇಳೋದು ಕೃಷ್ಣನಿಗೆ ಈ ತರ ಸುಖ ಬೇಡ ನನಗೆ. ಇದು ಎರಡನೇ ಕಾರಣ. ಯಾಕೆ ಅದ್ರ ಮುಂಚೆ ಅರ್ಜುನ ಹೇಳೋದು ನಾನು ಅವರ ಕರುಣೆ. ಅರ್ಜುನನು ಸಾಧು ಸ್ವಭಾವ ಇರೋದ್ರಿಂದ, ಮೃದು ಸ್ವಭಾವ ಆಗಿದ್ರಿಂದ ಅವ್ರು ಹೇಳೋದು ನನಗೆ ನಿಮ್ಮ ಪ್ರೆಸೆಂಟೇಶನ್ ನಿಮ್ಮಲ್ಲಿದೆ, ನಿಮ್ಮದೇ ಕೊಟ್ಟು ಮಾಡ್ಕೊಂಡು ಬರ್ಬೋದು. ಸೊ ನನಗೆ ಈ ಒಂದು ಕರುಣ ಅಂದ್ರೆ ಅರ್ಜುನನಿಗೆ ಬೇರೆಯವರ ಒಂದು ಸ್ವಲ್ಪ ದುಃಖವನ್ನು ನೋಡ್ಲಿಕ್ಕೆ ಆಗಲ್ಲ, ಬೇರೆಯವರ ಹಿಂಸೆಯನ್ನು ಸ್ವಲ್ಪ ಕೂಡ ನೋಡ್ಲಿಕ್ಕೆ ಆಗಲ್ಲ. ಹಾಗೆ ಅರ್ಜುನನ್ ಹೇಳೋದು ಈ ತರ ಸನ್ನಿವೇಶ ಅಂದ್ರೆ ನನ್ನವರೇ ಎಲ್ಲ ಇಲ್ಲ ಸೈನಿಕರು, ನನಗೋಸ್ಕರ ಯುದ್ಧ ಮಾಡ್ತಾ ಇರೋ ಇಲ್ಲಿ ಬಂದಿರೋ ಸೈನಿಕರು ಎಲ್ಲ ಸೈನಿಕ ಸಮೂಹ, ಮತ್ತೆ ಇಷ್ಟು ಲಕ್ಷಾಂತರ ಕೋಟ್ಯಾಂತರ ಜನರ ಹತ್ಯೆ ಆಗತ್ತೆ. ಇವರ ಹತ್ಯೆಯಿಂದ ಎಂತ ಒಂದು ನನಗೆ ಆನಂದ, ಇದು ನನಗೆ ಅವ್ರಿಗೆ ನೋಡಿ ಕರುಣೆ ಆಗ್ತಾ ಇದೆ, ಅನುಕಂಪ ಆಗ್ತಾ ಇದೆ. ಯಾಕಂದ್ರೆ ಅರ್ಜುನನು ಎಷ್ಟೋ ದೊಡ್ಡ ಹೋದ ಅಂದ್ರೆ ಅವನು ಗಾಂಡೀವವನ್ನು ತೆಗೆದ್ರೆ ಸಾಕು, ಅಲ್ಲಿ ಲಕ್ಷಾಂತರ ತಲೆ ಬುರುಡೆಗಳು ಉರುಳುತ್ತವೆ. ಅವರ ಸಾಮರ್ಥ್ಯ ಹಾಗೆ. ಅರ್ಜುನನು ಸಾಧಾರಣ ವ್ಯಕ್ತಿ ಅಲ್ಲ, ಅವರ ಗಾಂಡೀವ ಧನುಸ್ಸು ಅದು ತೆಗೆದ್ರೆ ಸಾಕು, ಸಾವಿರಾರು ಲಕ್ಷಾಂತರ ಜನರು ಒಮ್ಮೆಲೆ ಸಾಯ್ತಾರೆ, ಅಷ್ಟು ಪರಾಕ್ರಮಿಗಳು. ಸೊ ಅವ್ರಿಗೆ ಕರುಣೆ ಆಗ್ತಾ ಇದೆ. ಇದು ನನಗೋಸ್ಕರ, ನಮ್ಗೆ ರಾಜ್ಯ ಸಿಗ್ಲಿಕ್ಕೋಸ್ಕರ ನಾನು ಇಷ್ಟು ದೊಡ್ಡ ಇದನ್ನು ಮಾಡ್ಬೇಕಾ, ಕೃತ್ಯವನ್ನು ಮಾಡ್ಬೇಕಾ, ಘೋರ ಕೃತ್ಯವನ್ನು ಮಾಡ್ಬೇಕಾ ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾರೆ. ಎಲ್ಲಪ್ಪ ತಂದಿದ್ಯಾ ನನ್ನನ್ನ, ಯಾಕೆ ಈ ಯುದ್ಧದಲ್ಲಿ ಭಾಗವಹಿಸ್ಲಿಕ್ಕೆ ನನ್ನ ಪ್ರಚೋದನೆ ಮಾಡ್ತೇನೆ, ನನಗೆ ಬೇಡ ಈ ಯುದ್ಧ, ನನಗೆ ಇಷ್ಟು ರಕ್ತಪಾತ ಮಾಡಿ ನನಗೆ ಕಾಣ್ಲಿಕ್ಕಾಗಲ್ಲ, ನನಗೆ ಆಗಲ್ಲ, ಇದು ನೋಡ್ಲಿಕ್ಕೆ ಆಗಲ್ಲ ಅಂದ್ರೆ ಅದು ಅರ್ಜುನನ ಸ್ವಭಾವನ ತೋರಿಸುತ್ತೆ, ಅರ್ಜುನನ ಕರುಣೆ, ಅಪಾರ ಕರುಣೆ, ಅರ್ಜುನನ ಕನಿಕರ, ಅರ್ಜುನನ ಸಾಧು ಸ್ವಭಾವ ತೋರಿಸುತ್ತೆ ಅವರಿಗೆ. ಸೊ ಇದು ಮೊದಲ ಕಾರಣ ಅರ್ಜುನ ಹೇಳೋದು ನಾನು ಯುದ್ಧದಲ್ಲಿ ಭಾಗವಹಿಸೋದಿಲ್ಲ. ಎರಡನೇ ಕಾರಣ ಹೇಳೋದು ಅರ್ಜುನ ನನಗೆ ಈ ಸುಖ ಬೇಡ, ಈ ಯುದ್ಧದ ಪರಿಣಾಮ ಏನು, ಯುದ್ಧದ ಪರಿಣಾಮ ಅಂದ್ರೆ ನಮಗೋಸ್ಕರ ರಾಜ್ಯ ಸಿಗ್ಲಿ ಅಂತ, ನಾವು ಹಸ್ತಿನಾಪುರದ ರಾಜರಾಗ್ಬೇಕು, ಮಹಾರಾಜರಾಗ್ಬೇಕು ಅಂತ. ಈ ಆಗ್ತೀವಿ ಯಾವ ಒಂದು ಇದರಿಂದ, ಅಟ್ ವಾಟ್ ಕಾಸ್ಟ್, ಯಾವುದರಿಂದ ಎಲ್ಲ ನನ್ನ ಗುರು, ನನ್ನ ಪಿತಾಮಹರು, ನನ್ನ ದಾಯಾದಿಗಳು ಇಷ್ಟು ಸಾವಿರ ಜನ ಸತ್ತು ಈ ನನ್ನ ಒಂದು ಭೌತಿಕ ಸುಖಕ್ಕೆ ಬೇಕಾ, ಇದು ನನಗೆ ಬೇಡ. ಇದು ಅರ್ಜುನ ಹೇಳ್ತಾರೆ ಈ ಎಂತ ಸುಖ ಇದು, ನನ್ನವರೇ ಇಲ್ಲ ಅಂದ್ರೆ ಎಂತ ಸುಖ ಇದೆ, ನನ್ನವರಿಲ್ದೆ ಎಂತ ಸುಖ ನನಗೆ. ಸೊ ಇದು ಎರಡನೇ ಕಾರಣ. ಮೂರನೇ ಕಾರಣ ಅವ್ರು ಹೇಳೋದು ಪಾಪ, ಘೋರ ಪಾಪ. ಈ ಇಷ್ಟು ದೊಡ್ಡ ಯುದ್ಧ, ಇಷ್ಟು ಸಾವಿರಾರು ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ, ಒಬ್ಬರಿಗೆ ಸತ್ರು ಕೂಡ ನಾವು ದೊಡ್ಡ ಪಾಪ, ಅದು ಒಬ್ಬೊಂದು ಜೀವಿಗೆ ನಾವು ಸಾಯಿಸೋದು ಕೂಡ ದೊಡ್ಡ ಪಾಪ. ಹೇಳ್ತಾರೆ, ಮನುಸ್ಮೃತಿ ಹೇಳುತ್ತೆ, ಈ ಜನ್ಮದಲ್ಲಿ ನಾನು ಯಾರಾದರೂ ಒಂದು ಜೀವಿನ ಸಾಯಿಸಿದರೆ ಮರುಜನ್ಮದಲ್ಲಿ ಅವರು ನನ್ನ ಸಾಯಿಸ್ತಾರೆ. ಅದು ಜೀವಕ್ಕೆ ಜೀವ, ಭಗವಂತನ ಕರ್ಮದ ಸಿದ್ಧಾಂತ ಏನು ಅಂದ್ರೆ ಜೀವಕ್ಕೆ ಜೀವ. ಸೊ ನಾನು ನಿಮ್ಮನ್ನು ಕೊಲ್ತೇನೆ, ಬರೋ ಜನ್ಮದಲ್ಲಿ ನೀವು ನನ್ನ ಕೊಲ್ಲೋ ಒಂದು ಅವಕಾಶ ನಿಮಗೆ ಸಿಗುತ್ತೆ. ಸೊ ಹೀಗಾಗಿ ಇದು ಸಾವಿರಾರು ಲಕ್ಷಾಂತರ ಜನ ಸಾಯಿಸೋದ್ರಿಂದ ದೊಡ್ಡ ಪಾಪ. ಹಾಗೆ ಮರಣದಂಡನೆ ಅಂತ ಇರ್ತಾ ಇತ್ತು. ಯಾಕಂದ್ರೆ ನಾನು ಒಬ್ಬರನ್ನು ಕೊಂದರೆ ನನಗೆ ಮರಣದಂಡನೆ ಸಿಕ್ಕಿದ್ರೆ ಅದರ ಒಂದು ಕರ್ಮ ಮುಗಿದೋಯ್ತು, ಮತ್ತೆ ಬರೋ ಮುಂದಿನ ಜನ್ಮದಲ್ಲಿ ಅದನ್ನ ಅನುಭವಿಸ್ಲಿಕ್ಕಿಲ್ಲ. ಸೊ ಅರ್ಜುನನು ಹೇಳೋದು ಈ ತರ ಇಬ್ಬರು ಅಲ್ಲ, ಸಾವಿರ ಜನ ಸಾಯಿಸ್ತಾ ಇದ್ದೀನಿ ನಾನು ನರಕವಾಸ ಆಗೋದು ಖಂಡಿತ ನಾನು ಇದು ಅಂತ. ಸೊ ಪ್ರೆಸೆಂಟೇಶನ್ ಬಂದಿದೆ. ಸೊ ತಮಗೆ ಕಾಣ್ತಾ ಇದೆಯಾ? ಒಂದು ನಿಮಿಷ ಅನ್ಮ್ಯೂಟ್ ಮಾಡ್ತೇನೆ ನಾನು. ಕಾಣ್ತಾ ಇದೆ? ಓಕೆ. ಸೊ ಸ್ಟಾರ್ಟ್ ಮಾಡ್ತೇನೆ ನಾನು. ಓಕೆ. ಎಸ್, ಇದು ಗೀತೆ ಇವತ್ತಿನ. ಸೊ ಮೂರನೇ ಕಾರಣ ನಾವು ಕೇಳಿದ್ದು, ಅರ್ಜುನ ಯುದ್ಧ ಮಾಡೋದಿಲ್ಲ ಅನ್ನೋದಕ್ಕೆ ದೊಡ್ಡ ಪಾಪ, ಅಪಾರ, ಎಷ್ಟು ಘೋರ ಪಾಪ ಇದು, ಇದರಿಂದ ನರಕವಾಸ ಆಗುತ್ತೆ ನಂಗೆ ಅಂತ ಮೂರನೇ ಕಾರಣ. ನಾಲ್ಕನೇ ಕಾರಣ ಹೇಳ್ತಾರೆ, ಇದರಿಂದ ಕುಲಧರ್ಮ ನಾಶ ಆಗುತ್ತೆ. ಕುಲಧರ್ಮ, ಫ್ಯಾಮಿಲಿ ಟ್ರೆಡಿಷನ್, ಇಲ್ಲಿಂದ ಎಷ್ಟು ರಕ್ತಪಾತ ಆಗಿ ಹಿರಿಯರು ಸಾಯ್ತಾರೆ, ಗಂಡಸರು ಸಾಯ್ತಾರೆ, ಮತ್ತೆ ಒಂದು ಕುಟುಂಬದಲ್ಲಿ ಹೆಂಗಸರ ರಕ್ಷಣೆ ಇಲ್ಲದೆ ಆಗುತ್ತೆ. ಅವರ ರಕ್ಷಣೆ ಇಲ್ಲದೆ ಸ್ತ್ರೀಯರವರು ಪ್ರದೋಷಿತರಾಗ್ತಾರೆ, ಅದರ ಒಂದು ಸಾಧ್ಯತೆ ಇದೆ. ಹಾಗೆ ಅವರಿಂದ ಉತ್ಪತ್ತಿಯಾದ ಸಂತಾನ ಅವರು ಕೂಡ ಇದಾಗ್ತಾರೆ ಅಂತ ಅರ್ಜುನ ನಾಲ್ಕನೇ ಕಾರಣ. ಮತ್ತೆ ಐದನೇ ಕಾರಣವನ್ನ ಆಕ್ಚುಲಿ ನಾವು ಈ ಎರಡನೇ ಅಧ್ಯಾಯದಲ್ಲಿ ನೋಡೋಣ. ಎರಡನೇ ಅಧ್ಯಾಯ ಮೊದಲಲ್ಲಿ ಈ ಕಾರಣವನ್ನು ನೋಡೋಣ.
ಸೊ ನಾವು ಇಲ್ಲಿಗೆ ಸ್ಟಾರ್ಟ್ ಮಾಡೋಣ ನಮ್ಮ ಪ್ರೆಸೆಂಟೇಷನ್. 1 minute, you can unmute so they can just click they can see everybody. ಹರೇ ಕೃಷ್ಣ. ಸ್ವಲ್ಪ ತಡೆ ಆಯ್ತು, ಪ್ರೆಸೆಂಟೇಷನ್ ಸ್ವಲ್ಪ ಇದಿಲ್ಲದೆ ಇರೋದ್ರಿಂದ ಈಗಿಂದ ನಾವು ಶುರು ಮಾಡೋಣ. 2ನೇ ಅಧ್ಯಾಯದ ಶುರು ಮಾಡೋಣ. ಸೊ ಇಲ್ಲಿ ನಿಮಗೆ ಕಾಣ್ತಾ ಇರೋದೇನೆಂದ್ರೆ, ಕೃಷ್ಣ ಅರ್ಜುನನಿಗೆ ಈಗ ಈ ಗೀತೆಯನ್ನು ಬೋಧನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. 1ನೇ ಅಧ್ಯಾಯದಲ್ಲಿ ಕೃಷ್ಣ ಏನು ಹೇಳೋದಿಲ್ಲ, ಕೃಷ್ಣನ ಮಾತೇ ಆಡೋದಿಲ್ಲ 1ನೇ ಅಧ್ಯಾಯದಲ್ಲಿ. ನೀವು ನೋಡಿ 1ನೇ ಅಧ್ಯಾಯ ಶ್ಲೋಕ ಭಗವದ್ಗೀತೆ ಆದ್ರೂ ಭಗವದ್ಗೀತೆಯಲ್ಲಿ ಭಗವಂತನ ಮಾತಿಲ್ಲ 1ನೇ ಅಧ್ಯಾಯದಲ್ಲಿ. ಅದು ಆಕ್ಚುಲಿ ಶುರು ಆಗೋದು 2ನೇ ಅಧ್ಯಾಯದಲ್ಲಿ. ಸೊ ಇಲ್ಲಿ ನಾವು ಕೃಷ್ಣ ಅರ್ಜುನಿಗೆ ಬೋಧನೆ ಮಾಡೋದು ಚಿತ್ರವನ್ನು ಕೂಡ ನೋಡ್ತೀವಿ. ಇಲ್ಲಿಂದ ಶುರು ಆಗುತ್ತೆ ಭಗವದ್ಗೀತೆ, ನಿಜವಾಗ್ಲೂ ಭಗವದ್ಗೀತೆ 2ನೇ ಅಧ್ಯಾಯ 11ನೇ ಶ್ಲೋಕ. ಸೊ ತಾವು ಮ್ಯೂಟ್ ಮಾಡ್ಕೊಂಡ್ಬಿಡಿ ಎಲ್ಲರೂ. ಸೊ ನಾನು ಮ್ಯೂಟ್ ಹಾಲ್ ಅಂತ ಇರೋದೇ ಕೊಡ್ತೇನೆ ನಾನು. ಸರ್ ಮ್ಯೂಟ್ ನೀವೇ ಮಾಡಿಬಿಡಿ. ನಾನೇ ಮಾಡ್ಬಿಡ್ತೀನಿ. ನೀವೇ ಮಾಡಿಬಿಡಿ, ನಿಮ್ಮ ಕೈಯಲ್ಲಿ ಅಲೋ ಪಾರ್ಟಿಸಿಪೆಂಟ್ಸ್ ಟು ಅನ್ಮ್ಯೂಟ್ ನಾನು ತೆಗೆದು ಬಿಡ್ತೇನೆ ನಾನು. ಸೊ ಅದು ಮಾಡಿಬಿಡಿ ಸರ್, ಒಳ್ಳೇದಾಗ. ಹೌದು. ಸೊ ಈಗ ಗೀತೆ 2ನೇ ಅಧ್ಯಾಯ, ಇದರ ಹೆಸರು ಸಾಂಖ್ಯ ಯೋಗ. ಮೊದಲ ಅಧ್ಯಾಯದ ಹೆಸರು ಇದ್ದದ್ದು ಅರ್ಜುನ ವಿಷಾದ ಯೋಗ. ಅರ್ಜುನನು ಶೋಕವನ್ನು ವ್ಯಕ್ತಪಡಿಸೋದು. ಈಗ 2ನೇ ಅಧ್ಯಾಯದ ಹೆಸರು ಸಾಂಖ್ಯ ಯೋಗ. ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಇದು ಅಷ್ಟೇ ಅಲ್ಲ, ಇದು ಸಂಪೂರ್ಣ ಗೀತೆಯ ಸಾರಾಂಶ. ಈ ಅರ್ಜುನನು ನಾನು ಯುದ್ಧ ಮಾಡೋದಿಲ್ಲ, ನನ್ನ ಈ ಕರ್ತವ್ಯವನ್ನು ನಾನು ಮಾಡೋದಿಲ್ಲ ಅಂತ ಹೇಳಿದ್ದನ್ನ ಕಾರಣ ಸಹಿತ ಒಂದೊಂದು ಕಾರಣಕ್ಕೂ ಕೃಷ್ಣನು ವಾದವನ್ನು ಕೊಟ್ಟು ಅರ್ಜುನನ ಕಾರಣಗಳನ್ನ ಅಲ್ಲೇ ಮುಗಿಸ್ಬಿಡ್ತಾರೆ. ಅಂದ್ರೆ ಅರ್ಜುನನಿಗೆ ಏನು ಪ್ರಶ್ನೆ ಇಲ್ಲ, ನಾನು ಯಾಕೆ ಯುದ್ಧ ಮಾಡಬಾರದು ಅಂತ. ಕೃಷ್ಣನು 2ನೇ ಅಧ್ಯಾಯದಲ್ಲೇ ಅರ್ಜುನನ ಸಂಪೂರ್ಣ ಸಂಶಯಗಳನ್ನ ದೂರ ಮಾಡಿ ಅರ್ಜುನನಿಗೆ ನೀನು ಯುದ್ಧ ಮಾಡ್ಬೇಕು, ಯಾಕೆ ಯುದ್ಧ ಮಾಡ್ಬೇಕು, ನೀನು ಇದು ಧರ್ಮ ಯುದ್ಧ ಆದ್ರೆ ನೀನು ಯುದ್ಧ ಮಾಡ್ಬೇಕು, ಇದು ನನ್ನ ಇಚ್ಛೆ ಆದ್ರಿಂದ, ಇದು ಲೋಕೋದ್ಧಾರ ಆಗೋದ್ರಿಂದ ಇದು ಮಾಡ್ಬೇಕು ಅಂತ ಕೃಷ್ಣನು ಅರ್ಜುನನ ಈ ಕಾರಣಗಳು, ಮೊದಲ ಅಧ್ಯಾಯದಲ್ಲಿ 4 ಕಾರಣಗಳು ಏನ್ ಹೇಳ್ತಾರೆ ಅದೆಲ್ಲವೂ ಕೂಡ ಉತ್ತರಿಸ್ಬಿಡ್ತಾರೆ 2ನೇ ಅಧ್ಯಾಯದಲ್ಲಿ. ಅದಕ್ಕೆ ಇದನ್ನ ಗೀತೆಯ ಸಾರಾಂಶ ಅಂತ ಕೂಡ ಹೇಳ್ತಾರೆ ಈ ಅಧ್ಯಾಯಕ್ಕೆ. ಸಾಂಖ್ಯಯೋಗ ಇದು ಹೆಸರು. ಅದು ಕೂಡ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಇದು ಗೀತೆಯ ಸಾರಾಂಶ. ನೀವು 2ನೇ ಅಧ್ಯಾಯದ ವಿಷಯಗಳನ್ನ ಅರ್ಥ ಮಾಡ್ಕೊಂಡ್ರೆ ಗೀತೆಯ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ತೀರಾ ಆದಾಗೆ. ಆದ್ರೆ ಅದರ ಡೀಟೇಲ್ 3ನೇ ಅಧ್ಯಾಯ, 4ನೇ ಅಧ್ಯಾಯ, 5ನೇ ಅಧ್ಯಾಯ ಅದು ಡೀಟೇಲ್ ಆಗುತ್ತೆ. ಎನಿವೆ ನಾವು ಈಗ ಸಮರಿ ಸ್ಟಡಿ ಆದ್ರಿಂದ ನಾವು ಸಂಕ್ಷಿಪ್ತವಾಗಿ ನೋಡೋಣ. ನಾವು ಮತ್ತೆ ಡೀಟೇಲ್ ಆಗಿ ಪ್ರತಿ ಅಧ್ಯಾಯದಲ್ಲೂ ನಾವು ಬೇರೆ ಬೇರೆ ವಿಷಯ ಎಲ್ಲ ಬೆಳೆಸ್ಕೊಂಡು ಹೋಗ್ಬೋದು ಅದನ್ನ. ಸೊ ಇದು ಕಾರಣಗಳು ಹೇಳಿದ್ದು ಅರ್ಜುನ ಯಾಕೆ ಯುದ್ಧ ಮಾಡೋದಿಲ್ಲ ಅಂತ. ಮೊದಲು ಅರ್ಜುನ ಹೇಳಿದ್ದು ದಯೆ. ಅರ್ಜುನನಿಗೆ ತುಂಬಾ ದಯೆ ಬಂತು, ಕರುಣೆ ಬಂತು. ನನ್ನ ಇಷ್ಟು ಸಾವಿರ ಲಕ್ಷಾಂತರ ಜನರು ಅವರಿಗೆ ಸಾಯಿಸ್ತಾ ಇದ್ದೀನಲ್ಲ, ಇದು ಇಷ್ಟು ಕ್ರೂರ ಕೃತ್ಯ ಅಲ್ಲ ಅಂತ ದಯೆ ಬಂತು. ಮತ್ತೆ ಇದರ ಲಾಭವಾಗಿ ನನಗೇನು ಸುಖವಿಲ್ಲ, ನನ್ನವರೆಲ್ಲರೂ ಸಾಯ್ತಾ ಇದ್ದಾರೆ, ಇಲ್ಲಿ ಇಂಥ ರಾಜ್ಯ ಸಿಕ್ಕಿದ್ರೆ ಏನು ಪ್ರಯೋಜನ ಅಂತ ಅರ್ಜುನ ಹೇಳ್ತಾರೆ. 3ನೇ ಕಾರಣ ಅರ್ಜುನ ಹೇಳಿದ್ದು, ಇದು ದೊಡ್ಡ ಮಹಾಪಾಪ. ಒಂದು ವ್ಯಕ್ತಿನ ಜೀವನ ಸಾಯಿಸಿದ್ರು ಅದ್ರಲ್ಲಿ ದೊಡ್ಡ ಪಾಪ ಇದೆ. ಆ ರೀತಿಯಲ್ಲಿ ಇಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜೀವಗಳು ಸಾಯ್ತಾ ದೊಡ್ಡ ಪಾಪ, ಖಂಡಿತವಾಗಿ ನಾನು ನರಕವಾಸವೇ ನನಗೆ ಅಂತ. 4ನೇದು, ಅವರು ನಾಶ ಆದ್ಮೇಲೆ ಅವರ ಮನೆಗಳಲ್ಲಿ ಹೆಂಗಸರು ಒಂದು ಇದಿರುತ್ತೆ, ಅವ್ರ ರಕ್ಷಣೆ ಇರೋದಿಲ್ಲ, ಮಕ್ಕಳಿಗೆ ರಕ್ಷಣೆ ಇರೋದಿಲ್ಲ, ಮಕ್ಕಳ ರಕ್ಷಣೆ ಇಲ್ಲದೆ ಅವರ ಒಂದು ಧಾರ್ಮಿಕ ಬೆಳವಣಿಗೆ ಆಗೋದಿಲ್ಲ ಅಂತ 4ನೇ ಕಾರಣ ಹೇಳೋದು. ಸೊ ಈ 4 ಕಾರಣಗಳು ಅರ್ಜುನ ಹೇಳಿದ್ದು ಸರಿಯೇ ಅನ್ಸುತ್ತೆ ನಮ್ಗೆ, ಇದರಲ್ಲೇನು ತಪ್ಪಿಲ್ಲ ಇದರಲ್ಲಿ. ಅರ್ಜುನ ಹೇಳಿದ್ದು ಕೃಷ್ಣನಿಗೆ ನಾನು ಯುದ್ಧ ಮಾಡೋದಿಲ್ಲ ಅಂದ್ರೆ ಅದು ಕಾರಣ ಸಹಿತ. ಯಾಕೆ ಅರ್ಜುನ ಯುದ್ಧ ಮಾಡೋದ್ರೆ ಈ 4 ಕಾರಣಗಳಿದೆ. ಇದು ತುಂಬಾ ಇದು ಅವರು ಯೋಚನೆ ಮಾಡಿ ಅರ್ಜುನ ಮಾಡ್ತಾ ಇರೋದು. ಅರ್ಜುನನು ಹಾಗೆ ನನಗೋಸ್ಕರ ಯುದ್ಧ ಬೇಕು, ನನಗೋಸ್ಕರ ರಾಜ್ಯ ಬೇಕು ಅಂತ ಮಾಡ್ತಾ ಇಲ್ಲ. ಸೊ ಈಗ 5ನೇ ಕಾರಣ 2ನೇ ಅಧ್ಯಾಯದಲ್ಲಿ ಬರುತ್ತೆ. ಅರ್ಜುನನ್ ಹೇಳ್ತಾನೆ, ಇಷ್ಟೆಲ್ಲ ನಾನು ಜ್ಞಾನ ಮಾತಾಡ್ತಾ ಇದ್ದೀನಿ, ಇಷ್ಟೆಲ್ಲ ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ, ಒಂದು ಪಂಡಿತನ ರೀತಿಯಲ್ಲಿ ಮಾತಾಡ್ತಾ ಇದ್ದೀನಿ, ಆದ್ರೂ ಕೂಡ ನನಗೆ ಈ ಡಿಸಿಷನ್ ತಗೊಳ್ಳಕ್ಕೆ ನನಗೆ ದ್ವಂದ್ವ ಉಂಟಾಗ್ತಾ ಇದೆ. ದ್ವಂದ್ವ ಅಂದ್ರೆ ಇದು ಸರಿನಾ ಅದು ಸರಿನಾ, ನಾನು ಅವ್ರನ್ನ ಕೊಂದ್ರೆ ಸರಿನಾ, ನಾನು ಕೊಲ್ಲದೆ ನಾನು ವೈರಾಗ್ಯ, ನಾನು ಒಂದು ಸನ್ಯಾಸಿಯಾಗಿ ಹೋಗ್ಬಿಟ್ರೆ ಒಳ್ಳೇದ, ಈ ನನ್ನ ಒಂದು ಯುದ್ಧ ಧರ್ಮವನ್ನು ಬಿಟ್ಬಿಟ್ಟು ನಾನು ಹೋಗ್ಬಿಟ್ರೆ ಒಳ್ಳೇದ. ಅರ್ಜುನನಿಗೆ ಯಾವುದು ಸರಿ ಅಂತ ಗೊತ್ತಾಗ್ತಾ ಇಲ್ಲ, ಒಂದು ದ್ವಂದ್ವದಲ್ಲಿದ್ದಾರೆ, ಇದು ಸರಿನಾ ಅದು ಸರಿನಾ. ಸೊ ಹಾಗೆ
ಕೃಷ್ಣ ಅರ್ಜುನಿಗೆ ಮೊದಲು ಈ ಗೀತೆಯಲ್ಲಿ 2ನೇ ಅಧ್ಯಾಯದಿಂದ ಮಾತಾಡ್ತಾರೆ. ಅದರಲ್ಲಿ ಒಂದು ತುಂಬಾ ಸೊಗಸಾದ ಒಂದು ಇದು ಹೇಳ್ತಾರೆ ಕೃಷ್ಣ ಅರ್ಜುನನಿಗೆ ಹೇಳೋದು, ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತ. ಇದು 2ನೇ ಅಧ್ಯಾಯದ ನಾನು PDF ಕೂಡ ಶೇರ್ ಮಾಡಿದ್ದೇನೆ ತಮಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲೆಲ್ಲ. ತಾವು ಅದನ್ನು ಕೂಡ ಮತ್ತೆ ಡೌನ್ಲೋಡ್ ಮಾಡಿ ನೋಡ್ಬೋದು. ನಾವು ಗೀತಾ ಯಥಾರೂಪವನ್ನು ನಾವು ರೆಫರ್ ಮಾಡಿ ಮಾಡ್ತಾ ಇರೋದು ಇದು. ಸೊ ಅದನ್ನ ನೀವು ನೋಡ್ಬೋದು. ಸೊ ಅದು 2ನೇ ಅಧ್ಯಾಯದ 11ನೇ ಶ್ಲೋಕ ಬರುತ್ತೆ. ಅದರ ಮುಂಚೆ ಅರ್ಜುನನು ಈ ತರ ಒಂದು ದ್ವಂದ್ವದಲ್ಲಿರೋದ್ರಿಂದ ಅರ್ಜುನನ್ ಏನ್ ಮಾಡ್ದ? ಈಗ ನಾವು ಕೂಡ ಜೀವನದಲ್ಲಿ ದ್ವಂದ್ವದಲ್ಲಿ ಇರ್ತೇವೆ. ನಮಗೂ ಯಾವ್ದು ಮಾಡ್ಬೇಕು, ಇದು ಸರಿನಾ ಅದು ಸರಿನಾ, ಹೀಗ್ ಮಾಡ್ಬೇಕಾ ಹಾಗ್ ಮಾಡ್ಬೇಕಾ, ಯಾವಾಗ ಮಾಡ್ಬೇಕಿದು ಅಂತ ವೆನ್ ಟು ಡೂ, ವಾಟ್ ಟು ಡೂ, ಹೌ ಟು ಡೂ. ನಮ್ಮ ಈ ಪ್ರಪಂಚದಲ್ಲಿ ನಮ್ಮ ಕಷ್ಟಗಳಂದ್ರೆ ಏನ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಇದು ದ್ವಂದ್ವದಲ್ಲಿ ನಾವೆಲ್ಲರೂ ಕೂಡ ಪ್ರತಿ ಕ್ಷಣ ನಾವು ಸಿಲುಕಿದ್ದೇವೆ. ನಮಗೆ ಮಾರ್ಗದರ್ಶನ ಬೇಕು ನಮ್ಗೆ. ಅರ್ಜುನನು ಆತರ ಒಂದು ಸನ್ನಿವೇಶ ಯುದ್ಧ ಭೂಮಿಯಲ್ಲಿ ಆದ್ರೂ ಕೂಡ ಅರ್ಜುನನು ಅವನು ಕೃಷ್ಣ ವೆಯ್ಟ್ ಕೃಷ್ಣ ನಿಲ್ಲು, ನಾನು ಈಗ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು, ನಾನು ಹೀಗೆ ನಾನು ಯುದ್ಧ ಮಾಡೋದಕ್ಕಲ್ಲ, ನಾನು ಅದು ಏನಾಗ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಅರ್ಜುನನು ಈ 2ನೇ ಅಧ್ಯಾಯದಲ್ಲಿ ಕೂತ್ ಬಿಡ್ತಾನೆ. ತನ್ನ ರಥದಲ್ಲಿ ಯುದ್ಧ ಮಾಡ್ಲಿಕ್ಕೆ ನಿಂತವ ಕೂತ್ ಬಿಡ್ತಾನೆ ಅರ್ಜುನ. ಸೊ ತುಂಬಾ ಚೆನ್ನಾಗಿ ಚಿತ್ರೀಕರಣ ಮಾಡ್ತಾರೆ. ಅರ್ಜುನ ತನ್ನ ತಲೆ ಮೇಲೆ ಕೈ ಹಾಕೊಂಡು ಅವರು ಕೂತ್ ಬಿಡ್ತಾರೆ ಅಂತ ಒಂದು ಚಿತ್ರೀಕರಣ. ಸೊ ಇಲ್ಲಿ ಅರ್ಜುನನು ಆಗ ಕೃಷ್ಣನಿಗೆ ಹೇಳೋ ಮಾತು 2ನೇ ಅಧ್ಯಾಯ 7ನೇ ಶ್ಲೋಕ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತ ಯಚ್ಛ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ಇದರ ಅನುವಾದ ಇದೆ ನೋಡಿ ಆ ಕೆಳಗೆ, ನೀವು ಕನ್ನಡದಲ್ಲಿ, ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ, ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ, ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡು. ಸೊ ನಾವು ಈ ತರ ದ್ವಂದ್ವದಲ್ಲಿ ಇದ್ದೇವೆ ಜೀವನದಲ್ಲಿ. ನಾವು ಪ್ರತಿಯೊಬ್ಬರು ಕೂಡ ಒಂದು ಅನಾಥನಾಗಿ ನಾವು ದ್ವಂದ್ವದಲ್ಲಿದ್ದೇವೆ. ಆದರೆ ನಾವು ಏನ್ ಮಾಡ್ಬೇಕು? ನಾವು ಈ ತರ ಕೃಷ್ಣನಿಗೆ ಹೇಗೆ ಅರ್ಜುನನು ಶರಣಾಗತಿಯಾಗಿ ಅವರ ಶಿಷ್ಯನಾಗ್ತಾ ಇದ್ದಾನೆ, ಹಾಗೆ ನಾವು ಕೂಡ ಭಗವಂತನ ಮಾರ್ಗದರ್ಶನದಲ್ಲಿ ಆಶ್ರಯದಲ್ಲಿ ಬರ್ಬೇಕು. ನಾವು ಒಂದು ಸದ್ಗುರುವ ಶಿಷ್ಯರಾಗ್ಬೇಕು ಅಂತ ನಾವು ಇದು ಕಲ್ತ್ಕೊಳ್ಬಹುದು. ಸೊ ಇದು ಹೇಳ್ತಾರೆ 7ನೇ ಶ್ಲೋಕ, 2ನೇ ಅಧ್ಯಾಯ 7ನೇ ಶ್ಲೋಕನ ಅರ್ಜುನನು ಸರೆಂಡರಿಂಗ್ ಶ್ಲೋಕ ಅಂತ ಇರ್ತಾರೆ. ಕೃಷ್ಣನಿಗೆ ಶರಣಾಗತಿಯನ್ನು ಹೊಂದುತ್ತಾ ಇರೋ ಶ್ಲೋಕ. ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ, 4ನೇ ನೀವು ಲೈನಲ್ಲಿ ನೋಡ್ತೀರಾ. ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸು. ಅಂದ್ರೆ ನನಗೆ ನೀನು ಮಾರ್ಗದರ್ಶನ ಕೊಡು. ನನ್ನ ಸಾಮರ್ಥ್ಯದಿಂದ, ನನ್ನ ಬುದ್ಧಿಯಿಂದ, ನನ್ನ ಜ್ಞಾನದಿಂದ ನನಗೆ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರ್ದು, ಯಾವ್ದು ಕರ್ತವ್ಯ, ಯಾವ್ದು ಇಲ್ಲ, ನನಗೆ ತಿಳಿತಾ ಇಲ್ಲ. ಸೊ ನೀನು ನನ್ನ ಗುರು ಆಗಿ ನನಗೆ ಶಿಷ್ಯನಾಗಿ ಸ್ವೀಕರಿಸಿ ನನಗೆ ನೀನು ಮಾರ್ಗದರ್ಶನ ಕೊಡು ಅಂತ ಅರ್ಜುನನು ಕೃಷ್ಣನ ಶರಣಾಗತಿ ಆಗ್ತಾರೆ. ಸೊ ಹೇಳ್ತಾರೆ ಅವರಿಬ್ಬರು ಸ್ನೇಹಿತರು, ಕೃಷ್ಣನ ಆತ್ಮೀಯ ಸ್ನೇಹಿತ ಅರ್ಜುನನು. ಆದರೆ ಇದಾದ್ಮೇಲೆ ಅವರ ಸಂಬಂಧ ಈ ಗೀತೆಯಲ್ಲಿ ಒಂದು ಗುರು ಶಿಷ್ಯ ಆಗಿದೆ. ಅದರ ಮುಂಚೆ ಅರ್ಜುನ ಮತ್ತೆ ಕೃಷ್ಣ ಅಂದ್ರೆ ಅವ್ರ ಸ್ನೇಹಿತರು, ಆಪ್ತ ಸ್ನೇಹಿತರು. ಎಷ್ಟು ಆಪ್ತ ಸ್ನೇಹಿತರು ಅಂದ್ರೆ ಅದು ಏನು ಭೀಮಸೇನ ಅವ್ರಿಗಿಂತನೂ ಆಪ್ತರು. ಭೀಮ, ನಕುಲ, ಸಹದೇವ, ಕೃಷ್ಣ, ಅರ್ಜುನ ಅಂದ್ರೆ ಭಗವದ್ಗೀತೆ ನೋಡ್ತೀರಾ, ಅರ್ಜುನ ಕೃಷ್ಣ ಮತ್ತೆ ಮತ್ತೆ ಹೇಳ್ತಾನೆ, ಪ್ರಿಯೋಸಿಮಿ ಸಖಾಚೇತಿ, ನಿನ್ನ ಸಖ, ನನ್ನ ಪ್ರಿಯನಾದವನು. ಈಗ ಈ ಕೃಷ್ಣ ಮತ್ತೆ ಮತ್ತೆ ಅರ್ಜುನ್ ಹೇಳ್ತಾನೆ, ನೀನು ಆತ್ಮೀಯ. ಆದ್ರೂ ಕೂಡ ಇಲ್ಲಿಂದ ಅರ್ಜುನನು ಈ ಕೃಷ್ಣ ಶಿಷ್ಯನಾಗಿದ್ದಾನೆ. ಕೃಷ್ಣನು ನಮ್ಮ ಒಂದು ಒಳಿತಕ್ಕಾಗಿ ಅರ್ಜುನನ ಮೂಲಕ ಈ ಗೀತಾ ಜ್ಞಾನವನ್ನು ಬೋಧನೆ ಮಾಡ್ತಾನೆ. ಸೊ 11ನೇ ಶ್ಲೋಕ ನೀವು ನೋಡ್ಬೋದು 2ನೇ ಅಧ್ಯಾಯದಲ್ಲಿ. ಆ ಕೃಷ್ಣ ನಗ್ತಾ ಇರ್ತಾನೆ. ಅರ್ಜುನನು ಇಷ್ಟು ಒಂದು ಗಾಬರಿಲಿದ್ದಾನೆ, ಇಷ್ಟು ಒಂದು ಸಾವು, ಇದು ಲೈಫ್ ಅಂಡ್ ಡೆತ್. ಇಲ್ಲಿ ಅಷ್ಟೇ ಯುದ್ಧ ಭೂಮಿಯಲ್ಲಿ ಅಂದ್ರೆ ಅಷ್ಟೇ, ಇನ್ನೇನ್ ನಿರ್ಣಯ ಆಗುತ್ತೆ. ಯಾರು ಸ್ವಲ್ಪ ಜನ ಬದುಕ್ತಾರೆ, ಯಾರು ಸ್ವಲ್ಪ ಜನ ಸಾಯ್ತಾರೆ, ಮತ್ತೆ ಹಾಗೆ ಲೈಫ್ ಅಂಡ್ ಡೆತ್. ಆದ್ರೆ ಆ ಕೃಷ್ಣನಿಗೆ ಏನು ಇದಿಲ್ಲ. ಕೃಷ್ಣನ ಮುಗುಳ್ನಗುತ್ತಾ ಕೃಷ್ಣ ಸ್ಮೈಲಿಂಗ್, ಅವನು ಮಾತಾಡಕ್. ಕೃಷ್ಣನಿಗೆ ಈ ತರ ಒಂದು ಸನ್ನಿವೇಶ ಏನು ದೊಡ್ಡದಲ್ಲ. ನಮಗೆ ನಮ್ಮ ಚಿಕ್ಕ ಚಿಕ್ಕ ಕಷ್ಟಗಳು ಜೀವನದಲ್ಲಿ ದೊಡ್ಡದು ಅನಿಸ್ಬೋದು. ಆದ್ರೆ ಕೃಷ್ಣನಿಗೆ, ಭಗವಂತನಿಗೆ, ಈ ಸೃಷ್ಟಿಕರ್ತನಿಗೆ ಈ ಚಿಕ್ಕ ಇದೆಲ್ಲ ತುಂಬಾ ಚಿಕ್ಕದು ಅಂದ್ರೆ ಕ್ಷುಲ್ಲಕವಾದದ್ದು. ಇದಕ್ಕೆ ಅರ್ಥನೇ ಇಲ್ಲ ಅವನಿಗೆ. ಹೇಗೆ ನಾವು ಏನೋ ಒಂದು ರೋಗ ಬಂದ್ರೆ ನಾವು ಅಯ್ಯೋ ತಲೆ ನೋಡ್ತಾ ಇದೆ, ಅಯ್ಯೋ ಕಾಲು ನೋಡ್ತಾ ಇದೆ, ಕೈ ನೋಡ್ತಾ ಇದೆ, ನಾವು ತುಂಬಾ ಇದು ಮಾಡ್ತೇವೆ. ಆದ್ರೆ ಒಬ್ಬ ಎಕ್ಸ್ಪರ್ಟ್ ವೈದ್ಯರಿದ್ರೆ, ಇವಾಗ ಯಾರು ಆತರ ಕಡಿಮೆ ಐತರ, ಆದ್ರೆ ಯಾರೋ ಇದ್ದಲ್ಲಿ ಆತರ ಹಿಂದೆ ಆಯುರ್ವೇದದಲ್ಲಿ ಇರ್ತಾ ಇದ್ರು, ಅವ್ರಿದ್ದಲ್ಲಿ ಅವರು ನಗ್ತಾರೆ. ಅವರು ಇದೇನಿದು ಇವರು ಹೋದ್ರೆ ನಂಗೆ 1000 ಪಟ್ಟಿ ಕೊಡ್ತಾರೆ, ನಂಗೆ ತಲೆನೋವು, ನಂಗೆ ಕಾಲು ನೋವು, ನಂಗೆ ಹೊಟ್ಟೆಯಲ್ಲಿ ಉರಿ ಆಗ್ತಾ ಇದೆ, ನನಗೆ ಹಿಂದೆ ಬಿಸಿ ಆಗ್ತಾ ಇದೆ. ಅವ್ರು ನಿಜವಾದ ವೈದ್ಯನಂದ್ರೆ ಹೇಳ್ತಾರೆ, ಅವರು ನಾಡಿ ವೈದ್ಯರು ನಾಡಿಯಿಂದ ನೋಡಿ
ಆದ್ರೆ ರೋಗದ ಕಾರಣ ಗೊತ್ತು, ಮತ್ತೆ ಅದಕ್ಕೆ ಪರಿಹಾರ ಗೊತ್ತು. ಸೊ ಕೃಷ್ಣನಿಗೆ ಎಲ್ಲವೂ ಗೊತ್ತು. ಕೃಷ್ಣನಿಗೆ ಗೊತ್ತಿಲ್ಲದಿರೋ ಏನೂ ಇಲ್ಲ. ಅವನೇ ಪರಮಾತ್ಮನು, ಪ್ರತಿಯೊಬ್ಬ ಹೃದಯದಲ್ಲಿ ಪರಮಾತ್ಮನು ನೆಲೆಸಿದ್ದಾನೆ. ವೇದಾಹಂ ಸಮತೀತಾನಿ ಭಗವತಿಯಲ್ಲಿ ಕೃಷ್ಣ ಮುಂದೆ ನೋಡ್ತೀವಿ. ಕೃಷ್ಣ ಹೇಳ್ತಾನೆ, ನನಗೆಲ್ಲವೂ ತಿಳಿದಿದೆ, ಹಿಂದೆ ಆದದ್ದು ಈಗ ಆಗ್ತಾ ಇರೋದು ಮುಂದೆ ಆಗೋದು, ಎಲ್ಲ ಪ್ರದೇಶದಲ್ಲಿ ಟೈಮ್, ಪ್ಲೇಸ್ ಅಂಡ್ ಸರ್ಕಮ್ಸ್ಟಾನ್ಸ್, ಟೈಮ್, ಪ್ಲೇಸ್ ಅಂಡ್ ಪರ್ಸನ್. ಕೃಷ್ಣಗೆಲ್ಲವೂ ಗೊತ್ತು. ಕೃಷ್ಣ ಗೊತ್ತಿಲ್ಲದೆ ಇರೋ ವಿಷಯನೇ ಇಲ್ಲ, ಗೊತ್ತಿಲ್ಲದೆ ಇರೋ ವ್ಯಕ್ತಿನೇ ಇಲ್ಲ, ಗೊತ್ತಿರೋ ಸನ್ನಿವೇಶನೇ ಇಲ್ಲ. ಸೊ ಕೃಷ್ಣನ ಮುಗುಳ್ನ ಗೊತ್ತು. ಅರ್ಜುನನ್ಗೆ ಹೇಳೋದು, ಅಶೋಚ್ಯಾನ್ ಅನ್ವಶೋಚಸ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ್ ಅಗತಾಸೂಂಶ ನಾನು ಶೋಚಂತಿ ಪಂಡಿತ. ಅರ್ಜುನನೇ, ನೀನು ದೊಡ್ಡ ಪಂಡಿತನಾಗಿ ಮಾತಾಡ್ತಾ ಇದೀಯಾ, ಆದ್ರೆ ಇದು ಪಂಡಿತನಾದವ್ರ ಮಾತಲ್ಲ. ಇದು ನೀನು ಹೇಳ್ತಾ ಇದೀಯ, ಕಾರಣ ಕೊಡ್ತಾ ಇದೀಯಾ, ನಾನು ಯಾಕೆ ಯುದ್ಧ ಮಾಡೋದಿಲ್ಲ, ಈ ಯಾಕೆ ಅಂತ ಕಾರಣ ಕೊಡ್ತಾ ಇದೀಯ. ಆದ್ರೆ ಪಂಡಿತರಾದವರು ಈ ತರ ಮಾತಾಡೋದಿಲ್ಲ. ಅಂದ್ರೆ ಅರ್ಥ ಏನು? ನೀನು ಪಂಡಿತನಲ್ಲ ಅರ್ಜುನ, ನೀನೊಬ್ಬ ಅಪಂಡಿತ. ಅಂದ್ರೆ ಇಂಡೈರೆಕ್ಟ್ ಆಗಿ, ನೇರವಾಗಿ ಹೇಳ್ತಾ ಇಲ್ಲ ಕೃಷ್ಣ. ಅದು ಇನ್ನೊಂದು ರೀತಿಯಲ್ಲಿ ಕೃಷ್ಣ ಹೇಳ್ತಾ ಇರೋದು, ನೀನೊಬ್ಬ ಮೂರ್ಖ. ಅಂದ್ರೆ ಇದು ಗುರುಗೆ ಅದಕ್ಕೆ ಅಧಿಕಾರ ಇದೆ, ಶಿಷ್ಯರನ್ನ ಈ ತರ ಹೇಳೋದಕ್ಕೆ ಗುರುವಿನ ಅಧಿಕಾರ ಇದೆ. ಸೊ ಕೃಷ್ಣನು ತಕ್ಷಣ ಗುರುವಿನ ಸ್ಥಾನವನ್ನು ತೆಗೆದುಕೊಂಡು ಅರ್ಜುನನಿಗೆ ಮುಗುಳ್ನಗುತ್ತಾ ಹೀಗೆ ಹೇಳ್ತಾರೆ. ಮತ್ತೆ ಕೃಷ್ಣ ಈ ಚಿಕ್ಕ ಪುಟ್ಟ ಪರಿಹಾರಗಳು ಕೊಡೋದಿಲ್ಲ. ಅರ್ಜುನ, ಯು ಕ್ಯಾನ್ ಡೂ ಇಟ್. ಅರ್ಜುನನೇ, ನೀನು ಮಾಡ್ಬೋದು, ನಿನ್ನ ಕೈಲಿ ಸಾಧ್ಯ ಇದೆ, ನೀನು ಯುದ್ಧ ಭೂಮಿ ಈ ತರ ಎಷ್ಟೋ ಸಾವಿರ ಯುದ್ಧಗಳು ಮಾಡಿದ್ಯಾ ನೀನು, ಇವರೆಲ್ಲರೂ ನಿನಗೆ ಏನ್ ಸರಿ ಸಮವೇ ಇಲ್ಲ, ನೀನು ಇದಾಗ. ಮತ್ತೆ ಕೃಷ್ಣ ಒಂದು ಮೋಟಿವೇಶನ್ ಕೊಡ್ಬೋದು. ಹೇಳ್ತಾರಲ್ಲ ಜನ, ಮೋಟಿವೇಶನ್ ಸ್ಪೀಕರ್ಸ್ ಇರ್ತಾರೆ, ಕೃಷ್ಣ ಈ ತರ ರೀತಿ ಮಾಡೋದು. ಕೃಷ್ಣ ತುಂಬಾ ಒಂದು ಶಾಂತವಾಗಿದ್ದು ಅರ್ಜುನನಿಗೆ, ಕೃಷ್ಣನು ಎಕ್ಸ್ಪರ್ಟ್ ಡಾಕ್ಟರ್, ಅವರಿಗೆ ಮೂಲ ವ್ಯಾಧಿಗೆ ಆ ರೋಗದ ನಿವಾರಣೆ ಏನು ಚಿಕಿತ್ಸೆ ಅಂತ ಕೃಷ್ಣನಿಗೆ ಗೊತ್ತು. ಸೊ ಕೃಷ್ಣ ಅಲ್ಲಿಂದ ಶುರು ಮಾಡೋದಿಲ್ಲ. ಕೃಷ್ಣ ಶುರು ಮಾಡೋದು ಆತ್ಮತತ್ವದಿಂದ. ಆತ್ಮತತ್ವ. ಸೊ ಅದನ್ನ ನಾವು ನೋಡ್ತೇವೆ 2ನೇ ಅಧ್ಯಾಯದಲ್ಲಿ. ಇದು ಆತ್ಮತತ್ವ, ನಮ್ಮ ನಿಜವಾದ ಸ್ವರೂಪ ಏನು ಅಂತ ಕೃಷ್ಣ ನಮಗೆ ತಿಳಿಸ್ಕೊಡ್ತಾನೆ. ಸೊ ಇನ್ನೊಂದು ವಿಷಯ ಏನು ಅಂದ್ರೆ, ಇಲ್ಲಿಗೆ ಈ ಕೃಷ್ಣನು ಮಾತಾಡೋಕೆ ಶುರು ಮಾಡಿದಾಗ ಶ್ರೀ ಭಗವಾನ್ ಉವಾಚ ಅಂತ ವೇದವ್ಯಾಸರು ಬರೀತಾರೆ. ಅದು 2ನೇ ಅಧ್ಯಾಯದ 11ನೇ ಶ್ಲೋಕ ನಾನು ಹೇಳಿದೆ ಈಗ. ಅದರ ಶುರು ಏನು ಅಂದ್ರೆ ಶ್ರೀ ಭಗವಾನ್ ವಾಚ. ತಾವೆಲ್ಲರೂ ಯಾರ ಪುಸ್ತಕಗಳಿದ್ರೆ ಆ ಗೀತೆ 2ನೇ ಅಧ್ಯಾಯ 11ನೇ ಶ್ಲೋಕ ನೋಡಿ. ಇಷ್ಟು ತನಕ ಕೃಷ್ಣ ಅಲ್ಲಿ ವೇದವ್ಯಾಸರು ಬರೆದದ್ದು ಅರ್ಜುನ ಉವಾಚ, ಧೃತರಾಷ್ಟ್ರ ಉವಾಚ, ಸಂಜಯ ಉವಾಚ. ಕೃಷ್ಣ ಉವಾಚ ಹೇಳಿಲ್ಲ. ಇನ್ನು ಮುಂದೆ ಕೂಡ ಕೃಷ್ಣ ಉವಾಚ ಅಂತ ಹೇಳೋದಿಲ್ಲ. ಕೃಷ್ಣನ ಅವ್ರು ಹೇಳೋದು ಶ್ರೀ ಭಗವಾನ್ ಉವಾಚ. ಸೊ ಏನಿದು ಇದು ಶ್ರೀ ಭಗವಾನ್ ಅಂದ್ರೆ? ಇದು ಏನು? ಕೃಷ್ಣ ಏನು ಪ್ರತ್ಯೇಕ ವ್ಯಕ್ತಿ? ಏನಿದು ಶ್ರೀ ಭಗವಾನ್? ಸೊ ಆ ಒಂದು ಅರ್ಥನ ಮಾಡ್ಕೊಂಡ್ರೆ, ಶ್ರೀ ಭಗವಾನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ. ಹೇಳ್ತಾರೆ, ವೇದವ್ಯಾಸರ ತಂದೆ ಬರೀತಾರೆ. ವೇದವ್ಯಾಸರ ತಂದೆ ಪರಾಶರ ಮುನಿಗಳು. ಪರಾಶರ ಮುನಿಗಳು ಹೇಳ್ತಾರೆ, ಭಗವಾನ್ ಅಂದ್ರೆ ಅರ್ಥ ಏನು? ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯಶ್ಚೈವ. ಅಂದ್ರೆ ಭಗವಾನ್ ಅನ್ನೋರು ವ್ಯಕ್ತಿ ಭಾಗ್ಯವಾನ್, ಅದರಿಂದ ಭಗವಾನ್ ಬರೋದು. ಭಾಗ್ಯವಂತನು, ಭಾಗ್ಯವಾನ್ ಭಗವಾನ್. ಅವರ ಏನು ಅಂದ್ರೆ ಲಕ್ಷಣ ಗುಣಗಳೇನು ಅಂದ್ರೆ ಐಶ್ವರ್ಯ. ಐಶ್ವರ್ಯ ಅಂದ್ರೆ ಅಪರಿಮಿತ ಐಶ್ವರ್ಯ. ನಮಗೆ ಇಲ್ಲಿ ಒಬ್ಬರು ಒಂದು $1,000,000,000 ಕೋಟಿ ತಲೆ ಒಂದಿತ್ತು, ಎಷ್ಟು $1,000,000,000 $1,000,000,000 ಅಂತ ಹೇಳ್ತಾರೆ. ಯಾರು? ಬೆಜೋಸ್, ದಿ ರಿಚೆಸ್ಟ್ ಪರ್ಸನ್, ಜೆಫ್ ಬೆಜೋಸ್ ಏನೋ ಯಾರಲ್ಲ ಅವರ ಯಾರು? ಬೆಜೋಸ್ ಇದ್ದಾರೆ. ಹಿಂದೆ ಬಿಲ್ ಗೇಟ್ಸ್ ಇದ್ರು. ಮತ್ತೆ ಇನ್ನು ಆಪಲ್ ಅವರು ಕೂಡ ಒಂದ್ ಸ್ವಲ್ಪ ಸಮಯ. ಎಷ್ಟೋ ಸ್ಟೀವ್ ಜಾಬ್ಸ್, ಈ ತರ ಈ ಜನರು ಎಷ್ಟೋ ಹಣವನ್ನು ಪಡೆದಿರ್ಬೋದು, ಶ್ರೀಮಂತರಾಗಿರ್ಬೋದು, ಶ್ರೀಮಂತರು. ಆದ್ರೆ ಕೃಷ್ಣನ ಶ್ರೀಮಂತಿಗೆ ಯಾರು ಕೂಡ ಸಮ ಇಲ್ಲ. ನಾವು ಒಂದು ಸ್ವಲ್ಪ ಚಿನ್ನ ಇಟ್ಕೊಂಡ್ರೆ ನಾವು ಇದು ಮಾಡ್ಕೊಳ್ಳಿ. ಭಗವಂತನು ಚಿನ್ನ ಗಿರಣಿಗಳನ್ನ, ಗೋಲ್ಡನ್ ಮೈನ್ಸ್ ಅನ್ನು ಅವನ ಇದರಲ್ಲಿದೆ, ಅಧೀನದಲ್ಲಿದೆ. ಸೊ ನಾವು ಎಂತ ನಮಗೆ ಅವನ ಮುಂದೆ ನಾವು ಶ್ರೀಮಂತಿಕೆಯನ್ನು ತೋರಿಸೋದು. ಕೃಷ್ಣನು ಕೃಷ್ಣ ಲೀಲೆ 5,000 ವರ್ಷಗಳ ಹಿಂದೆ ದ್ವಾರಕೆಯಲ್ಲಿ ತೋರಿಸಿದ್ದು ಅಷ್ಟು ಅಚ್ಚರಿ ಆಯ್ತು. ಈಗಲೂ ಕೂಡ ದ್ವಾರಕೆ ಇದೆ. ನಮ್ಮ ಇಂಡಿಯನ್ ಆರ್ಕಿಯಾಲಜಿಸ್ಟ್ ಅವರು ಕಂಡುಹಿಡಿತಾ ಇದ್ದಾರೆ ಎಲ್ಲಿ, ಅಲ್ಲಿ ಗುಜರಾತಿನ ಕೋಸ್ಟ್ ಅಲ್ಲಿ ಕೆಳಗೆ ಇದೆ ಅಂತ ಹೇಳ್ತಾರೆ. ಅಲ್ಲಿ ಕೃಷ್ಣನು ವ್ಯಕ್ತಪಡಿಸಿದ್ದು, ಅಲ್ಲಿ ವಿಶ್ವಕರ್ಮರು ಕಟ್ಟಿದ್ದಲ್ಲೂ ಅಷ್ಟು ಸಂಪತ್ತು, ಅಷ್ಟು ಐಶ್ವರ್ಯ, ಅದನ್ನ ಯಾರು ಎಲ್ಲೂ ಯಾವಾಗ್ಲೂ ಈ ಬ್ರಹ್ಮಾಂಡದಲ್ಲಿ ನೋಡ್ಲೇ ಇಲ್ಲ. ಬ್ರಹ್ಮ, ಶಿವ ಮತ್ತೆ ಅವನ ಕೃಷ್ಣನ ವಿಸ್ತರಣೆಯಾದ ಕ್ಷೀರೋದಕ ವಿಷ್ಣುವು ಕೂಡ ಒಂದು ಗಾಬರಿ ಐತಿ. ವಿಷ್ಣುವಿಗೆ ಕೃಷ್ಣ ಬೇರೆ ಅಲ್ಲ, ಆದ್ರೆ ಅವನದ ಇನ್ನೊಂದು ಸ್ವರೂಪ ಇದೆ, ಅವನದ ವ್ಯಕ್ತಿತ್ವ ಇದೆ. ಅವನು ನಾನಾ ರೂಪಗಳಲ್ಲಿ ಏಕ ಸಮಯದಲ್ಲಿ ಅವನು ವ್ಯಕ್ತಪಡಿಸ್ತಾನೆ. ಅದೇ ಕೃಷ್ಣ ರೂಪದಲ್ಲಿ ವ್ಯಕ್ತಪಡಿಸಿದ್ದು ಮಹಾವಿಷ್ಣುವು ಕೂಡ ಒಂದು ಅಚ್ಚರಿಯಾಗ ಸಂಗತಿ. ನೀವು ಭಾಗವತದಲ್ಲಿ ಅದೊಂದು ಕಥೆಯೇ ಇದೆ, ಸ್ವಲ್ಪ ಜನ ಗೊತ್ತಿರ್ಬೋದು. ಎನಿವೆ, ನನ್ನ ಪಾಯಿಂಟ್ ಏನಂದ್ರೆ, ಶ್ರೀ ಭಗವಾನ್ ಅಂದ್ರೆ ಐಶ್ವರ್ಯವನ್ನು ಅಪರಿಮಿತವಾಗಿ ಪಡ್ತಾರೆ. ಮತ್ತೆ 2ನೇ ಪಾಯಿಂಟ್ ಏನು ಅಂದ್ರೆ ಐಶ್ವರ್ಯಸ್ಯ ಸಮಗ್ರ ವೀರ್ಯ. ವೀರ್ಯ ವೀರ್ಯ ಅಂದ್ರೆ ಅವನ ಸಾಮರ್ಥ್ಯ, ಅವನ ಶಕ್ತಿ ಯಾರಿಗೂ ಮೀರಿಸ್ಲಿಕ್ಕೆ ಆಗೋದಿಲ್ಲ. ಈಗ ಒಂದೊಮ್ಮೆ ನಾವು ಕೇಳ್ತೇವೆ, ಇಂದ್ರದೇವರು ನಮಗೆ ಒಮ್ಮೊಮ್ಮೆ ತುಂಬಾ ಮಳೆ ಕೊಡ್ತಾರೆ. ನಾವು ಮಂಗಳೂರಿನಲ್ಲಿ ಇದ್ದೇವೆ, ಇಲ್ಲಿ ಸಿಡಿಲು ಬರುತ್ತೆ, ಅವಾಗ ಒಂದು ಭಯ ಆಗುತ್ತೆ, ಗುಡುಗು. ಇದೆಲ್ಲ ಇಂದ್ರದೇವರ ಅಧಿಕಾರದಲ್ಲಿದೆ. ಸೊ ಕೃಷ್ಣನಿಗೆ ಅವರು ಒಮ್ಮೆ ಅವರ ವೃಂದಾವನ ವಾಸಿಗಳಿಗೆ ಅವರೊಂದು ಅಪಾರ್ಥದಲ್ಲಿ ಅವ್ರಿಗೆ ಒಂದು ತೊಂದರೆ ಕೊಟ್ಟಾಗ ಹೋದಾಗ, ಕೃಷ್ಣ ಏನು ಇಂದ್ರನ ಇಂದ್ರ ಮೇಲೆ ಹೇಗೆ ಭೋಗಪೂತನ ತೃಣವರ್ತನ ಸಾಯಿಸಿದ್ರು, ಕೃಷ್ಣ ಸಾಮರ್ಥ್ಯವನ್ನು ತೋರಿಸಿದ್ರು. ಕೃಷ್ಣ ಏನು ಒಂದು ಯೋಗ ಮಾಡಿ ಒಂದು ದೇವರಾಗ್ಲಿಲ್ಲ,
ಅವನು ಹುಟ್ಟುತ್ತಲೇ ಪೂತನ ಸಂಹಾರ ಮಾಡ್ದ, ತೃಣವರ್ತನ ಸಂಹಾರ ಮಾಡ್ದ. ಅವನೇನೋ ಒಂದು ಕಲಿತು ವಿದ್ಯೆ ಕಲಿತು ಅವನ ಈ ಪ್ರದರ್ಶನ ಮಾಡಿದ ಶಕ್ತಿ ಅಲ್ಲ. ಅವನದು ಸ್ವತಃ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ ನಚಸ್ಯ ಕಾರ್ಯಂ ಕರಣಂ ಚ ವಿದ್ಯತೆ ನತತ್ ಸಮಶ್ಚ ಅಭ್ಯಗಿಕಷ್ಟ ದೃಶ್ಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ. ಇದು ಶಾಸ್ತ್ರ ಹೇಳೋದು ಏನಂದ್ರೆ ಭಗವಂತನು ಅಪಾರ ಶಕ್ತಿಯನ್ನು ಹೊಂದಿದ್ದಾನೆ. ಅವನ ಸಮ ಯಾರು ಇಲ್ಲ, ಅವನ ಮೇಲೆ ಯಾರು ಇಲ್ಲ. ನತತ್ ಸಮ ಅಭ್ಯಧಿಕಷ್ಟ ದೃಶ್ಯತೆ. ಅವನಿಗೆ ಸಮ ಇಲ್ಲ, ಅವನ ಮೇಲಿಲ್ಲ. ದೇವರಂದ್ರೆ ಅವರ ಸಮ ಇಲ್ಲ, ಅವರ ಮೇಲಿಲ್ಲ. ಮತ್ತೆ ಅವ್ರ ಎಷ್ಟು ಅಪಾರ ಶಕ್ತಿ ಅಂದ್ರೆ ಸ್ವಾಭಾವಿಕ ಜ್ಞಾನ ಬಲ ಕ್ರಿಯಾಚ. ಅವರು ಯೋಚನೆ ಮಾಡಿ ಸಾಕು, ಕೃಷ್ಣ ಒಂದು ಇಚ್ಛೆ ಪಡೆದೇ ಸಾಕು. ಅದಕ್ಕೆ ಅವನ ಇನ್ನೊಂದು ಹೆಸರು ಕೃಷ್ಣ, ಒಂದು ಹೆಸರು ಇದೆ ಅದಕ್ಕೆ. ಅವನು ಇಚ್ಛೆ ಮಾಡಿದ್ರೆ ಅದು ಆಗ್ಬಿಡುತ್ತೆ. ಅದು ನಾನು ಕೇಳ್ತೀನಿ, ಪ್ರಶ್ನೆ ಕೇಳ್ತೀನಿ, ಕೊನೆಯಲ್ಲಿ ಯಾರು ಇದನ್ನ ಉತ್ತರಿಸ್ಬೇಕಿದ. ಕೃಷ್ಣನ್ಗೆ ಒಂದು ಹೆಸರಿದೆ, ಅವನು ಇಚ್ಛೆ ಮಾಡಿದ್ರೆ ಮಾತ್ರ ಅದು ವ್ಯಕ್ತವಾಗುತ್ತದೆ. ಎನಿವೆ, ಸೊ ಕೃಷ್ಣನು ಸ್ವಾಭಾವಿಕ ಜ್ಞಾನ ಬಲಕ್ರಿಯಾಚ. ಸೊ ಅವನ ಸ್ವಾಭಾವಿಕವಾಗಿ ಅವನ ಸಂಪೂರ್ಣ ಜ್ಞಾನ ಇದೆ. ಹೇಗೆ ಪೂತನ ರಾಕ್ಷಸಿ ಬಂದ ಹೇಗೆ ಕೊಲ್ಬೇಕು, ಹೇಗೆ ಒಂದು ಅಸುರ ಅರಿಷ್ಟಾಸುರನ ಬಂದಾಗ ಕೊಲ್ಬೇಕು, ಹೇಗೆ ಒಂದು ಕೇಶಿ ಬಂದಾಗ ಕೊಲ್ಬೇಕು, ಕೃಷ್ಣನಿಗೆಲ್ಲ ಗೊತ್ತು. ಕೃಷ್ಣನಿಗೆ ಯಾರು ಕಲಿಸ್ಲಿಕ್ಕಿಲ್ಲ. ಯಾವ ಗುರು ಒಂದು ಮಾರ್ಗದರ್ಶನ ಕೊಟ್ಟು ಹೀಗೆ ಮಾಡ್ಬೇಕು ಅಂತ ಕೃಷ್ಣನಿಗೆಲ್ಲ ಸಹಜವಾಗಿ ಗೊತ್ತು. ಸ್ವಾಭಾವಿಕ ಜ್ಞಾನ ಬಲ ಕ್ರಿಯಾಚ. ಅವನ ಇಚ್ಛೆಯಲ್ಲೇ ಎಲ್ಲ ಆಗ್ಬಿಡುತ್ತೆ. ಎಲ್ಲ ಕೋಟಿ ಅನಂತ ಕೋಟಿ ಬ್ರಹ್ಮಾಂಡಗಳು ಕೃಷ್ಣನ ಇಚ್ಛೆಯಿಂದ ಬರ್ತಾ ಇದೆ. ಕೋಟಿ ಬ್ರಹ್ಮಾಂಡಗಳು. ನಮಗೆ ಒಂದು ಬ್ರಹ್ಮಾಂಡದಲ್ಲಿ ಇದ್ದೇವೆ, ಇದರ ಅಂತ್ಯ ಮತ್ತೆ ಆದಿ ಗೊತ್ತಿಲ್ಲ ನಮಗೆ. ವಿಜ್ಞಾನಿಗಳು ಹೇಳ್ತಾರೆ ಇದರ ಅಂತ್ಯ ಆದಿ ಗೊತ್ತಿಲ್ಲ ನಮ್ಗೆ. ಹೇಗೆ ಒಂದು ಇರುವೆ ಇದೆ, ಒಂದು ಇರುವೆ ಇದ್ದು ಒಂದು ಇಲ್ಲಿ ನಮ್ಮ ಮನೆಯ ಒಂದು ಆದಿ ಗೊತ್ತಿಲ್ಲ ಅದಕ್ಕೆ. ಅದು ಅಷ್ಟು ಚಿಕ್ಕದು. ನಾವು ಕೂಡ ಭಗವಂತನ ದೊಡ್ಡ ಈ ಸೃಷ್ಟಿಯಲ್ಲಿ ತುಂಬಾ ಚಿಕ್ಕವರು, ಇರುವೆಗಿಂತ ಚಿಕ್ಕವರು, ಒಂದು ಕ್ರಿಮಿಗಿಂತ ಚಿಕ್ಕವರು. ನಾವೇನು ಇಲ್ಲ ನಾವು. ಹಾಗೆ ನಾವು ಏನು ಅರ್ಥ ಮಾಡ್ಕೊಳಕ್ಕಾಗುತ್ತೆ ಭಗವಂತನ ಶಕ್ತಿ? ಅವನ ಗಾತ್ರದ ದೇಹ, ಮಹಾವಿಷ್ಣು ದೇಹ, ಅದರಿಂದ ಅನಂತ ಕೋಟಿ ಬ್ರಹ್ಮಾಂಡಗಳು ಬರ್ತಾ ಇದೆ. ಶಾಸ್ತ್ರದಿಂದ ಕೇಳ್ತೀವಿ. ಯಸ್ಯೈವ ನಿಶ್ವಸಿತ ಕಾಲಮತಾವಲಂಬ್ಯ ಜೀವಂತಿ ಲೋಮ ವಿಲಜ ಜಗದಂಡತನಾಥ ವಿಷ್ಣೋರ್ ಸಮಹಾನಿಯ ಯಸ್ಯ ಕಲಾ ವಿಶೇಷೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಕೃಷ್ಣನ ಇದು ಸಾಮರ್ಥ್ಯ ನಮಗೆ ಎಣಿಸ್ಲಿಕ್ಕಾಗಲ್ಲ. ಸೊ ಅದಕ್ಕೆ ಅವನು ಭಗವಾನ್ ಅಂತ ಕರೀತಾರೆ. ಒಂದು ಲಕ್ಷಣ ನಾನು ಕೇಳ್ತೀನಿ, ಪ್ರಶ್ನೆ ಕೇಳ್ತೀನಿ ಕೊನೆಗೆ, ಯಾರಾದ್ರೂ ಹೇಳ್ಬೇಕಿದು. ಏನು 6 ಲಕ್ಷಣಗಳು? ಕೃಷ್ಣ ಯಾಕೆ ಅವನು ಭಗವಾನ್ ಅಂತ ಹೇಳ್ತಾರೆ? ಪರಾಶರ ಮುನಿಗಳು, ವೇದವ್ಯಾಸರ ತಂದೆ, ಯಾಕೆ ಭಗವಾನ್ಗೆ ಈ ಇದು ಕೊಟ್ಟು ಅದನ್ನು ಕೃಷ್ಣ, ಅದು ವಿಷ್ಣು ಅಂತ ಯಾರು ಹೇಳ್ತಾರೆ? ಒಂದು ಐಶ್ವರ್ಯ, ಒಂದು ವೀರ್ಯ ನಾವು ಕೇಳಿದ್ದು. ಆ ಇಂದ್ರನಿಗೆ ಕೃಷ್ಣನು ಕೇವಲ ಅವನ ಎಡಗೈಯಲ್ಲಿ ಚಿಕ್ಕ ಬೆರಳಿನಲ್ಲಿ ಎತ್ತು ಅವನ ಸಂಪೂರ್ಣ ಸಾಮರ್ಥ್ಯವನ್ನು ಕೃಷ್ಣನು ನಿಲ್ಲಿಸ್ಬಿಟ್ಟ. ಏನು ಆಯುಧ ಎತ್ತಿ ಇಂದ್ರನೇನು ಎದುರಿಸಕ್ ಬೇಕಾಗಿಲ್ಲ. ಚಿಕ್ಕ ಕೈಯಲ್ಲಿ ಅವನ ಎಲ್ಲ ಸಾಮರ್ಥ್ಯವು ಅರ್ಥ ಆಯ್ತು ಇಂದ್ರನಿಗೆ, ಯಾರು ಇವರು, ಯಾರು ಬಂದಿರೋರು. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸು ಅಂದ್ರೆ ಫೇಮ್. ಕೃಷ್ಣ ಯಶಸ್ಸಿಗೆ ಈಗಲೂ ಕೂಡ ಈ ಭಗವದ್ಗೀತೆ ನೋಡಿ, ಇದರ ಯಶಸ್ಸು ನೋಡಿ. 5,000 ವರ್ಷ ಆಯ್ತು ಇದು ಬರೆದು. ಯಾವ್ದಾದ್ರು ಪುಸ್ತಕ ಇದೆಯಾ, ಯಾರಾದ್ರೂ ಹೇಳಿದ್ದು ವಾಕ್ಯಗಳು ಈಗಲೂ ಕೂಡ ಜನರು 5,000 ವರ್ಷಗಳಿಂದ ಅದರ ನೆನೆಸ್ತಾರೆ. ಸೊ ಇದರ ಗೀತೆಯ ಒಂದು ಅವನ ಇದೇ ಕೃಷ್ಣ ಯಶಸ್ಸನ್ನು ತೋರಿಸುತ್ತೆ. ಮತ್ತೆ ಈಗ ನಮ್ಮ ಸಂಸ್ಥೆ ಬೆಳೆದ ಮೇಲೆ, ಆಚಾರ್ಯರು ಮಾಡಿದ್ಮೇಲೆ ಈಗ ವಿಶ್ವಾದ್ಯಂತ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜನರು ಜಪಿಸ್ತಾ ಇದ್ದಾರೆ. ಕೃಷ್ಣ ಇರೋದು ಗೊತ್ತು, ಪ್ರತಿಯೊಂದು ಯಾವ ಮೂಲೆಯಲ್ಲೂ ವಿಶ್ವದಲ್ಲಿ ಗೊತ್ತಾಗಿದೆ. ಕೃಷ್ಣನ ಎಲ್ಲರಿಗೂ ಕೂಡ ಅವನು ಭಗವಂತ. ಅವನು ಕೇವಲ ಭಾರತೀಯರಿಗೆ, ಕೇವಲ ಹಿಂದೂಗಳಿಗೆ ಅವನು ದೇವರಲ್ಲ, ಅವನು ಎಲ್ಲರಿಗೂ ಅವನು ದೇವರು. ಅವನ ಯಶಸ್ಸು ಎಲ್ಲ ಲೋಕಗಳಲ್ಲಿ ವಿಖ್ಯಾತವಾಗಿದೆ. ಒಂದು ಇರುವೆ ಗೊತ್ತಿಲ್ಲದೆ ಇರ್ಬೋದು, ಒಂದು ಇರುವೆ ಚಿಕ್ಕ ಇದಲ್ಲಿರೋದು, ಆದ್ರೆ ಎಲ್ಲ ಬೇರೆಯವ್ರಿಗೆಲ್ಲ ಗೊತ್ತು ಏನ್ ವಿಷಯ ಏನಾಗ್ತಾ ಇದೆ. ನಾವು ಇರುವೆ ರೀತಿ, ನಾವೇನ್ ಲೆಕ್ಕ. ಏನಿವೆ, ಐಶ್ವರ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರಿಯ ಅಂದ್ರೆ ಕೃಷ್ಣನಲ್ಲಿರುವ ಸೌಂದರ್ಯ. ಕೃಷ್ಣನು ಸರ್ವಾಕರ್ಷಕ, ಅದಕ್ಕೆ ಅವನ ಹೆಸರು ಕೃಷ್ಣ. ಅವನು ಎಷ್ಟು ಸುಂದರವಾಗಿದ್ದಾನೆ ಅಂದ್ರೆ ಎಲ್ಲ ಜೀವಿಗಳನ್ನು ಆಕರ್ಷಣೆ ಮಾಡ್ತಾನೆ. ಕೇವಲ ಅವನು ಮನುಷ್ಯರನ್ನು ಇಲ್ಲ ಕೇವಲ ಹೆಂಗಸರನ್ನು ಅಂತಲ್ಲ, ಅವನು ಎಲ್ಲ ಜೀವಿಗಳನ್ನು ಕೂಡ, ಸಮಸ್ತ ಬ್ರಹ್ಮಾಂಡದ ಎಲ್ಲ ಲೋಕ ಜೀವಿಗಳನ್ನು ಅವನು ಆಕರ್ಷಿಸ್ತಾನೆ. ಅದಕ್ಕೆ ಅವನ ಹೆಸರು ಕೃಷ್ಣ. ನಾವು ವೃಂದಾವನ ಲೀಲೆಯಲ್ಲಿ ನೋಡ್ತೇವೆ, ಕೃಷ್ಣನು ಹೊರಗೋದಾಗ ಎಲ್ಲ ಗಿಡ ಮರಗಳು, ಅವರು ಕೂಡ ಜೀವ ಇದೆ, ಅವರು ಕೂಡ ವ್ಯಕ್ತಿಗಳು, ಅವರು ಜೀವಾತ್ಮರು, ಚೇತನಾತ್ಮರು, ಎಲ್ಲ ಕಾಡು ಮೃಗಗಳು ಎಲ್ಲರೂ ಕೂಡ ಕೃಷ್ಣನ ಬಂದದಕ್ಕೆ ಕೃಷ್ಣನ ಹತ್ತಿರ ಹೋಗ್ತಾರೆ. ಕೃಷ್ಣನಿಗೆ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸ್ತಾರೆ. ಪ್ರತಿಯೊಂದು ಜೀವಿಗೆ ಕೃಷ್ಣನೊಟ್ಟಿಗೆ ಈ ತರ ಸಂಬಂಧ ಇದೆ. ಕೃಷ್ಣನಿಗೆ ಆಕರ್ಷಕರಾಗಿದ್ದಾರೆ. ನಾವು ಕೃಷ್ಣ ಯಾರು ಮರ್ತು ಬಿಟ್ಟಿದ್ದೇವೆ. ಈಗ ಮರ್ತು ಬಿಟ್ಟು ಯಾರು ಈ ಕೃಷ್ಣ, ಎಲ್ಲಿ ಕೃಷ್ಣ ಒಂದು ಯಾವುದೋ ಒಂದು ಐತಿಹಾಸಿಕ ವ್ಯಕ್ತಿ, ಆತರ ನಾವು ಅಜ್ಞಾನದಲ್ಲಿ ನಾವು ಹೇಳೋದಷ್ಟೇ. ನಾವು ಅಜ್ಞಾನದಲ್ಲಿ ಹೇಳ್ತೇವೆ. ಆದ್ರೆ ಕೃಷ್ಣ ಯಾರು ಏನು ಅಂತ ನಾವು ತಿಳಿದ್ರೆ ನಾವು ಕೂಡ ಆಕರ್ಷಕರಾಗ್ತೇವೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರಿಯ ಜ್ಞಾನ ವೈರಾಗ್ಯ ಅಂದ್ರೆ ಕೃಷ್ಣ ಕೊಟ್ಟದ ಜ್ಞಾನ.
ಅದೇ ಅದು ಕೂಡ ಇಲ್ಲಿ ಹೇಳ್ತೀವಿ. ಭಗವದ್ಗೀತೆ ಇದಕ್ಕಿಂತ ದೊಡ್ಡ ಜ್ಞಾನ ಎಲ್ಲಿದೆ? ಎಲ್ಲಿ ಸಾವಿರ ಸಾವಿರ ಪುಸ್ತಕಗಳು ಬಂದಿದೆ, ಸಾವಿರ ಸಾವಿರ ಲೈಬ್ರರಿಗಳಿದೆ, ಸಾವಿರ ವಿಷಯಗಳ ಬಗ್ಗೆ ತಯಾರಿ ಮಾಡಿದ್ದಾರೆ. ಆದ್ರೆ ಒಂದು ಕೃಷ್ಣನ್ ಕೊಟ್ಟದ್ದು ಅರ್ಧ ಗಂಟೆ ತಾಸು ಗೀತಾ ಜ್ಞಾನ ಅರ್ಜುನನಿಗೆ. ಈ ತರ ಪುಸ್ತಕ, ಈ ತರ ಜ್ಞಾನ ವಿಶ್ವದಲ್ಲೇ ಇಲ್ಲ. ಇದು ಸ್ಯಾಂಪಲ್. ಎಲ್ಲ ವೇದಗಳು ಕೂಡ ಕೃಷ್ಣನಿಂದಾನೇ ಬರೋದು. ವೇದೇಶ ಸರ್ವೈರ್ ಅಹಮೇವ ವೇದ್ಯ ವೇದಾಂತವಿತ್ ವೇದಾಂತಕೃತ್ ಏವ ಚಾಹಂ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಎಲ್ಲ ವೇದಗಳು ಬರ್ತಾ ಇರೋದು ನನ್ನಿಂದಾನೆ, ನಾನೇ ಈ ವೇದವನ್ನು ಕೊಟ್ಟದ್ದು. ವೇದ ನಾರಾಯಣ ಸಾಕ್ಷಾತ್. ಸಮಸ್ತ ವೇದಗಳು ಎಲ್ಲವೂ ಭಗವಂತನಿಂದ ಬರ್ತಾ ಇದೆ. ಆದ್ರೆ ಈಗ ಅವನು ಅವತರಿಸಿದಾಗ್ಲೂ ಈ ಭಗವದ್ಗೀತೆ ಕೊಟ್ಟದ್ದು ಕೂಡ ಅವನ ಒಂದು ಚಿಕ್ಕ ಇದು, ಅವನ ಜ್ಞಾನವನ್ನು ತೋರಿಸುತ್ತಾನೆ. ಮತ್ತೆ ವೈರಾಗ್ಯ, 6ನೇ ಲಕ್ಷಣ ಭಗವಂತನ ಅತಿ ದೊಡ್ಡ ಗುಣಗಳು ಅಂದ್ರೆ ಇದೆಲ್ಲವನ್ನು ಪಡೆದಿದ್ರು. ಸಂಪೂರ್ಣ ಐಶ್ವರ್ಯ, ಸಂಪೂರ್ಣ ಅಂದ್ರೆ ಮಿತಿನೇ ಇಲ್ಲ, ಸಂಪೂರ್ಣ ಶಕ್ತಿ, ಸಂಪೂರ್ಣ ಯಶಸ್ಸು, ಮತ್ತೆ ಶ್ರೀ ಅಂದ್ರೆ ಸೌಂದರ್ಯ, ಜ್ಞಾನ, ಇದೆಲ್ಲ ಪಡೆದಿದ್ರು ಅವನಕ್ಕಿಂತ ದೊಡ್ಡ ವೈರಾಗ್ಯ ಇಲ್ಲ. ಕೃಷ್ಣನ ವೈರಾಗ್ಯ ಅದು ನಾವು ನೋಡ್ಲಿಕ್ಕೆ ಆಗಲ್ಲ, ಇತಿಹಾಸದಲ್ಲಿ ಅದು ನೋಡ್ಲಿಕ್ಕೆ ಆಗಲ್ಲ. ಕೃಷ್ಣನು ಆ ವೃಂದಾವನ ಇದರಲ್ಲಿ ಇದ್ದಾಗ, ಲೀಲೆ ಇದ್ದಾಗ ಎಲ್ಲ ವೃಂದಾವನವಾಸಿಗಳು ಅಷ್ಟು ಆತ್ಮೀಯರು. ಅವರ ಭಕ್ತಿಯನ್ನು ನೋಡಿದ್ರೆ ಕೃಷ್ಣನು ಅವ್ರನ್ನ ಬಿಟ್ಟು ಹೋಗ್ಬಿಟ್ಟ. ಯಾಕೆ? ಅವನ ಕರ್ತವ್ಯ ಇತ್ತು, ಮತ್ತೆ ಅವನ ಕಂಸನ ಕೊಲ್ಬೇಕಿತ್ತು, ಧರ್ಮ ಸ್ಥಾಪನೆ ಮಾಡ್ಬೇಕಿತ್ತು. ಕೃಷ್ಣನು ವೃಂದಾವನ ತೆರಳಿದನು, ಮತ್ತೆ ವೃಂದಾವನಕ್ಕೆ ಹೋಗ್ಲಿಲ್ಲ. ಆದ್ರೂ ಅಂದ್ರೆ ಕೃಷ್ಣನ ಅದು ಇದು ತೋರಿಸಿದೆ. ವೃಂದಾವನ ಇರೋ ತನಕ ಕೃಷ್ಣನು ಅವರೊಟ್ಟಿಗೆ ಅಷ್ಟೊಂದು ಆತ್ಮೀಯ ಸಂಬಂಧವನ್ನು ಮಾಡಿದ್ದು. ಆಮೇಲೆ ಅದು ಬೇರೆ ಬೇರೆ ರೀತಿಯಲ್ಲಿ ಅದರ ಒಂದು ಇದು ಕೊಡ್ತಾರೆ ಭಕ್ತರು. ಅದೇ ಒಂದು ಏನ್ ನೋಡ್ಬೋದು ಅಂದ್ರೆ, ಕೃಷ್ಣನ ವೈರಾಗ್ಯಕ್ಕೆ ಒಂದು ಆ ದಾಸಲೀಲೆಯಲ್ಲೂ ಕೂಡ ಒಂದು ಸನ್ನಿವೇಶದಲ್ಲಿ ಕೃಷ್ಣನು ಎಲ್ಲ ಗೋಪಿಕೆಯರನ್ನು ಬಿಟ್ಟು ಕೃಷ್ಣ ಅದೃಶ್ಯರಾಗ್ಬಿಡ್ತಾರೆ. ಯಾಕಂದ್ರೆ ಗೋಪಿಕೆಯರ್ಗೊಂದ್ಸಲ ಅನ್ಸುತ್ತೆ, ಓ ನಾವು ಇಷ್ಟು ದೊಡ್ಡ ಈ ವ್ಯಕ್ತಿಗಳು, ಈ ಸಮಸ್ತ ಬ್ರಹ್ಮಾಂಡದಲ್ಲೇ ಯಾವ ವ್ಯಕ್ತಿಗಳಿಗೂ ಈ ತರ ಒಂದು ಅವಕಾಶ ಇಲ್ಲ, ಕೃಷ್ಣನೊಟ್ಟಿಗೆ ನಾವು ಇದರಲ್ಲಿ ಇದ್ದೇವೆ, ನೃತ್ಯದಲ್ಲಿದ್ದೇ ಒಂದು ಅಷ್ಟು ಒಂದು ಸಂಪರ್ಕ ಇದೆ ಕೃಷ್ಣನದು. ಅಥವಾ ಒಂದು ಗರ್ವ ಬರ್ತದೆ, ಅಹಂಕಾರ ಬರ್ತದೆ. ಕೃಷ್ಣ ಅಹಂಕಾರ ನೋಡಿದ ತಕ್ಷಣವೇ ಗೋಪಿಕೆಯರನ್ನ ಅಲ್ಲಿ ಬಿಟ್ಟು ಕೃಷ್ಣ ಅದೃಶ್ಯ. ಕೃಷ್ಣನಿಗೆ ಯಾವುದು ಯಾರಿಂದ ಬೇಕಿಲ್ಲ, ಅವನು ಆತ್ಮಾರಾಮ. ನಾವು ಅವನು ಭಕ್ತಿ ಮಾಡ್ತೀವಿ ಅಂದ್ರೆ ಅದು ನಮ್ಮ ಒಳ್ಳೆತಕ್ಕೆ, ಕೃಷ್ಣನಿಗೆ ನಾವು ಕೊಡ್ಲಿಕ್ಕೆ ಇಲ್ಲ. ಇದು ಕೃಷ್ಣನಿಗೆ ಸಂಪೂರ್ಣ ಅವನು ಎಲ್ಲ ಈ ಸಂಪತ್ತುಗಳು, ಎಲ್ಲ ಗುಣಗಳನ್ನು ಪಡೆದಿಂದ ಅವನಿಗೇನು ನಮ್ಮಿಂದ ಬೇಕಿಲ್ಲ. ಮತ್ತೆ ನೋಡಿ, ಈ ಪ್ರಪಂಚದಲ್ಲಿ ನಾವು ಕೃಷ್ಣನೇ ಸೃಷ್ಟಿ ಮಾಡಿದ್ರು, ಅವ್ನು ನಮ್ಗೆ ಬಂದು ಇದು ಮಾಡ್ತಾ ಇಲ್ಲ. ಜನರು ಹೇಳ್ತಾರೆ, ವೇರ್ ಇಸ್ ಗಾಡ್, ಶೋ ಮಿ ಗಾಡ್. ನಾನು ಗಾಡ್ ನೋಡೋದಿಲ್ಲ. ಒಂದು ಇರುವೆ ಕೇಳುತ್ತಲ್ಲ ಪ್ರಶ್ನೆಗಳು, ಇರುವೆ ಇದ್ರೆ ಇಲ್ಲ ಒಂದು ಚಿಕ್ಕ ಒಂದು ಕ್ರಿಮಿ ಕೇಳೋ ತರ. ನಮಗೆ ಕಣ್ಣುಗಳಿಲ್ಲ ಕಾಣ್ಲಿಕ್ಕೆ ದೇವರನ್ನ. ಸೊ ದೇವರು ಇದೆಲ್ಲ ಸೃಷ್ಟಿ ಮಾಡಿ ಇದೆಲ್ಲ ವ್ಯವಸ್ಥೆ ಮಾಡಿದ್ರು ಕೂಡ ಅವನು ಸಂಪೂರ್ಣ ವೈರಾಗಿ ಆಗಿ ಅವನು ವೈಕುಂಠದಲ್ಲಿದ್ದಾನೆ, ಅವನು ಗೋಲೋಕದಲ್ಲಿದ್ದಾನೆ. ಗೋಲೋಕಂ ಏವ ನಿವಸತಿ ಅಖಿಲಾತ್ಮ ಭೂತ. ಶಾಸ್ತ್ರ ಹೇಳುತ್ತೆ, ಅಖಿಲಾತ್ಮ, ಈ ಕೃಷ್ಣನು ಯಾರಿದ್ದಾನೆ ಇವನು ಅಖಿಲಾತ್ಮ, ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ. ಇವನು ನನ್ನ ಹೃದಯದಲ್ಲೂ ಇದ್ದಾನೆ, ನಿಮ್ಮ ಹೃದಯದಲ್ಲೂ ಇದ್ದಾನೆ. ಕೆಲವೊಮ್ಮೆ ಜನರು ಅಪಾರ್ಥ ಮಾಡ್ಕೊಳ್ತಾರೆ, ನಾನು ನೀವು ಒಂದೇ. ಹೇಗೆ ಒಂದೇ? ನಾವು ಕ್ವಾಲಿಟಿ, ಗುಣದಲ್ಲಿ ಒಂದೇ, ನಾವು ಗುಣಾತ್ಮಕವಾಗಿ ಒಂದೇ. ನಾನು ಕೂಡ ಆತ್ಮ, ನೀವು ಕೂಡ ಆತ್ಮ. ಆದ್ರೆ ನಾನು ಪರಮಾತ್ಮನಲ್ಲ, ನೀವು ಕೂಡ ಪರಮಾತ್ಮನಲ್ಲ. ಯಾಕೆ? ಪರಮಾತ್ಮ ಅಂದ್ರೆ ಏನು? ಪರಮಾತ್ಮನ ಲಕ್ಷಣಗಳಿಗೆ ನೋಡ್ತಾ ಇದೆ. ಪರಮಾತ್ಮನ ಲಕ್ಷಣಗಳಂದ್ರೆ ಈ ತರ ಸಂಪೂರ್ಣ ಐಶ್ವರ್ಯ, ಸಂಪೂರ್ಣ ಸೌಂದರ್ಯ, ಸಂಪೂರ್ಣ ಯಶಸ್ಸು, ಸಂಪೂರ್ಣ ಜ್ಞಾನ, ಸಂಪೂರ್ಣ ವೈರಾಗ್ಯ ನಮ್ಮಲ್ಲಿ ಇದೆಯಾ? ಇದು ಯಾಕೆ ನಾವು ಸುಳ್ಳು ಹೇಳ್ಬೇಕು? ಯಾಕೆ ನಾವು ಮೋಸ ಮಾಡ್ಬೇಕು ಜನರಿಗೆ? ನಾವು ಇದು ಪಡೆದಿದ್ದೇವೆ, ನಾವು ದೇವರು, ನಾವು ಒಂದು ತಪಸ್ಸೆ ಮಾಡಿ ನಾವು ದೇವರಾಗ್ಬಿಟ್ವಿ ನಾವು. ಇದೆಲ್ಲ ಇದು 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 ಸುಳ್ಳು. ಸೊ ದೇವರು ಅಂದ್ರೆ ಇಲ್ಲಿ ಭಗವಾನ್ ಅಂದ್ರೆ ಇಲ್ಲಿ ಅವರ ವ್ಯಕ್ತಿತ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ವ್ಯಕ್ತಿತ್ವವನ್ನು ಹೇಗೆ ನಾವು ಚಿನ್ನ ಏನು ಅಂತ ಗೊತ್ತಾದ್ರೆ, ಯಾರಾದ್ರೂ ಬಂದು ನಮಗೆ ಒಂದು ಕಬ್ಬಿಣ ಕೊಟ್ಟರೆ ಗೊತ್ತಾಗ್ಬಿಡುತ್ತೆ, ಇದು ಕಬ್ಬಿಣ ಅಪ್ಪ, ಇದು ಚಿನ್ನ ಅಲ್ಲ. ಇದು ನಾವು ಚಿನ್ನ ಏನು ಅಂತ ಗೊತ್ತಿಲ್ಲ ಅಂದ್ರೆ, ನಾವು ಯಾರಾದ್ರೂ ಬಂದು ಒಂದು ಕಬ್ಬಿಣ ಸ್ವಲ್ಪ ಶೈನಿಂಗ್ ಕೊಟ್ಬಿಟ್ಟು ಚಿನ್ನ ಅಂತ ಹೇಳಿದ್ರೆ ನಾವು ತಗೊಂಡ್ಬಿಡ್ತೀವಿ. ಅಷ್ಟೊಂದು ಆಯ್ತು ಕೊಡಿ, ₹1,00,000 ಕೊಡಿ, ನಂಗೊಂದು 20 ಗ್ರಾಮ್ ಕೊಡಿ ಅಂತ ತಗೊಳ್ತೀವಿ. ನಾವು ಅಥವಾ ಚೀಟ್ ಆಗ್ತೀವಿ, ನಾವು ಮೋಸಗೊಳ್ತೇವೆ ನಾವು. ಯಾಕೆ ನಮಗೆ ಜ್ಞಾನ ಇಲ್ಲ. ನಮ್ಗೆ ಈ ಗೀತೆಯ ಒಂದು ಅಧ್ಯಯನದಿಂದ ನಮ್ಗೆ ಎಷ್ಟು ಜ್ಞಾನ ಬರುತ್ತೆ ಅಂದ್ರೆ, ಯಾರು ದೇವರು ನಾನು ದೇವರು ಅಂತ ನಟನೆ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ನಮ್ಗೆ. ಇದು ಧಾರ್ಮಿಕ ಧರ್ಮ ಏನು ಅಂತ ಗೊತ್ತಾಗುತ್ತೆ. ಸೊ ಕೃಷ್ಣನು ಹೀಗೆ ಇದೆಲ್ಲ ಸೃಷ್ಟಿ ಮಾಡಿದ್ರು, ಅವನಿರೋದು ಗೋಲೋಕದಲ್ಲಿ, ಅಖಿಲಾತ್ಮನ ಅವನಿರೋದು. ಅವನು ತನ್ನ ಲೀಲೆಯಲ್ಲಿ ತೊಡಗಿದ್ದಾನೆ, ಈ ವೈಕುಂಠದಲ್ಲಿ ಇದ್ದಾನೆ ಅವನು. ಈ ಬ್ರಹ್ಮಾಂಡದು ನಮಗೋಸ್ಕರ ಬಿಟ್ಟಿದ್ದಾನೆ. ನಾವು ಯಾರು ಈ ನಮಗೆ ಎಷ್ಟೋ ಭೌತಿಕ ಇಚ್ಛೆಗಳಿದೆ, ಅದು ಪೂರೈಕೆ ಮಾಡಲಿಕ್ಕೆ ಕೃಷ್ಣನು ಬಿಟ್ಟಿದ್ದಾನೆ. ಸೊ ಎನಿವೆ, ಇದು ಈ ಶ್ರೀ ಭಗವಾನ್ ಉವಾಚ ಅನ್ನೋದ ಪದದ ಅರ್ಥ ಇದು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಗೀತೆ ಸಂಪೂರ್ಣವಾಗಿ ನಾವು ಅರ್ಜುನ ಕೃಷ್ಣನಿಗೆ ಹೇಳಿದಾಗ ಅರ್ಜುನ ಉವಾಚ ಅಂತ ಹೇಳ್ತಾರೆ. ಆದ್ರೆ ಕೃಷ್ಣನು ಉತ್ತರಿಸಿದಾಗ ಶ್ರೀ ಭಗವಾನ್ ಉವಾಚ. ಅವನು ಸಾಧಾರಣ ವ್ಯಕ್ತಿ ಅಲ್ಲ, ಅವನು ಪರಮ ಪುರುಷನು. ಹಾಗೆ ನೀವು ಅಟ್ಲೀಸ್ಟ್ ಭಗವದ್ಗೀತೆ ಓದ್ತಾ ಇದ್ದೀರಾ, ಈಗ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಥಿಯರಿಟಿಕಲಿ ನಿಮಗೆ ಇದರ ಒಂದು ನಂಬಿಕೆ ತಕ್ಷಣ ಬರಲಿಕ್ಕೆ ಕಷ್ಟ ಆಗ್ಬೋದು ತುಂಬಾ ಜನಕ್ಕೆ. ಯಾಕಂದ್ರೆ ನಮ್ಮ ಒಂದು ರೀತಿಯ ಒಂದು ಬೆಳವಣಿಗೆ ಆಗಿರುತ್ತೆ, ನಮ್ಮ ಟ್ರೈನಿಂಗ್ ಆಗಿರುತ್ತೆ. ನಾನು ಕೂಡ ಜೀವನದಲ್ಲಿ ಮೊದಲ 15-20 ವರ್ಷದಲ್ಲಿ ಈ ಕೃಷ್ಣನ ಪರಮಪುರುಷನ ನಾನು ಒಪ್ತಾ ಇರ್ಲಿಲ್ಲ. ನನ್ನ ಸ್ಥಿತಿನೂ ಹಾಗೆ ಇತ್ತು. ಆದ್ರೆ ಹೇಗೋ ಬದಲಾವಣೆ ಆಯ್ತು, ಸ್ವಲ್ಪ ಬದಲಾವಣೆ ಆಯ್ತು. ಎನಿವೆ, ಅಂದ್ರೆ
ನೀವು ಥಿಯರಿಟಿಕಲಿ ಆದ್ರೂ ಈ ಗೀತೆಯನ್ನು ಸ್ಟಡಿ ಮಾಡೋ ಮೊದಲು ಕೃಷ್ಣ ಅಂದ್ರೆ ಭಗವಾನ್ ಅಂತ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಈಗ ಈ ಗೀತೆಯ ಸ್ಟಡಿಯಲ್ಲಿ ನಿಮಗೆ ಕೊನೆಯ ಅಷ್ಟೊತ್ತಿಗೆ ಪ್ರತಿಯೊಬ್ಬರಿಗೂ ಕನ್ವಿನ್ಸ್ ಆಗತ್ತೆ. ಯಾಕಂದ್ರೆ ಅಷ್ಟು ವಿಷಯ ಇದೆ, ಅಷ್ಟು ಜ್ಞಾನ ಇದೆ ಭಗವದ್ಗೀತೆಯಲ್ಲಿ, ಗೊತ್ತಾಗುತ್ತೆ. ಈಗ ಅಟ್ಲೀಸ್ಟ್ ಕೃಷ್ಣ ಅಂದ್ರೆ ಶ್ರೀ ಭಗವಾನ್ ಅಂತ ನಾವು ತಿಳ್ಕೊಂಡು ಅದನ್ನ ಒಪ್ಪೋಣ ಸದ್ಯಕ್ಕೆ. ಮತ್ತೆ ಮುಂದುವರ್ಸೋಣ. ಆಕ್ಚುಲಿ ಇವತ್ತಿನ ಮುಖ್ಯ ಏನಿತ್ತು ಅಂದ್ರೆ ಈ 2ನೇ ಅಧ್ಯಾಯದಲ್ಲಿ ಕೃಷ್ಣನ ಉತ್ತರ. ಅರ್ಜುನನು ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನು ನೀನು ಯಾಕೆ ಯುದ್ಧ ಮಾಡಬೇಕು, ನೀನು ಹೇಳಿದ ಕಾರಣಗಳಿಗೆ ನಾನು ಪ್ರತಿ ಉತ್ತರ ಕೊಟ್ಟು ನೀನು ಯುದ್ಧ ಮಾಡಬೇಕು ಅಂತ ಇದು ಉತ್ತರಿಸ್ತಾನೆ. ಆ ಒಂದು ಶ್ಲೋಕಗಳನ್ನ ನಾನು ಒಂದು ಬ್ರೀಫ್ ಆಗಿ ನಾವು ಡಿವೈಡ್ ಮಾಡಿದ್ರೆ ಅದನ್ನ ತೋರಿಸ್ತೀನಿ ನಿಮ್ಗೆ. ಡೀಟೇಲ್ ಆಗಿ ನೀವು ಓದಿ 2ನೇ ಅಧ್ಯಾಯ ಓದಿ. 2ನೇ ಅಧ್ಯಾಯ ಅಷ್ಟು ಸೊಗಸಾಗಿದೆ ಅಂದ್ರೆ ಎಷ್ಟು ನಿಮ್ಗೆ ನೋವಿದ್ರು. ಸ್ವಲ್ಪ ಜನ ಹೇಳ್ತಾರೆ, ಒಬ್ಬೊಬ್ರು ಯಾರೋ ಮನೆಯಲ್ಲಿ ಒಂದು ಮೃತ್ಯು ಆಗಿರುತ್ತೆ, ಒಂದು ಸಾವಾಗಿರುತ್ತೆ, ಆಗ 2ನೇ ಅಧ್ಯಾಯ ಹೋದ್ರೆ ಅವ್ರಿಗೆ ಸಂಪೂರ್ಣ ಶಾಂತಿ. ಯಾಕಂದ್ರೆ ಇಲ್ಲಿ ನಿಜವಾದ ಜ್ಞಾನ ಬರ್ತಾ ಇದೆ. ಇಲ್ಲಿ ಕೃಷ್ಣನು ಅಷ್ಟು ಆ ರೀತಿಯಲ್ಲಿ ಒಂದು ನಮ್ಮಲ್ಲಿ ಪರಿಣಾಮವನ್ನು ಕೊಡೋ ಒಂದು ಜ್ಞಾನ ಕೊಡ್ತಾ ಇದೆ. ಇಲ್ಲಿ ನಿಜವಾದ ಜ್ಞಾನ ಇದೆ, ನಮ್ಮ ಸ್ವರೂಪ ಏನು ಅಂತ ತಿಳಿಸ್ಕೊಡ್ತಾ ಇದೆ. ನಾವು ಅಂಧಕಾರದಲ್ಲಿ ನಾವು ವ್ಯಥೆ ಪಡ್ತೇವೆ, ಶೋಕ ಪಡ್ತೇವೆ. ನಾವು ಜ್ಞಾನದಲ್ಲಿ ಶೋಕ ಪಡೋದಿಲ್ಲ. ಸೊ ಕೃಷ್ಣನಿಗೆ ಅರ್ಜುನನು ಇಲ್ಲಿ ಶರಣಾಗತಿ ಆಗಿದ್ದಾನೆ. 7ನೇ ಶ್ಲೋಕ. ನಂತರ ಸೊ ಇಲ್ಲಿ ಇದು ನಾನು ಮುಂದೆ ಹೋಗ್ತೇನೆ, ಲೇಟ್ ಆಗ್ತಾ ಇದೆ, ಟೈಮ್ ಆಗ್ತಾ ಇದೆ, ಇದನ್ನು ಕವರ್ ಮಾಡೋದಿಲ್ಲ. ಇದೇನ್ ತೋರಿಸ್ತಾ ಅಂದ್ರೆ, ನೀವು ಒಂದು ವಿಷಯವನ್ನು ದೂರದಿಂದ ನೋಡಿದಾಗ ನಿಮಗೆ ತುಂಬಾ ಒಂದು ಸ್ಪಷ್ಟವಾಗಿ ಕಾಣೋದಿಲ್ಲ. ಅದ್ರ ಹತ್ತಿರದಲ್ಲಿ ಹೋದಾಗ ನಿಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ. ಹೇಗೆ ಒಂದು ದೂರದಲ್ಲಿರೋ ಬೆಟ್ಟ ದೂರದಲ್ಲಿ ನಿಮ್ಗೆ ಕಾಣೋದಿಲ್ಲ, ಹಾಗೆ ಕೆಲವು ಜನ ಆಧ್ಯಾತ್ಮಿಕವಾದಿಗಳು ಹೇಳ್ತಾರೆ ಅಹಂ ಬ್ರಹ್ಮಾಸ್ಮಿ. ಹೌದು, ನಾವು ಬ್ರಹ್ಮಾಸ್ಮಿ, ಅದರಲ್ಲೇನು ತಪ್ಪಿಲ್ಲ, ನಾನು ಆತ್ಮ. ಆದ್ರೆ ಭಗವಂತನು ಪರಬ್ರಹ್ಮ, ನಾನು ಪರಬ್ರಹ್ಮನಲ್ಲ. ನಾನು ಪರಬ್ರಹ್ಮನಿಗೆ ಗುಣಾತ್ಮಕವಾಗಿ ನಾವು ಒಂದೇ, ನಾವೆಲ್ಲರೂ ಒಂದೇ. ನಾವು ಹೇಗೆ ಒಂದು ಉಪ್ಪು ನೀರು ಕಡಲಿನಲ್ಲಿ ಒಂದು ಸಮುದ್ರ ಹನಿ ತೆಗೆದ್ರು ಅದರಲ್ಲೂ ಇರೋ ಸೋಡಿಯಂ ಕ್ಲೋರೈಡ್ ಅಷ್ಟೇ. ಇನ್ನೊಂದು ನೀವು ಒಂದು ಬಕೆಟೋ ಇಲ್ಲಾಂದ್ರೆ ಒಂದು ದೊಡ್ಡ ಇದು ಬಾವಿಯಲ್ಲಿ ತೆಗೆದ್ರು, ಇದರಲ್ಲೂ ಬಾವಿಯಲ್ಲ ಉಪ್ಪು ನೀರಲ್ಲಿ ಹೇಳ್ತಾರೆ ನಾನು, ತೆಗೆದ್ರು ಪ್ರಮಾಣದಲ್ಲಿ ತೆಗೆದ್ರು, ಅಷ್ಟು ಪ್ರಮಾಣದಲ್ಲಿ ತೆಗೆದ್ರು ಅದ್ರಲ್ಲಿರೋ ಇರೋ ಉಪ್ಪೆ, ಆದ್ರೆ ಪ್ರಮಾಣ ಬೇರೆ. 1 ಗ್ರಾಮ್ ಸೋಡಿಯಂ ಕ್ಲೋರೈಡ್ಗೆ ಮತ್ತೆ 1 ಕ್ವಿಂಟಾಲ್ 1 ಟನ್ ಸೋಡಿಯಂ ಕ್ಲೋರೈಡ್ಗೆ ವ್ಯತ್ಯಾಸ ಇಲ್ಲ. ಸೊ ಭಗವಂತನು ಹಾಗೆ ಪ್ರಮಾಣಾತ್ಮಕವಾಗಿ ಅವನ ಅಪರಿಮಿತ. ನಾವು ಅಣು ಆತ್ಮ, ಅವನು ವಿಭು ಆತ್ಮ. ಸೊ 2 ಪದಗಳು ಶಾಸ್ತ್ರ ಹೇಳುತ್ತೆ. ಕೃಷ್ಣನು ವಿಭು ಆತ್ಮ, ಅವನು ಪರಮಾತ್ಮ, ನಾವೆಲ್ಲರೂ ಅಣು ಆತ್ಮ, ನಾವು ಜೀವಾತ್ಮ. ಈ ಒಂದು ವ್ಯತ್ಯಾಸವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಅಸ್ತಿತ್ವದ ಮೂಲ ಇದು ಏನಂದ್ರೆ ನಾವು ತುಂಬಾ ಚಿಕ್ಕವರು, ನಾವು ಭಗವಂತನ ಅಂಶ, ನಾವು ಅವನ ನಿತ್ಯ ಸೇವಕರು. ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ಇದು ಗೀತೆಯಲ್ಲಿ ಸ್ಪಷ್ಟ ಆಗುತ್ತೆ. ಆದ್ರೆ ನಾನು ಇಲ್ಲಿ ನಿಮ್ಗೆ ಹೇಳ್ತಾ ಇರೋದು, ಹೇಗೆ ಒಂದು ನೀವು ದೂರದಲ್ಲಿ ಬೆಟ್ಟವನ್ನು ನೋಡಿದಾಗ ನಿಮ್ಗೆ ಎಲ್ಲವೂ ಒಂದೇ ತರ ಕಾಣುತ್ತೆ. ಅಲ್ಲಿ ಕೇವಲ ಒಂದು ಕ್ಲೌಡ್, ಮೋಡ ಆ ತರ ಕಾಣುತ್ತೆ. ಆದ್ರೆ ಹತ್ರದಲ್ಲಿ ಹೋದಾಗ ನಿಮ್ಗೆ ಅಲ್ಲೊಂದು ಮರ ಕಾಣುತ್ತೆ. ನಿಮ್ಗೆ ಇದು ನೋಡಿ, ಮರ ಕಾಣ್ತು. ಇನ್ನು ಅದ್ರ ಕೆಳಗೆ ಹತ್ರ ಹೋದ್ರೆ ನೀವು ಅದು ಮರದ ಒಳಗೆ ನಿಮ್ಗೆ ಪ್ಯಾರೆಟ್ ನೋಡಿ. ಸೊ ಇಲ್ಲಿ ಕಾಣೋದಿಲ್ಲ. ಸೊ ಅಂದ್ರೆ ನೀವು ಎಷ್ಟು ದೂರದಿಂದ ನೋಡ್ತೀರಾ ಆ ದೃಷ್ಟಿ ನಿಮ್ಗೆ ಬರುತ್ತೆ. ಸೊ ಆ ರೀತಿಯಲ್ಲಿ ದೂರದಿಂದ ನೋಡಿದಾಗ ನಿಮಗೆ ಕಾಣೋದು, ದೂರದಲ್ಲಿ ನಿಮ್ಗೆ ಕಾಣೋದು ಬಂತು ಮುಂದೆ ಹೋಗ್ತಾ ಇದೆ. ಸೊ ಮುಂದೆ ದೂರದಲ್ಲಿ ಕಾಣೋದು ಮೋಡವಾಗಿ ಕಾಣುತ್ತೆ. ಅದು ಹತ್ತಿರದಲ್ಲಿ ಹೋದಾಗ ಅಲ್ಲೂ ಕೂಡ ಆ ಬೆಟ್ಟದಲ್ಲೂ ಕೂಡ ಮರ ಕಾಣುತ್ತೆ. ಆ ಮರದಲ್ಲಿ ನಿಮಗೆ ಗಿಣಿ ಕಾಣುತ್ತೆ, ಗಿಣಿ ಪಕ್ಷಿ ಕಾಣುತ್ತೆ. ಸೊ ಹಾಗೆ ನೀವು ಭಗವಂತನ ಹತ್ತಿರ, ಭಗವಂತನ ಜ್ಞಾನ ಹೆಚ್ಚುತ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನೀವು ಒಂದು ಗಿಣಿ ತರ. ಭಗವಂತನಲ್ಲಿ ಇವಾಗ ಒಂದು ಅಂಶ, ನೀವು ಒಂದಾಗ್ಬಿಡ್ತೀರಾ ಅಂದ್ರೆ, ಲೀನರಾಗ್ಬಿಡ್ತೀರಾ, ಬ್ರಹ್ಮನಲ್ಲಿ ಐಕ್ಯರಾಗ್ತೀರಾ ಅಂದ್ರೆ ನೀವು ಗುಣಾತ್ಮಕವಾಗಿ ಒಂದರಾಗ್ತೀರಾ. ನೀವೀಗ ಆ ಗುಣವನ್ನು ಕಳ್ಕೊಂಡ್ಬಿಟ್ಟಿದ್ದೀರಾ. ನೀವು ಮುಕ್ತ ಪುರುಷರು, ನಾವು ಮುಕ್ತಾತ್ಮರು. ಆದ್ರೆ ಈಗ ಬದ್ಧಾತ್ಮರಾಗಿದ್ದೇವೆ. ನಾವು ಈ ಒಂದು ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ ಪಡೆದ್ಮೇಲೆ ನಾವು ಭಗವಂತನಾಗೆ ನಾವು ಗುಣಾತ್ಮಕವಾಗಿ ಆಗ್ತೇವೆ. ನಮಗೂ ಕೂಡ ಐಶ್ವರ್ಯ, ವೀರ್ಯ, ಯಶಸ್ಸು ಎಲ್ಲ ಬರುತ್ತೆ. ಆದ್ರೆ ಅವನ ಸಮವಾಗಲ್ಲ, ಗುಣಾತ್ಮಕವಾಗಿ ನಾವು ಆಗ್ತೇವೆ. ವ್ಯತ್ಯಾಸ ಇದೆ. ಹೇಗೆ ಒಂದು ಗ್ರೀನ್ ಬರ್ಡ್ ಇನ್ ಗ್ರೀನ್ ಟ್ರೀ, ಹಸಿರು ಪಕ್ಷಿ ಹಸಿರು ಮರದಲ್ಲಿ ಒಂದಾಗಿದೆ, ಆ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವವನ್ನು ನಾವು ಯಾವಾಗಲೂ ನಾವು ಪ್ರತ್ಯೇಕವಾಗಿ ಇರ್ತೇವೆ. ಸೊ ನಾವು ಭಗವಂತನಾಗೋದಿಲ್ಲ, ನಾವು ಭಗವಂತನ ಭಕ್ತರಾಗಿ ಭಗವಂತನ ಅಂಶವಾಗೇ ಇದ್ದು ಅಂಶವಾಗೇ ಇರ್ತೇವೆ. ನಾವು ಗೀತೆ 2ನೇ ಅಧ್ಯಾಯದಲ್ಲೂ ಅದನ್ನ ಆ ಶ್ಲೋಕಗಳು ಕೂಡ ಬರ್ತವೆ, ಅದು ಸ್ಪಷ್ಟವಾಗುತ್ತೆ. ಸೊ ಕೃಷ್ಣನು ಪರಮಾತ್ಮ, ಅದು ಇಲ್ಲಿ ತೋರಿಸ್ತಾ ಇರೋದು. ಪ್ರತಿಯೊಬ್ಬರ ಹೃದಯದಲ್ಲೂ ಕೃಷ್ಣ ಇದ್ದಾನೆ. ಹೇಗಿದ್ದಾನೆ? ಪರಮಾತ್ಮನಾಗಿದ್ದಾನೆ. ಇದು ಪರಮಾತ್ಮ ಸ್ವರೂಪ. ಇದು ನಿಮ್ಮ ಹೃದಯದಲ್ಲೂ ಈ ರೂಪದಲ್ಲಿ ಇದ್ದಾನೆ. ಶಾಸ್ತ್ರ ಹೇಳುತ್ತೆ ಶಂಕರ ಚಕ್ರ ಗದಾ ಪದ್ಮ, ಈ ರೂಪದಲ್ಲಿ ಕೃಷ್ಣನು ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ. ಗೀತೆಯಲ್ಲೂ ಕೂಡ ಅದನ್ನೇ ಹೇಳಿವೆ. ಕ್ಷೇತ್ರಜ್ಞಂ ಚಾಪಿಂ ಮಾಂ ವಿದ್ಧಿ ಸರ್ವ ಕ್ಷೇತ್ರೇಷು ಭಾರತ. ಒಂದು ಕಡೆ ಅಲ್ಲ, ಹಲವೆಡೆ ಕಡೆ ಕೃಷ್ಣ ಹೇಳ್ತಾನೆ ಪ್ರತಿಯೊಬ್ಬರ ಹೃದಯದಲ್ಲಿ ನಾನು ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ ಗಾನಂ ಅಪವನಂ ಚ ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ತಿಷ್ಠತಿ. ಈ ತರ ಎಷ್ಟು ಬೇಕು ಭಗವದ್ಗೀತೆ ಶ್ಲೋಕಗಳು.
ಸೊ ಗೀತೆಯನ್ನು ನೀವು ಒಂದು ಜ್ಞಾನ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಅರ್ಥ ಆಯ್ತು, ಎಲ್ಲ ವಿಶ್ವದಲ್ಲೇ ಪಡೆದ ಜ್ಞಾನದಿಂದ ನಾವು ಇದಾಗ್ತೇವೆ. ಯಾಕಂದ್ರೆ ಯಾವ ಶಾಲಾ ಕಾಲೇಜಲ್ಲಿ ಈ ಪಠಣ ಇಲ್ಲ, ಈ ಆತ್ಮದ ಜ್ಞಾನವೇ ಇಲ್ಲ. ಬಿಡಿ ಇನ್ನು ಪರಮಾತ್ಮದ ಜ್ಞಾನ ಅಥವಾ ಭಗವಾನ್ ಜ್ಞಾನ. ಆತ್ಮದ ಸಾಕ್ಷಾತ್ಕಾರದ ಮೊದಲ ಹೆಜ್ಜೆ, ಆತ್ಮ ಸಾಕ್ಷಾತ್ಕಾರ ನಂತರ ಪರಮಾತ್ಮ ಸಾಕ್ಷಾತ್ಕಾರ ಎರಡನೇ ಹೆಜ್ಜೆ, ಮೂರನೇ ಹೆಜ್ಜೆ ಭಗವಾನ್ ಸಾಕ್ಷಾತ್ಕಾರ. ವದಂತಿ ತತ್ವ ವಿದಾ ತತ್ವಂ ಯಜ್ ಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಭಾಗವತ ಹೇಳುತ್ತೆ, ನೀವು ಪರಮ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಹೀಗೆ ಮುಂದುವರಿಸಬೇಕು. ಮೊದಲು ನೀವು ಬ್ರಹ್ಮನ್, ನೀವು ಆತ್ಮ ಅಂತ ಅರ್ಥ ಮಾಡ್ಕೊಳ್ಬೇಕು. ನಂತರ ನಿಮ್ಮೊಟ್ಟಿಗೆ ಪರಮಾತ್ಮನಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಬೇಕು. ನಂತರ ಆ ಪರಮಾತ್ಮನು ಎಲ್ಲಿಂದ ಬರ್ತಾ ಇದೆ, ಅವರ ಸ್ವವಂಶ ಯಾವ್ದು ಸ್ವಾಂಶ, ಅವನು ಭಗವಾನ್ನ ಸ್ವಾಂಶ, ಭಗವಂತನ ಅರ್ಥ ಮಾಡ್ಕೋಬೇಕು. ಸೊ ಇದು ತೋರಿಸ್ತಾ ಇದೆ. ಅದಕ್ಕೆ ಇಲ್ಲಿ ಶ್ರೀ ಭಗವಾನ್ ವಾಚ ಅಂತ ಮೊದಲಿಂದಲೇ ವೇದವ್ಯಾಸರು ಹೇಳ್ತಾರೆ, ಅವ್ರಿಗೆಲ್ಲವೂ ಗೊತ್ತಿದೆ, ಹಾಗೆ ಅವರು ಹಾಗೆ ಹೇಳೋದು. ಸೊ ನಂತರ ನೋಡಿ, ನಾನು 2ನೇ ಅಧ್ಯಾಯದ ಮೊದಲೇ ಇದ್ದೀನಿ, ಆಗಲೇ ಸಮಯ ಆಯ್ತು, 45 ನಿಮಿಷ ಆಯ್ತು, ಇನ್ನು 50 ನಿಮಿಷ ಮುಗಿಸ್ಬೇಕು. ನಿಮಗೆ ತುಂಬಾ ಸಮಯ ತಗೊಳ್ಳಿಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ಯಾರಾದ್ರೂ ಸೆಕೆಂಡ್ ಇದೇ ಕ್ಲಾಸು ನಾವು ಬೆಳಿಗ್ಗೆ 6 ಗಂಟೆಗೂ ಕೂಡ ಇರುತ್ತೆ. ಸೊ ಯಾರಿಗಾದ್ರೂ ಅದು ಅನುಕೂಲ ಆಗುತ್ತೆ ಅಂದ್ರೆ ತಾವು ನಾಳೆ ಬೆಳಿಗ್ಗೆ 6 ಗಂಟೆಗೆ ಜಾಯಿನ್ ಆಗ್ಬೋದು. ಇದೇ 2ನೇ ಅಧ್ಯಾಯವನ್ನೇ ಮುಂದುವರಿಸ್ತೇವೆ. ಹಾಗೆ ನಾಳೆ ಮಧ್ಯಾಹ್ನ ಕೂಡ 3 ಗಂಟೆಗೆ ಇದೇ 2ನೇ ಅಧ್ಯಾಯವನ್ನು ನಾನು ಮತ್ತೆ ತೆಗೆದುಕೊಳ್ಬೇಕಾಗುತ್ತೆ. ನಾನು ಇಲ್ಲ ಇನ್ನೊಬ್ರು ಯಾರು ಭಕ್ತರು ತೆಗೆದುಕೊಳ್ತಾರೆ. ಆದ್ರೆ ಕನ್ನಡದಲ್ಲಿ ಇದೆ. ನಾಳೆ ಪ್ರತಿ ದಿವಸ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ, ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಗೆ ಈ ಪ್ರವಚನ ಇದೆ. ನಮ್ಮ ಇಲ್ಲಿ ಅಧ್ಯಕ್ಷರು ಅದು ಅವರ ನಿರ್ದೇಶನದಿಂದ, ಅವರ ಸ್ಫೂರ್ತಿಯಿಂದ ಇದನ್ನು ಸಾಧ್ಯ ಆಗ್ತಾ ಇದೆ. ಏನಿವೆ ಈ ಸಂಜೆ ಹೊತ್ತು ನಾವು ನಾಳೆ 3ನೇ ಅಧ್ಯಾಯಕ್ಕೆ ಹೋಗೋಣ. ಇವತ್ತು 2ನೇ ಅಧ್ಯಾಯ ಮುಗಿಸೋಣ. ಇವತ್ತು ಮುಗಿಸ್ತೇನೆ. ನಾನು ಹೇಳಿದ್ದು ಈ ಕೃಷ್ಣನ ಈಗ ಅರ್ಜುನನಿಗೆ ಹೇಳೋದು, ದೇಹಿನೋ ಅಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸತ್ರ ನಮಗೇತಿ. ಸೊ ಕೃಷ್ಣನು ಅರ್ಜುನನಿಗೆ ಕೃಷ್ಣ ಯು ಕ್ಯಾನ್ ಡೂ ಇಟ್ ಅಂತ ಹೇಳಿಲ್ಲ. ಕೃಷ್ಣ ನೀನ್ ಮಾಡ್ಬೋದು, ನಿನ್ನ ಸಾಮರ್ಥ್ಯ ಇದೆ ಅಂತ ಹೇಳಿದ. ಕೃಷ್ಣ ಹೇಳೋದು, ನೀನು ಧೀರನಾಗಿ ಯೋಚಿಸು, ನೀನ್ ಯಾಕೆ ಅಧೀರನಾಗಿದ್ಯಾ. ಧೀರನಾದವನಂದ್ರೆ ಏನ್ ಮಾಡ್ತಾನೆ, ಧೀರನಾದವನು ಆತ್ಮದ ಜ್ಞಾನವನ್ನು ಅರ್ಥ ಮಾಡ್ಕೊಳ್ತಾನೆ. ನಿಜವಾದ ಜ್ಞಾನ, ನಿಜವಾದ ಇದನ್ನು ದರ್ಶನವನ್ನು ಪಡೆದಿದ್ದಾನ. ಈ ಹ್ಯಾಸ್ ರಿಯಲ್ ವಿಷನ್. ನಿನಗೆ ನಿಜವಾದ ಜ್ಞಾನ ಇಲ್ಲ, ನಿಜವಾದ ದೃಷ್ಟಿ ಇಲ್ಲ ನಿನಗೆ. ನೀನು ಅಜ್ಞಾನದಲ್ಲಿ ಒಂದು ದೃಷ್ಟಿ ಇಲ್ಲದೆ ನೀನು ಮಾತಾಡ್ತಾ ಇದೆಯಾ, ಒಂದು ಮೂರ್ಖನಾಗಿ ಮಾತಾಡ್ತಾ ಇದೆಯಾ. ನೀನು ಸುಮ್ಮನೆ ಒಂದು ಬಾಯಲ್ಲಿ ನೀನು ಒಂದು ಪಂಡಿತನಾಗಿ ತಿಳಿಸ್ಕೊಂಡಿದ್ಯಾ, ಅನ್ಕೊಂಡಿದ್ಯಾ. ನೀನು ಪಂಡಿತನಲ್ಲ ನೀನು. ಇದು ಮೂರ್ಖದ ಮಾತು. ಯಾಕೆ ಮೂರ್ಖದ ಮಾತು? ನಿನ್ಗೆ ಆತ್ಮ ತತ್ವವೇ ಗೊತ್ತಿಲ್ಲ ನಿನಗೆ, ನೀನು ಅಧೀರನಾಗಿ ಮಾತಾಡ್ತಾ ಇದೆಯಾ. ಸೊ ಅರ್ಜುನನಿಗೆ ಕೃಷ್ಣ ಹೇಳೋದು, ಧೀರನಾದವನು ಏನ್ ಮಾಡ್ತಾನೆ, ಈ ರೀತಿ ಆತ್ಮದ ಜ್ಞಾನ ಇರೋದ್ರಿಂದ ಅವನು ಗೊತ್ತು ಆತ್ಮ ಅನ್ನೋದು ಶಾಶ್ವತವಾಗಿದೆ. ಆ ಆತ್ಮ ಅನ್ನೋದು ಒಂದೊಂದು ಹಂತದಿಂದ, ಹೇಗೆ ನಾನು 20 ವರ್ಷಗಳ ಹಿಂದೆ ನಾನೊಂದು ಯುವಕನಾಗಿದ್ದ, ಅದರ ಹಿಂದೆ ನಾನು ಮಗುವಾಗಿದ್ದೆ, ಮತ್ತೆ ಈ ಮುಂದೆ ನಾನು ಒಂದು ವೃದ್ಧನಾಗ್ತೇನೆ. ಆದ್ರೆ ನಾನೇ ವ್ಯಕ್ತಿ, ನಾನೇನು ಬೇರೆ ವ್ಯಕ್ತಿ ಅಲ್ಲ. ನನ್ನ ಯಾರ ನೆಂಟರು, ನನ್ನ ತಂದೆ ತಾಯಿಯರು ನನ್ನ ಭೇಟಿ ಮಾಡಿದ್ರೆ ಅವ್ರು ಹೇಳ್ತಾರೆ, ನೀ ನನ್ನ ಮಗ ಅಂತ ಹೇಳ್ತಾರೆ. ಯಾರು ಮಗ? ಯಾಕೆ ಮಗ? ದೇಹ ಬದಲಾವಣೆ ಆಗ್ಬಿಟ್ಟಿದೆ. ಮಗ ಅಂದ್ರೆ ಆ ದೇಹದಲ್ಲಿರೋ ಆತ್ಮ ಒಂದೇ, ನಾನ್ ಬೇರೆ ಆಗಿಲ್ಲ. ದೇಹ ಬದಲಾದ್ರೂ ಕೂಡ ನಾನೇ 20 ವರ್ಷಗಳು 30 ವರ್ಷಗಳ ಹಿಂದೆ ಈ ತರ ಚಿಕ್ಕ ಮಕ್ಕಳು ಆ ತರ ಮಾಡ್ತಾ ಇದ್ದೀವಿ. ಈಗ ಮಾಡ್ಲಿಕ್ಕೆ ಆಗಲ್ಲ ನನಗೆ. ಇನ್ನೊಂದು 20 ವರ್ಷದಲ್ಲಿ ಏನು ಮಾಡಕ್ಕಾಗಲ್ಲ. ಸೊ ನನ್ನ ದೇಹದ ಪರಿಣಾಮವಾಗಿ ನನ್ನ ಮನಸ್ಥಿತಿ ಬದಲಾವಣೆ ಆಗ್ತಾ ಇದೆ. ಆದ್ರೆ ನಾನು ಚಿಕ್ಕ ಮಗುವಿನ ಶರೀರಲ್ಲೂ ನಾನೇ, ಈಗಲೂ ಕೂಡ ನಾನೇ, ವೃದ್ಧಾವಸ್ಥೆಯಲ್ಲೂ ನಾನೇ. ಸೊ ಕೃಷ್ಣ ಅಷ್ಟಕ್ಕೆ ಬಿಡೋದಿಲ್ಲ ಅರ್ಜುನನಿಗೆ. ತಥಾ ದೇಹಾಂತರ ಪ್ರಾಪ್ತಿ. ಅದೇ ರೀತಿಯಲ್ಲಿ ಅರ್ಜುನನೇ, ನೀನ್ ಅನ್ಕೊಂಡಿರೋ ತರ ಇವರೆಲ್ಲರ ಸಾವು ಆಗ್ತಾ ಇಲ್ಲ. ಈ ಎಲ್ಲ ಸೈನಿಕರ ಸಾವಿಲ್ಲ, ಆತ್ಮಕ್ಕೆ ಸಾವಿಲ್ಲ. ಅವರು ಇನ್ನೊಂದು ದೇಹವನ್ನು ಪಡೀತಾರೆ. ಹೇಗೆ ನೀವು ಒಂದು ಉಡುಪನ್ನು ಬಿಟ್ಟು, ಬಟ್ಟೆಯನ್ನು ಬಿಟ್ಟು ಇನ್ನೊಂದು ಬಟ್ಟೆಯನ್ನು ಸ್ವೀಕಾರ ಮಾಡ್ತೀರಾ. ನೀವು ಅದರಲ್ಲಿರೋ ಜೀವಿ ನೀವೇ. ಹಾಗೆ ಇದೊಂದು ಬಟ್ಟೆ ಅಷ್ಟೇ, ಇದು ದೇಹ. ಈ ಶರೀರ ಕೇವಲ ಒಂದು ಜಡ ದೇಹ. ಇದು ಬಂದದ್ದು ಮಣ್ಣಿಂದ, ಅದು ಹೋಗೋದು ಮಣ್ಣಿಗೆ. ಇದಕ್ಕೆ ಯಾಕೆ ವ್ಯಥೆ ಪಡ್ತೀಯ ನೀನು? ಆದ್ರೆ ನೀನು ಆತ್ಮ. ಇದನ್ನ ಅರ್ಥ ಮಾಡ್ಕೊ. ಆತ್ಮದ ಕರ್ತವ್ಯ ಏನು ಅಂತ ಅರ್ಥ ಮಾಡ್ಕೊಳ್ಳು. ನೀನು ದೇಹದ ಭಾವನೆಯಲ್ಲಿ ನೀನು ಈಗ ಇಷ್ಟು ಶೋಕ ಪಡ್ಬೇಡ ನೀನು ಅಂತ ಅರ್ಜುನನಿಗೆ ಕೃಷ್ಣನು ಆತ್ಮದ ಜ್ಞಾನವನ್ನು ಎಷ್ಟು ಸೊಗಸಾಗಿ ಕೊಟ್ಟಿದ್ದಾನೆ ಕೃಷ್ಣ ಅಂದ್ರೆ ಈ 2ನೇ ಅಧ್ಯಾಯದಲ್ಲಿ. ಅದಕ್ಕೆ ಸಾಂಖ್ಯಯೋಗ ಅಂತ ಕರೆಯೋದು. 2ನೇ ಅಧ್ಯಾಯ 13ನೇ ಶ್ಲೋಕದಿಂದ 38-39 ಶ್ಲೋಕ ಬಗ್ಗೆ ಕೃಷ್ಣ ವಿಸ್ತಾರವಾಗಿ ಮತ್ತೆ ಹೇಳ್ತಾನೆ. ನಾವು ಏನ್ ಹೇಳೋದು, ನಾನು ನೆನೆ ನೋಡ್ತಾ ಇದ್ದೆ, ಕೃಷ್ಣ ಅದನ್ನೇ ಹೇಳ್ತಾನೆ. ನೀನು ನಿತ್ಯನು, ನೀನು ಮೃತ್ಯು ಇಲ್ಲದವನು, ನೀನು ಶಾಶ್ವತನು. ಇಲ್ಲಿ ಶ್ಲೋಕಗಳು ಹಾಗೆ ಬರ್ತವೆ. ಅಂದ್ರೆ ಈ ಒಂದು ಅರ್ಥ ಆಗೋದು, ನಾವು ಆತ್ಮ, ನಮಗೆ ಸಾವಿಲ್ಲ ಅಂತ ಇದನ್ನ ಅರ್ಥ ಮಾಡ್ಕೊಳ್ಳೋದು, ಇದೊಂದು ದೊಡ್ಡ ಜ್ಞಾನ. ಇದು ಎಲ್ಲೂ ನಮ್ಗೆ ಸ್ಕೂಲ್ ಕಾಲೇಜಲ್ಲಿ ಯಾವ ಪಠ್ಯ ಪುಸ್ತಕದಲ್ಲಿ ಯಾವ ವಿಜ್ಞಾನಿ ಕೂಡ ಈ ಜ್ಞಾನ ಕೊಟ್ಟಿಲ್ಲ. ಇನ್ನ ಅವ್ರಿಗೆ ಗೊತ್ತೇ ಇಲ್ಲ ಜೀವ ಅಂದ್ರೆ ಏನಂತ ಗೊತ್ತಿಲ್ಲ ಅವ್ರಿಗೆ. ಅವ್ರ ಜೀವ ಅಂದ್ರೆ ಒಂದು ರಾಸಾಯನಿಕ ಸಂಯೋಜನೆಯಿಂದ ಉತ್ಪತ್ತಿ ಆಗಿದೆ ಅಂತ ಯೋಚನೆ ಮಾಡ್ತಾರೆ. ಇಲ್ಲ, ಜಡದೇಹಕ್ಕೆ ಜೀವ ಇಲ್ಲ. ಜಡದೇಹ ಯಾವಾಗ್ಲೂ ಸತ್ತಿರೋದೇ, ಅದೊಂದು ಹೆಣ. ಅದು ಜೀವಂತವಾದ ದೇಹ ಆಗ್ಲಿ, ಸತ್ತ ಹೆಣ ಆಗ್ಲಿ, ಅದು ದೇಹನೇ. ಅದೊಂದು ಪಂಚಭೂತ, ಅದ್ರಲ್ಲಿ ಏನು ಇಲ್ಲ. ಅದ್ರಲ್ಲಿ
ಆ ಜೀವದ ಲಕ್ಷಣ ಇರೋದು ಆತ್ಮಕ್ಕೆ. ಆತ್ಮ ಇನ್ನು ಇರೋ ಅನ್ನೋದಕ್ಕೆ ನಮಗೆ ಗುರುತು ಏನು ಅಂದ್ರೆ, ಈಗ ನಮ್ಗೆ ಲಕ್ಷಣ ಏನಂದ್ರೆ ಜೀವ ಇದೆ, ಅಲ್ಲಿ ಒಂದು ಪ್ರಜ್ಞೆ ಇದೆ. ಈ ಅದೇ ದೇಹಕ್ಕೆ ಆ ಪ್ರಜ್ಞೆ ಅನ್ನೋದು ಬಿಟ್ಟೋದ್ರೆ, ಕಾನ್ಶಿಯಸ್ನೆಸ್ ಅನ್ನೋದು ಬಿಟ್ಟೋದ್ರೆ ಏನ್ ಬೆಲೆ ಇಲ್ಲ ಅದಕ್ಕೆ, ಯಾರು ಅದನ್ನ ಕೇರ್ ಮಾಡೋದಿಲ್ಲ. ಸೊ ಈ ಜ್ಞಾನ ಇದು. ಆತ್ಮ ಬೇರೆ, ದೇಹ ಬೇರೆ. ದೇಹ ಬೇರೆ, ದೇಹಿ ಬೇರೆ. ಈ ಶ್ಲೋಕದಲ್ಲಿ ಕೃಷ್ಣ ಹೇಳೋದು ದೇಹಿನಃ ದೇಹಿನೋ ಅಸ್ಮಿನ್ ಯಥಾ ದೇಹೆ. ಎರಡು ವಿಷಯಗಳಿವೆ. ದೇಹಿನಃ ದೇಹಿ. ದೇಹಿನಃ ಅಂದ್ರೆ ಆತ್ಮನು. ಸೊ ಈ ಜ್ಞಾನವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಈ ದೇಹದಲ್ಲಿರೋ ಆತ್ಮ ಅಂತ. ಇದು ಸಮಯ ಆಗುತ್ತೆ, ನನಗೂ ಕೂಡ ತುಂಬಾ ಸಮಯ ಆಯ್ತು ಇದನ್ನು ನಾನು ನನ್ನ ಒಂದು ಪ್ರಾರಂಭದಲ್ಲಿ ಶುರು ಮಾಡಿದಾಗ ಧಾರ್ಮಿಕ ಇದರಲ್ಲಿ ನನಗೂ ಇದನ್ನ ಅರ್ಥ ಮಾಡ್ಕೊಳ್ಳೋದು, ಹೇಗೆ ನಾನು ದೇಹದಲ್ಲಿರೋ ವ್ಯಕ್ತಿ, ನಾನು ಹೇಗೆ ಆತ್ಮ ಅನ್ನೋದು ನಾನು ಕಾಣೋದಿಲ್ಲ, ನನಗೆ ಆತ್ಮ ಕಾಣೋದಿಲ್ಲ ಇವತ್ತು. ಆದ್ರೆ ಇದು ಸುಳ್ಳಾಗಲಿಲ್ಲ. ಎಂತ ದೊಡ್ಡ ಋಷಿಮುನಿಗಳೆಲ್ಲ ಹೇಳ್ತಾ ಇದಾರೆ, ಎಲ್ಲ ಶಾಸ್ತ್ರಗಳು ಹೇಳ್ತಾ ಇದಾರೆ, ಕೃಷ್ಣನ್ ಹೇಳ್ತಾ ಇದ್ದಾನೆ, ಹೀಗೆ ಇದೆಲ್ಲಿ ಆತ್ಮ ಕಾಣೋದೇ ಇಲ್ಲ. ಆದ್ರೆ ವಿಜ್ಞಾನಿಗಳು ಇವತ್ತು ಕಂಡಿಡಿದೇ ಇಲ್ಲ ಅಲ್ವಾ, ಎಲ್ಲ ಟೆಲಿಸ್ಕೋಪ್ ಕಂಡಿಡ್ಬಿಟ್ಟು ಮೈಕ್ರೋಸ್ಕೋಪ್ ಕಂಡಿಡ್ಬಿಟ್ರು. ಅತಿ ದೊಡ್ಡ ಇದನ್ನ ನೋಡ್ತಾ ಇದಾರೆ, ಅತಿ ಚಿಕ್ಕದನ್ನ ನೋಡ್ತಾ ಇದಾರೆ. ಏನಾಗಿದೆ ಆತರ ಪ್ರಶ್ನೆ ಇಲ್ಲ, ಎಲ್ಲವೂ ಕಾಣ್ತಾ ಇದೆ. ನೀವು ಮುಕ್ತ ಪುರುಷರಾದ್ರೆ ಆತ್ಮ ಕೂಡ ಕಾಣ್ತವೆ, ಇಲ್ಲ ಅಂತಲ್ಲ. ಮುಕ್ತ ಪುರುಷರಿಗೆ ಎಲ್ಲ ಕಾಣ್ತವೆ. ಈ ಸಂಜಯನಿಗೆ ಅಲ್ಲಿ ಸಾವಿರಾರು ಮೈಲಿಗಳಿಂದ ಅವನು ಧೃತರಾಷ್ಟ್ರನಿಗೆ ಈ ಯುದ್ಧ ಭೂಮಿಯ ಇದನ್ನು ಕೊಡ್ತಾ ಇದೆ, ಲೈವ್ ಕೊಡ್ತಾ ಇದ್ದಾನೆ ಕೃಷ್ಣನ್. ಸೊ ಹಾಗೆ ಆತ್ಮವನ್ನು ನೋಡ್ಲಿಕ್ಕಾಗತ್ತೆ. ಅದಕ್ಕೆ ನೋಡ್ಲಿಕ್ಕೆ ಆತ್ಮದ ಕಣ್ಣುಗಳು ಅದು ತೆಗಿಬೇಕು, ಆತ್ಮದ ಕಣ್ಣುಗಳಿಗೆ ಮುಚ್ಚಿಬೇಕು. ಕಣ್ಣು ಮುಚ್ಚಿಬಿಟ್ಟು ನಂಗೆ ತೋರ್ಸೋದು ಏನ್ ಕಾಣುತ್ತೆ? ಕಣ್ಣು ಮುಚ್ಚಿಬಿಟ್ಟಿದ್ದೀನಿ, ಮುಚ್ಚಿಬಿಟ್ಟು ನಾನು ಕತ್ತಲೆಯಲ್ಲಿದ್ದು ನಾನು ಒಪ್ಪೋದಿಲ್ಲ, ನಾನು ನಂಬೋದಿಲ್ಲ, ಸೂರ್ಯ ಇಲ್ಲ. ಯಾಕೆ ಸೂರ್ಯ ಇಲ್ಲ? ನಾನು ಕತ್ತಲೆಯಲ್ಲಿದ್ದೇನೆ, ನಾನು ಕತ್ತಲೆ ಹೊರಗೆ ಬರ್ಬೇಕು. ನಾನು ಹೊರಗೆ ಬಂದ್ರೆ ಸೂರ್ಯ ಅಲ್ಲ, ಕಣ್ಣು ನೋಡ್ಲಿಕ್ಕಾಗಲ್ಲ ಸೂರ್ಯ. ಹಾಗೆ ನಾವೀಗ ಅಂಧಕಾರದಲ್ಲಿದ್ದೇವೆ, ನಾವು ಅಜ್ಞಾನದಲ್ಲಿದ್ದೇವೆ. ನಾವು ಹೀಗೆ ನಾವು ಏನು ಸತ್ಯ ಅಂತ ತಿಳಿದೆ, ನಾವು ಆತ್ಮ ಇಲ್ಲ, ದೇವರಿಲ್ಲ, ಆತ್ಮದ ಜ್ಞಾನದಲ್ಲಿ ನಾವು ಆತ್ಮಜ್ಞಾನ ಪಡಿಬೇಕು. ಪಡೆದ್ರೆ ನಮ್ಗೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಸೊ ಕೃಷ್ಣ ಅರ್ಜುನನಿಗೆ ಹೀಗೆ ಆತ್ಮದ ಜ್ಞಾನವನ್ನು ಕೊಡ್ತಾ ಹೋಗ್ತಾರೆ, ಒಂದು ಶ್ಲೋಕ ನಂತರ. ಅಂದ್ರೆ ಅರ್ಜುನ ನೀನು ವ್ಯಥೆ ಪಡೋದು ಬೇಕಾಗಿಲ್ಲ, ನಿನ್ನ ಕರುಣೆ ತೋರ್ಸೋದು ಬೇಕಾಗಿಲ್ಲ. ನೀನು ದೊಡ್ಡ ಕರುಣೆ ತೋರಿಸ್ತಾ ಇದೆಯಾ, ಎಲ್ಲಿ ಅವ್ರು ಸತ್ತೋಗ್ಬಿಡ್ತಾರೆ, ಅವರ ಅಂತ್ಯ ಆಗುತ್ತೆ. ಇವ್ರು ಯಾರು ಸಾಯೋರಲ್ಲ, ಇವರೆಲ್ಲರೂ ಕೂಡ ಜೀವಂತವಾಗಿದ್ದಾರೆ. ಕೇವಲ ಅವ್ರ ಬಟ್ಟೆ ಬದಲಾಗ್ತಾ ಇದೆ ಅಷ್ಟೇ. ಬಟ್ಟೆ ಬದಲಾದ್ರೆ, ಬಟ್ಟೆ ಅನ್ನೋದು ಚೂರಾದ್ರೆ ನೀವು ಸ್ವಲ್ಪ ಹೊತ್ತು ನೋವಾಗುತ್ತೆ. ಏನಪ್ಪ ನಾನು ಇಷ್ಟು ಕಾಸ್ಟ್ಲಿ ಬಟ್ಟೆ ಇವರು ಚಿಂದಿ ಮಾಡ್ಬಿಟ್ರು, ಇದನ್ನ ಸ್ವಲ್ಪ ಬೇಸರ ಆಗುತ್ತೆ ಒಂದು ಕ್ಷಣ. ಆಮೇಲೆ ಇನ್ನೊಂದು ಬಟ್ಟೆ ತಗೊಂಡ್ರೆ ಆಯ್ತು, ಇನ್ನೊಂದು ಒಳ್ಳೆ ಬಟ್ಟೆ ತಗೊಂಡ್ರೆ ಆಯ್ತು. ಇದು ಸ್ವಲ್ಪ ಹಳೆತಾಗಿತ್ತು, ಇದು ನಾನು ಸುಮ್ಮನೆ ಅದನ್ನೇ ಇಟ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡ್ತೇವೆ, ಈಗ ಒಳ್ಳೇದಾಯ್ತು, ಹೊಸ ಬಟ್ಟೆ ತಗೊಂಡು. ಸೊ ಕೃಷ್ಣ ಅರ್ಜುನಗೆ ಹೇಳೋದು, ಯಾಕೆ ವ್ಯಥೆ ಪಡ್ತೀಯಾ? ನಿನ್ನ ತಾತ ಭೀಷ್ಮ ಪಿತಾಮಹರು, ನಿನ್ನ ಗುರುಗಳು, ಅವರು ಆಗ್ಲೇ ಅವರು ಒಂದು ವಯಸ್ಸಾದ ಜೀವನದಲ್ಲಿದ್ದಾರೆ. ವಯಸ್ಸಾದ್ಮೇಲೆ ದೇಹದ ಬಲ ಕಡಿಮೆ ಆಗುತ್ತೆ, ಇದು ಅನಾರೋಗ್ಯ ಆಗುತ್ತೆ. ಇವಾಗ ಕೊರೋನಾ ಹೇಳ್ತಾರೆ, ಇದು ವೃದ್ಧಸ್ಥರಿಗೆ ಸ್ವಲ್ಪ ಇದು ಕೇರ್ ತಗೊಳ್ಬೇಕು ಅಂತ, ಯಾಕಂದ್ರೆ ಅವ್ರಿಗೆ ಇಮ್ಯುನಿಟಿ ಕಡಿಮೆ ಇದೆ ಅಂತ ಹೇಳ್ತಾರೆ. ಸೊ ಹೀಗೆ ಅರ್ಜುನ ಹೇಳೋದು ಅರ್ಜುನಿಗೆ ವ್ಯಥೆ ಪಡಬೇಡ. ಅವರು ಸಾಧಾರಣ ವ್ಯಕ್ತಿಗಳಲ್ಲ. ಯಾರು? ಭೀಷ್ಮ ಪಿತಾಮಹರು ಮತ್ತು ದ್ರೋಣಾಚಾರ್ಯರು. ಅವರು ಸಾಧು ಸದೃಶ ವ್ಯಕ್ತಿಗಳು. ಅವರಿಗೆ ಒಳ್ಳೆ ಜನ್ಮ ಸಿಗುತ್ತೆ. ಎಷ್ಟು ಒಳ್ಳೆ ಜನ್ಮ ಅಂದ್ರೆ ಅವ್ರು ವೈಕುಂಠವಾಸಿಗಳೇ ಆಗ್ತಾರೆ, ಇಲ್ಲ ಅಟ್ಲೀಸ್ಟ್ ಸ್ವರ್ಗವಾಸ ಸಿಗುತ್ತೆ. ಸೊ ನೀನ್ ಏನು ಯೋಚನೆ ಮಾಡೋದು ಬೇಡ. ಆಮೇಲೆ ಇಲ್ಲಿರುವ ಎಲ್ಲ ಸೈನಿಕರು ಇದು ನನ್ನ ಎದುರಲ್ಲಿ ಸಾಯ್ತಾ ಇದ್ದಾರೆ, ಇವ್ರಿಗೆಲ್ಲರೂ ಮೋಕ್ಷ ಪ್ರದಾಯಿಸ್ತೀನಿ, ನಾನು ಮೋಕ್ಷವೇ ಕೊಡ್ತೀನಿ ಅವ್ರಿಗೆ. ಇಲ್ಲಿ ಯಾರು ಸತ್ರು ಇಲ್ಲಿ ಯಾರು ಕೂಡ ನಷ್ಟ ಆಗ್ಲಿಲ್ಲ. ಸೊ ಕೃಷ್ಣ ಹೇಳ್ತಾನೆ, ನೀನು ಕರುಣೆ ತೋರಿಸೋದು, ಅನುಕಂಪ ತೋರಿಸೋದು ಬೇಕಿಲ್ಲ ಅರ್ಜುನ. ಇದೆಲ್ಲ ಮುಂದೆ ತಿಳಿಯುತ್ತೆ. ಮತ್ತೆ ತುಂಬಾ ಶ್ಲೋಕಗಳಿದೆ, ಅದನ್ನ ನಾವು ಮುಗಿಸ್ಬೇಕು. 23ನೇ ಶ್ಲೋಕ ಕೃಷ್ಣ ಅದನ್ನೇ ಹೇಳೋದು, ಈ ಆತ್ಮವನ್ನು ನೀವು ಯಾವುದರಿಂದ ಕತ್ತರಿಸ್ಲಿಕ್ಕೆ ಆಗಲ್ಲ. ನೈನಂ ಶಿಂದ್ಯತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಕ್ಲೇದ್ಯತ್ಯಾಪೋ ನ ಶೋಷಯತಿ ಮಾರುತ. ಸೊ ನೀವು ದಯವಿಟ್ಟು ಈ ಅಧ್ಯಾಯದಲ್ಲಿ ಈ ಶ್ಲೋಕಗಳು 13ರಿಂದ 38ನೇ ಶ್ಲೋಕ, ಅದು ಆತ್ಮತತ್ವದ ಬಗ್ಗೆ ವಿವರವಾಗಿದೆ. ನನ್ನ ಮನವಿ ಅಂದ್ರೆ ನೀವು ಅದನ್ನ ಓದಬೇಕು. ನಾನು ಇಲ್ಲಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಅದರ ಭಾವಾರ್ಥ ಅಷ್ಟು ಸೊಗಸಾದ ಭಾವಾರ್ಥ ಆಚಾರ್ಯರು ಕೊಟ್ಟಿದ್ದಾರೆ. ನಾನು ಶೇರ್ ಮಾಡಿದ್ದೀನಿ ನಮ್ಮ ಗ್ರೂಪ್ಗಳಲ್ಲಿ, PDF ಗೀತಾ ಯಥಾರೂಪ. ತಾವೆಲ್ಲರೂ ದಯವಿಟ್ಟು ಅದನ್ನು ಓದಬೇಕು ಅಂತ ನನ್ನ ಮನವಿ. ಸೊ ಕೃಷ್ಣನ ಅರ್ಜುನನ ಮೊದಲ ಪ್ರಶ್ನೆ, ನಾನು ಯಾಕೆ ಯುದ್ಧ ಮಾಡೋದಿಲ್ಲ ಅನ್ನೋದಕ್ಕೆ ಉತ್ತರಿಸ್ಬೇಕ. ಎರಡನೇ ಪ್ರಶ್ನೆಗೆ ಕೃಷ್ಣ ಹೇಳೋದು, ನೀನು ಸುಖ ಸಿಗೋದಿಲ್ಲ ಅಂತ ಹೇಳ್ತಾ ಇದೀಯ ಅರ್ಜುನ, ನಿನಗೆ ಸುಖವೋ ಸುಖ. ನೀನು ಈ ಯುದ್ಧದಲ್ಲಿ ಗೆದ್ದರೆ ನೀನು ಸಂಪೂರ್ಣ ವಿಶ್ವದ ರಾಜನಾಗ್ತೀಯ. ಇವರೆಲ್ಲರೂ ಹಿಂದೆ ಭಾರತದಲ್ಲಿ ಅರಸರು ಕೇವಲ ನಮ್ಮ ಇಂಡಿಯಾ ಅಂತಲ್ಲ, ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ ಕೂಡ ಒಂದು ಸಮಯದಲ್ಲಿ ಇಂಡಿಯಾ ಆಗಿತ್ತು, ಅಫ್ಘಾನಿಸ್ತಾನ್ ಕೂಡ ಇಂಡಿಯಾ ಆಗಿತ್ತು. 5,000 ವರ್ಷಗಳ ಹಿಂದೆ ಇಲ್ಲಿನ ರಾಜ ಸಂಪೂರ್ಣ ವಿಶ್ವದ ವರ್ಲ್ಡ್ ಎಂಪರರ್ ಆಗಿತ್ತು, ಸಾಮ್ರಾಟ್ ಅಂತ ಕರೀತಾ ಇದ್ರು. ಸೊ ಹಾಗೆ ಅರ್ಜುನನಿಗೆ ಕೃಷ್ಣ ಹೇಳೋದು, ನಿನಗೆ ಅಷ್ಟು ದೊಡ್ಡ ಪಟ್ಟ ಸಿಗುತ್ತೆ, ಏನ್ ಸುಖ ಇಲ್ಲ ಅಂತ ಹೇಳ್ತೀಯ ನೀನು? ಏನಿಲ್ಲ ನಿನಗೆ, ಎಲ್ಲ ನಿನ್ ಕೈಯಲ್ಲಿದೆ. ಭೌತಿಕ ಸಂತೋಷ ಇದೆ ನಿನಗೆ. ಇಲ್ಲ, ನೀನ್ ಸಾಯ್ತೀಯಾ?
ಈ ಯುದ್ಧ ಮಾಡಿ ನೀನು ಸ್ವರ್ಗವಾಸಕ್ಕೆ ಹೋಗ್ತೀಯ, ಅದು ಮೇಲೆ ತೋರಿಸ್ತಾ ಇರೋದು. ಸ್ವರ್ಗದಲ್ಲಿ ಅಲ್ಲಿ ದೀರ್ಘ ಆಯುಷು, ಅಲ್ಲಿ ಇಂದ್ರಿಯದ ಶಕ್ತಿಗಳು, ಇಂದ್ರಿಯ ಶಕ್ತಿ ಎಷ್ಟು ಇದೆ ಅಂದ್ರೆ ಅದನ್ನ ಅನುಭವಿಸ್ಲಿಕ್ಕೆ ಇಂದ್ರಿಯ ಸುಖ, ಅಲ್ಲಿ ಕೂಡ ಅಲ್ಲಿ ಆಧ್ಯಾತ್ಮಿಕ ಸುಖ ಅಲ್ಲ, ಅಲ್ಲಿ ದೇಹದ ಸುಖವೇ. ಅದೇ ಸ್ವರ್ಗವಾಸದಲ್ಲಿ ಸುಂದರ ಸ್ತ್ರೀಯರಿದ್ದಾರೆ, ಅಪ್ರಸೇಯರಿದ್ದಾರೆ. ಆಮೇಲೆ ಅಷ್ಟು ಹೇಳೋದು ಅಂದ್ರೆ ನಾವು ಏನು ಆನಂದ ಅಂತ ಅನ್ಕೊಳ್ತೀವಿ, ಭೋಗದ ಆನಂದಗಳು ಅನ್ಕೊಳ್ತೀವಿ, ಹೆಣ್ಣು ಹೊನ್ನು ಎಲ್ಲವೂ ಕೂಡ ಅದೆಲ್ಲವೂ ಸ್ವರ್ಗಲೋಕದಲ್ಲಿ ಅಪರಿಮಿತವಾಗಿದೆ. ಅಪರಿಮಿತ ಅಲ್ಲ, ನಮಗೆ ಇಲ್ಲಿ ನಮಗಿಂತ ಸಾವಿರಾರು ಪಟ್ಟು ಸ್ವರ್ಗವಾಸದಲ್ಲಿ. ಸೊ ಈ ತರ ಧರ್ಮಯುದ್ಧದಲ್ಲಿ ಸಾವಿನಪ್ಪಿದವರಿಗೆ ಅದು ಸಿಗುತ್ತೆ ಅಂತ ಕೃಷ್ಣ ಹೇಳ್ತಾರೆ. ಎನಿವೆ, ಇಲ್ಲಿ ಸತ್ತವರಿಗೆ ಅದು ಕೂಡ ಅಲ್ಲ, ವೈಕುಂಠ ಪ್ರಾಪ್ತಿ ಆಯ್ತು, ಅದು ಇನ್ನೊಂದು ವಿಷಯ. ಆದ್ರೆ ಕೃಷ್ಣನು ಈ ಉದಾಹರಣೆ ಕೊಡ್ತಾ ಇದ್ದಾರೆ ಅರ್ಜುನನಿಗೆ, ನೀನು ಇದರ ಒಂದು ಲೆಕ್ಕಾಚಾರ ಮಾಡಬೇಡ, ನೀನು ಸುಖ ಇಲ್ಲ ಅಂತ ಹೇಳ್ಬೇಡ, ನಿನಗೆ ಸುಖವೂ ಸುಖ, ದೇಹದ ಸುಖವೂ ಕೂಡ, ಆಧ್ಯಾತ್ಮಿಕ ಸುಖವು ಬಿಡು, ದೇಹದ ಸುಖವೂ ಕೂಡ ಇದೆ. ಸೊ ಮೂರನೇ ಆನ್ಸರ್ 2 ಇಲ್ಲಿ ಮೇಲೆ ನೋಡ್ತಾ ಇದ್ದೀರ ತಾವೆಲ್ಲರೂ. ಆನ್ಸರ್ 2 ಕೃಷ್ಣ ಹೇಳೋದು 2ನೇ ಅಧ್ಯಾಯದ 31ನೇ ಶ್ಲೋಕ 37ನೇ ಶ್ಲೋಕ. ನೀನು ಸತ್ತರೆ ಇಲ್ಲ, ನೀನು ಬದುಕಿದರೆ ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಪಡಿತೀಯ, ಇಲ್ಲ ಅಂದ್ರೆ ಗೆದ್ದ ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೀಯ. ಸೊ ನಿನಗೆ ಏನು ನಷ್ಟ ಇದೆ? 2 ರೀತಿಯಲ್ಲೂ ನಿನಗೆ ಒಳ್ಳೇದೆ. ಸೊ ಯುದ್ಧ ಮಾಡು. ಸೊ ಹೇಳ್ತಾರೆ, ಈ ತರ ಕ್ಷತ್ರಿಯರಿಗೆ ಈ ತರ ಒಂದು ಧರ್ಮ ಯುದ್ಧದಲ್ಲಿ ಭಾಗವಹಿಸಕ್ಕೆ ಅವಕಾಶ ಸಿಕ್ಕಿದ್ರೆ ಅವರು ಕಾಯ್ತಾ ಇದ್ದಾರಂತೆ ಆ ಧರ್ಮ ಯುದ್ಧದಲ್ಲಿ ಮಾಡ್ಲಿಕ್ಕೆ. ಸೊ 2ನೇ ಉತ್ತರ ಕೃಷ್ಣ ಕೊಟ್ಟದ್ದು, 2ನೇ ಕಾರಣ ಅರ್ಜುನನ ವಿರೋಧಕ್ಕೆ ಕೃಷ್ಣ ಹೇಳಿದ. ಆಕ್ಚುಲಿ ತುಂಬಾ ಡೀಟೇಲ್ ಆಗಿದೆ ಇದು, ನೋಡೋಣ. ನಾನು ನೆಕ್ಸ್ಟ್ 3ನೇ ಅಧ್ಯಾಯದಲ್ಲಿ ನಾನು ಆದಷ್ಟು, ಇವತ್ತು ಸ್ವಲ್ಪ 1ನೇ ಅಧ್ಯಾಯದ ನಾನು ಬ್ಯಾಕ್ ಹೋದೆ, ನಾವು ಪ್ರೆಸೆಂಟೇಷನ್ ಕೂಡ ರೆಡಿ ಇರಲಿಲ್ಲ, ಹಾಗೆ ಸ್ವಲ್ಪ ಟೈಮಲ್ಲಿ ನನಗೆ ಆಚೆ ಈಚೆ ಆಯ್ತು. ಸೊ 2ನೇ ಅಧ್ಯಾಯದ 2ನೇ ಕಾರಣ ಇಲ್ಲೂ ಕೂಡ ಇದೆ. ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ಅವಾಚ್ಯ ಶಬ್ದಗಳನ್ನು ಆಡುವರು, ನಿನ್ನ ಸಾಮರ್ಥ್ಯವನ್ನು ನಿಂದಿಸುವರು. ನಿನಗೆ ಇದಕ್ಕಿಂತ ಹೆಚ್ಚು ಅಂದ್ರೆ ಕ್ಷತ್ರಿಯನಾದ್ರಿಂದ ಅರ್ಜುನನಿಗೆ ಅವನು ಪರಾಕ್ರಮಿ ಅಂತ ಎಲ್ಲರೂ ನೋಡಿದರು, ಅವನ ಯಶಸ್ಸನ್ನು ಅರಿತಿದ್ದರು. ಆದ್ರೆ ಈ ರಣರಂಗದಲ್ಲಿ ಅವರು ಇಲ್ಲಿಂದ ಬಿಟ್ಟು ಹೋದರೆ ಅವರು ಸಾಧು ಸ್ವಭಾವದಿಂದ ಬಿಟ್ಟು ಹೋದ್ರು ಅಂತ ಹೇಳೋದಿಲ್ಲ. ಕರ್ಣ, ದುರ್ಯೋಧನ ಹೇಳೋದು ಅವರು ಹೆದರಿಕೆಯಿಂದ ಈ ಒಂದು ದೊಡ್ಡ ಸೈನ್ಯದ ಇದನ್ನು ನೋಡಿ ಅವರು ಎದುರ್ಕೊಂಡು ಓಡೋಗ್ಬಿಟ್ರು ಅಂತ ಹೇಳ್ತಾರೆ. ನಿನ್ನ ಯಶಸ್ಸು ಕಡಿಮೆ ಆಗುತ್ತೆ ಅಂತ ಕೃಷ್ಣ ಹೇಳ್ತಾ ಇರೋದು. ನಿಂಗೆ ಸುಖ ಅಲ್ಲ, ನಿಂಗೆ ಒಂದು ಇದಾಗುತ್ತೆ, ನಿಂದನೆ ಆಗುತ್ತೆ. ಎಲ್ಲರೂ ಕೂಡ ನಗ್ತಾರೆ, ಅರ್ಜುನನ ಅವನು ಯುದ್ಧ ಬಿಟ್ಟು ಓಡೋಗ್ಬಿಟ್ಟ, ಅವನು ದೊಡ್ಡ ಪರಾಕ್ರಮಿ ಅಂತ, ಎಂತ ದೊಡ್ಡ ಪರಾಕ್ರಮಿ, ಆ ಮಾತು ನಿಂಗೆ ಸಹಿಸ್ಲಿಕ್ಕೆ ಆಗಲ್ಲ, ನಿನಗೆ ಸುಖ ಅಲ್ಲ ನಿಂಗೆ ದುಃಖ ಆಗುತ್ತೆ ಅಂತ ಕೃಷ್ಣ ಹೇಳ್ತಾರೆ. ಇದು 2ನೇ ಕಾರಣ ಕೃಷ್ಣನು ಹೇಳೋದು. ಮತ್ತೆ ಇನ್ನೊಂದು 3ನೇ ಕಾರಣ ಪಾಪ. ಅರ್ಜುನ ಹೇಳೋದು ಪಾಪ, ಇದು ದೊಡ್ಡ ಮಹಾಪಾಪ, ಘೋರ ಪಾಪ. ಕೃಷ್ಣ ಹೇಳ್ತಾನೆ, ಇದು ನನ್ನ ಆದೇಶದಿಂದ ನಡೀತಾ ಇದೆ. ನನ್ನ ಆದೇಶ ಅಂದ್ರೆ ಇದು ಧರ್ಮಯುದ್ಧ, ಇದಕ್ಕೆ ಇಲ್ಲಿ ಒಂದು ಧರ್ಮ ಸ್ಥಾಪನೆ ಆಗ್ತಾ ಇದೆ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನ ಸುಜಾಮ್ಯಹಂ. ಕೃಷ್ಣನು ಅವತರಿಸಿದ ಧರ್ಮ ಸ್ಥಾಪನೆಗೋಸ್ಕರ. ಸೊ ಈ ಯುದ್ಧ ಹಾಗೆ ಆದದ್ದೇ ಕೃಷ್ಣ ಇಚ್ಛೆಯಿಂದ ಧರ್ಮದ ಸ್ಥಾಪನೆ ಆಗ್ಲಿಕ್ಕೆ. ಈ ತರ ಒಂಥರ ಭಕ್ತರಾದ ಯುಧಿಷ್ಠಿರಂತ ರಾಜರು ಆಳ್ವಿಕೆ ಮಾಡಬೇಕು, ಅವರ ಆಶ್ರಯದಲ್ಲಿ ಜನರು ಮುಂದುವರಿಬೇಕು, ಅವರ ಆಶ್ರಯದಲ್ಲಿ ಅವ್ರು ಇರ್ಬೇಕು. ಯಥಾ ರಾಜ ತಥಾ ಪ್ರಜಾ. ರಾಜನು ಯುಧಿಷ್ಠಿರನಾಗಿದ್ರೆ ಅವರ ಪ್ರಜೆಗಳು ಆಗಿರ್ತಾರೆ, ರಾಜನು ದುರ್ಯೋಧನನಾಗಿದ್ರೆ ಪ್ರಜೆಗಳು ದುರ್ಯೋಧನ. ಇವತ್ತು ಎಲ್ಲರೂ ನಾವೆಲ್ಲ ದುರ್ಯೋಧನರೇ ನಾವೆಲ್ಲರೂ, ಯಾಕಂದ್ರೆ ನಮ್ಮ ರಾಜರು ಹಾಗೆ ಇದ್ದಾರೆ. ಕಲಿಯುಗದ ಪ್ರಭಾವದಲ್ಲಿ ಇದು ಇಲ್ಲ, ಹಿಂದೆ ರಾಜರ್ಷಿಗಳು ಇರ್ತಾ ಇದೆ. ಸೊ ಕೃಷ್ಣನ ಬಂಧದ ಉದ್ದೇಶ ಯುಧಿಷ್ಠಿರನಂತ ರಾಜರ್ಷಿ ಆಗ್ಬೇಕು, ಅದು ಕೃಷ್ಣ ಉದ್ದೇಶ. ಸೊ ಕೃಷ್ಣ ಇದು ಭಕ್ತಿ ಆಯ್ತು. ಇದು ಅರ್ಜುನನಿಗೆ ಅವನ ಕರ್ತವ್ಯ ಮಾಡಿದ್ದು, ಕ್ಷತ್ರಿಯ ಧರ್ಮದ ಪಾಲನೆ ಮಾಡಿದ್ದು, ಇದು ಅವನಿಗೆ ಭಕ್ತಿ ಆಯ್ತು. ಇದರಲ್ಲಿ ನಾಶ ಇಲ್ಲ. ಅರ್ಜುನ ಇದರಲ್ಲಿ ಹೇಗೆ ನಾನು ನೆನ್ನೆ ಹೇಳ್ತಾ ಇದ್ದ ಉದಾಹರಣೆ, ಒಬ್ಬ ಸೈನಿಕ ಅವನು ರಾಷ್ಟ್ರಕ್ಕೋಸ್ಕರ ಅವನೋಗಿ ಯುದ್ಧ ಮಾಡಿ ಸಾವಿರಾರು ಶತ್ರುಗಳನ್ನ ಕೊಂದ್ರೆ ಅವನಿಗೆ ಪರಮವೀರ ಚಕ್ರ ಕೊಡ್ತಾರೆ. ಅವನು ತನ್ನ ಮನೆಗೆ ಬಂದು ಅವನ ಒಂದು ಸ್ನೇಹಿತರನ್ನ ಒಬ್ಬನ ಕೊಂದ್ರೆ ಅವನಿಗೆ ಶಿಕ್ಷೆ ಕೊಡ್ತಾರೆ. ಸೊ ಹೀಗೆ ಅರ್ಜುನನಿಗೆ ಯುದ್ಧ ಮಾಡ್ತಾ ಇರೋದು ಧರ್ಮಯುದ್ಧ, ಕೃಷ್ಣನ ಆಜ್ಞೆಯಿಂದ ಮಾಡ್ತಾ ಇರೋದು, ಧರ್ಮ ಸ್ಥಾಪನೆಗೋಸ್ಕರ. ಇಲ್ಲಿ ಪಾಪ ಇಲ್ಲ. ಇಲ್ಲಿ ಅವನು ಯುದ್ಧ ಮಾಡ್ಲಿಲ್ಲ ಅಂದ್ರೆ ಅದು ಪಾಪ. ಅರ್ಜುನನು ಅವನ ಕರ್ತವ್ಯ ಇದು ಯುದ್ಧ ಮಾಡ್ಬೇಕು, ಸಾಯಿಸ್ಬೇಕು, ಧರ್ಮ ಸ್ಥಾಪನೆ ಮಾಡ್ಬೇಕು. ಅವನು ಧರ್ಮ ಸ್ಥಾಪನೆ ಮಾಡ್ಲಿಲ್ಲ ಅಂದ್ರೆ ಅದು ದೊಡ್ಡ ಪಾಪ. ಸೊ ಕೃಷ್ಣನು ನೋಡಿ ಆರ್ಗ್ಯುಮೆಂಟ್ ನ ಹೇಗೆ ವಾದವನ್ನೇ ತಿರುಗಿಸಿ, ನೀನು ಯುದ್ಧ ಮಾಡಿದರೆ ನೀನು ಪಾಪ ಮಾಡ್ತಾ ಇಲ್ಲ, ನೀನು ಯುದ್ಧ ಮಾಡಿದರೆ ನೀನು ಪಾಪ ಮಾಡ್ತಾ ಇಲ್ಲ, ಯುದ್ಧ ಮಾಡ್ಲಿಲ್ಲ ಅಂದ್ರೆ ಅದು ಪಾಪ. ಕೃಷ್ಣ ಯಾಕಂದ್ರೆ ನೀನು ಕರ್ತವ್ಯ ಮಾಡ್ತಾ ಇಲ್ಲ, ನೀನ್ ಮಾಡ್ಬೇಕಿತ್ತು, ನಿನ್ನ ಹೊಣೆಗಾರಿಕೆ ಅದು, ನೀನ್ ಮಾಡಿಲ್ಲ ಅಂದ್ರೆ ಅದು ದೊಡ್ಡ ಪಾಪ ಕೃಷ್ಣ. ಸೊ ಇಲ್ಲಿ ನಾವು ಕೇಳೋದೇನಂದ್ರೆ, ನಾನು ಒಂದ್ ನಿಮಿಷ ನಾನು ಅನ್ಮ್ಯೂಟ್ ಮಾಡ್ತೇನೆ. ತಮಗೆ ಎಷ್ಟು ಸಮಯ ಇದೆ ಅಂತ ಇನ್ನೊಂದು 10 ನಿಮಿಷ ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಕೇಳಲಿಕ್ಕೆ ನಾನು ಅನ್ಮ್ಯೂಟ್ ಮಾಡ್ತೇನೆ. ತಾವ ಅಭಿಪ್ರಾಯ ಕೊಡಿ. ಇಲ್ಲ ಯಾರಿಗೆ ಲೇಟ್ ಆಗ್ತಾ ಇದೆ ಅವರು ಲೀವ್ ಮಾಡ್ಬೋದು. ಸ್ವಲ್ಪ ಅನ್ಮ್ಯೂಟ್ ಮಾಡಿ. ಒಂದು ನಿಮಿಷ. ಹರೇ ಕೃಷ್ಣ. ಸೊ ತಮಗೆ ಸ್ವಲ್ಪ 8 ಗಂಟೆ ಆಗೋಯ್ತು, ನಾನು ಮುಗಿಸ್ಬೇಕಿತ್ತು. ಇನ್ನೊಂದು 10 ನಿಮಿಷ 5 ನಿಮಿಷ ಮಾಡ್ಬೋದಾ ನಾನು?
ಏನ್ ಹೇಳಿ, ನನಗೆ ಸ್ವಲ್ಪ ಕೇಳಿಸ್ತಾ ಇಲ್ಲ, ತಾವು ಇನ್ನೊಂದ್ಸಲ ಹೇಳಿ. ಆಕ್ಚುಲಿ 2ನೇ ಅಧ್ಯಾಯ ಇನ್ನ ಅರ್ಧ ಭಾಗ ಇದೆ, ನಾವು ಅರ್ಧ ಭಾಗದಲ್ಲೇ ಇದ್ದೇವೆ. ನಾನು ಮುಂದುವರಿಸಿ ಮುಗಿಸ್ಬೇಕಾ ಈ ಅಧ್ಯಾಯ, ಇಲ್ಲ ಅಂದ್ರೆ ನಾಳೆ ಕಂಟಿನ್ಯೂ ಮಾಡೋಣ ಅಂತ. ಆಕ್ಚುಲಿ ನಾಳೆ 3ನೇ ಅಧ್ಯಾಯ ಮಾಡ್ಬೇಕಿತ್ತು, ಅದಕ್ಕೆ ಕಂಟಿನ್ಯೂ ಮಾಡ್ಬೋದಾ? ನಾನು ಕಂಟಿನ್ಯೂ ಮಾಡ್ತೇನೆ. ಇನ್ನೊಂದು 10 ನಿಮಿಷದಲ್ಲಿ ಮುಗಿಸಿ ಮತ್ತೆ ನಾನು ಪ್ರಶ್ನೆಗಳು ತೆಗಿತೇನೆ. ಸೊ ಯಾರ್ಯಾರು ತಡ ಆಗ್ತಾ ಇದ್ದಾರೆ ತಾವು ಲೀವ್ ಮಾಡ್ಬೋದು, ಮತ್ತೆ ಯಾರು ತಡ ಆಗೋದಿಲ್ಲ ಅಂದ್ರೆ ಅವ್ರು ಇರಿ. ಈ ಅಧ್ಯಾಯ ಮುಗಿಸಿ ನಾನು ಪ್ರಶ್ನೆಗಳನ್ನ ಹೇಳ್ತೇನೆ. ದಯವಿಟ್ಟು ಇವತ್ತು ಸ್ವಲ್ಪ ಇಂಟರ್ವ್ಯೂ ಮುಗಿಸ್ಬೇಕು, ಸ್ವಲ್ಪ ಲೇಟ್ ಆಯ್ತು. ಹಲೋ, ಹೇಳಿ ಮ್ಯಾಮ್. ಕಳ್ಸಕ್ ನಂಗೆ ಯಾರು ಡ್ರೈವರ್ ಇಲ್ಲ, ನಾನ್ ಓಕೆ. ಸೊ 2ನೇ ಅಧ್ಯಾಯದಲ್ಲಿ ಆಕ್ಚುಲಿ 2ನೇ ಅಧ್ಯಾಯದಲ್ಲಿ 2 ಭಾಗಗಳು. ಒಂದು ಭಾಗದಲ್ಲಿ ಅರ್ಜುನನಿಗೆ ಕೃಷ್ಣನು ಉತ್ತರಿಸಿ ಅರ್ಜುನನನ್ನು ಮತ್ತೆ ಯುದ್ಧ ಮಾಡಬೇಕು ಅಂತ ಪ್ರೇರೇಪಿಸಿಕೊಂಡಿದ್ದು. ಅವನ ಎಲ್ಲ 5 ಕಾರಣಗಳು ಯಾಕೆ ಯುದ್ಧ ಮಾಡೋದಿಲ್ಲ ಅನ್ನೋದಕ್ಕೆ ಕೃಷ್ಣ ಉತ್ತರಿಸ್ಬಿಡ್ತಾನೆ, ಅದನ್ನ ಸೋಲಿಸ್ಬಿಡ್ತಾನೆ, ಆ ವಾದವನ್ನು ಸೋಲಿಸ್ಬಿಡ್ತಾನೆ. ನಂತರ ಅರ್ಜುನನ ಪ್ರಶ್ನೆ ಮಾಡೋದು, ನೀನ್ ಹೇಳ್ತಾ ಇದ್ಯಾ ಮುಕ್ತಾತ್ಮನು, ಇದು ಸ್ಥಿತಪ್ರಜ್ಞನು ಅಂತ, ಅದರ ಬಗ್ಗೆ ನನಗೆ ತಿಳಿಸ್ಕೊಡು. ಅದು 2ನೇ ಅಧ್ಯಾಯದ 2ನೇ ಭಾಗ. ಸೊ ಈ ಮೊದಲನೇ ಭಾಗ ನಾವು ಆಲ್ಮೋಸ್ಟ್ ಫಿನಿಶಿಂಗ್ ಬಂದ್ವಿ ನಾವು. ಕಾರಣ ಅರ್ಜುನನಿಗೆ 3ನೇ ಕಾರಣ ಕೃಷ್ಣ ಹೇಳಿದ್ದು, ಇದು ಪಾಪ ಅಲ್ಲ, ನೀನು ಯುದ್ಧ ಮಾಡ್ಲಿಲ್ಲ ಅಂದ್ರೆ ಪಾಪ ಅಂತ ಅರ್ಜುನನಿಗೆ. ಮತ್ತೆ ಈ ಒಂದು ಪ್ರತಿಕ್ರಿಯೆಯಲ್ಲಿ ಅಂದ್ರೆ ಭಗವಂತನ ಸೇವೆಯಾಗಿ ನಾವು ಮಾಡುವ ಚಟುವಟಿಕೆ ಜೀವನದಲ್ಲಿ ಪ್ರತಿಯೊಂದಕ್ಕೂ ಅಷ್ಟು ಒಂದು ಬೆಲೆ ಇದೆ. ಇವಾಗ ಅರ್ಜುನನ್ ಮಾಡ್ತಾ ಇರೋದು ಯುದ್ಧ ಅವನು ಸ್ವಂತ ಸ್ವಾರ್ಥವಾಗಿ ಮಾಡ್ತಾ ಇಲ್ಲ, ಅವನು ಕೃಷ್ಣನ ಆದೇಶದಿಂದ ಮಾಡ್ತಾ ಇದ್ದಾನೆ. ಹಾಗೆ ನಾವು ಕೂಡ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಭಗವಂತನ ಆಶ್ರಯದಲ್ಲಿ, ಭಗವಂತನ ಗೀತೆಯ ಆಧಾರಿತವಾಗಿ ನಾವು ಜೀವನ ನಡೆಸಿದ್ರೆ ಒಂದೊಂದು ಚಟುವಟಿಕೆ ನಾವು ಹೇಳ್ತೇವೆ ಹರೇ ಕೃಷ್ಣ ಅಂತ ಜಪಿಸೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ಮಹಾಮಂತ್ರ ಕಲಿಯುಗದ ಯುಗ ಧರ್ಮ. ಈ ಮಹಾಮಂತ್ರ ಇದನ್ನು ಜಪಿಸೋದ್ರಲ್ಲಿ ಇದರ ಲಾಭ ನಮಗೆ ಎಷ್ಟು ಅಂತ ನಮಗೆ ಎಣಿಸ್ಲಿಕ್ಕಾಗಲ್ಲ. ಇದು ಸ್ವಲ್ಪ, ಇದರಲ್ಲೇನೋ ಒಂದು ನಮಗೆ ತುಂಬಾ ಕಷ್ಟ ಇಲ್ಲ, ಇದಕ್ಕೆ ನಾವೇನೋ ಒಂದು ಖರ್ಚು ಮಾಡ್ಲಿಕ್ಕಿಲ್ಲ, ಏನೋ ಒಂದು ಹಣ ಕೊಡ್ಲಿಕ್ಕಿಲ್ಲ, ಇದು ಮಾಡ್ಲಿಕ್ಕಿಲ್ಲ. ಈ ಮಂತ್ರ ಜಪ ಮಾಡ್ಲಿಕ್ಕೆ ನಾವು ಏನು ಸೃಷ್ಟಿ ಮಾಡ್ಲಿಕ್ಕಿಲ್ಲ. ಭಗವಂತನೇ ನಮಗೆ ಒಂದು ನಾಲಿಗೆಯನ್ನು ಕೊಟ್ಟಿದ್ದಾನೆ, ಭಗವಂತನೇ ನಮಗೆ ಒಂದು ಕಿವಿಯನ್ನು ಕೊಟ್ಟಿದ್ದಾನೆ. ಸೊ ಇದರಿಂದ ನಮ್ಮ ನಾಲಿಗೆಯನ್ನು ಹೊರಡಿಸಿ ನಾವು ಅವನ ನಾಮವನ್ನು ಹೇಳೋಣ, ಅವನ ನಾಮವನ್ನು ಕೇಳೋಣ. ಈ ಒಂದು ಚಿಕ್ಕ ಇದರಿಂದಾನೇ ನಮಗೆ ಎಷ್ಟೊಂದು ಲಾಭ ಇದೆ. ಇದರಲ್ಲಿ ಈ ಶ್ಲೋಕದಲ್ಲಿ ಹೇಳ್ದಂಗೆ ಭಕ್ತಿಯ ಒಂದೊಂದು ಚಟುವಟಿಕೆ, ಒಂದೊಂದು ಅಂಗವೂ ಕೂಡ ಅಷ್ಟು ಮಹತ್ವ ಇದೆ. ಇಲ್ಲಿ ಒಂದು ನಿದರ್ಶನ ಕೊಡ್ತಾ ಇದ್ದಾರೆ, ಅದನ್ನ ನಾನು ನಿಮ್ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ಇಲ್ಲಿ ಕತೆ ಗೊತ್ತಿರ್ಬೇಕು ನಿಮ್ಗೆ. ಒಂದು ಇದು ಏನಿದು ರ್ಯಾಟ್, ಮೌಸ್, ಇಲಿಮರಿ. ಸೊ ಇಲಿಮರಿ ಒಮ್ಮೆ ಗರ್ಭಗುಡಿಯಲ್ಲಿ ಪ್ರವೇಶ ಆಗುತ್ತಂತೆ. ಅದು ಗರ್ಭಗುಡಿ ಪ್ರವೇಶ ಆದಾಗ ಅಲ್ಲಿ ಭಗವಂತನ ಮುಂದೆ ನಂದಾದೀಪ ಅದು ಬೆಳಗ್ತಾ ಇದೆ. ಅದು ಆಲ್ಮೋಸ್ಟ್ ಅದು ಹೋಗ್ಬೇಕಿನ್ನೇನು, ಚಿಕ್ಕದಾಗ್ಬಿಟ್ಟಿದೆ, ಅದಾಗಿದೆ. ಇಲ್ಲಿ ಇದು ಅದಕ್ಕೆ ಏನೋ ಒಂದು ಕಾಣುತ್ತೆ, ಅಲ್ಲಿ ಏನೋ ಒಂದು ಕೆಂಪುಗೆ ಒಂದು ಚೆರಿ ಒಂದು ಚಿತ್ರ ಕೊಟ್ಟಿದ್ದಾರೆ, ಒಂದು ಹಣ್ಣು ತರ ಏನೋ ಕಾಣುತ್ತೆ. ಅದನ್ನ ತಗೊಳ್ಳಿಕ್ಕೆ, ಅದನ್ನ ಒಂದು ಸವಿಲಿಕ್ಕೆ ಅದು ಆ ಬೆಂಕಿ ಹತ್ತಿರ ಅದು ಜಿಗಿಯುತ್ತೆ. ಹಾಗಾದಾಗ ಏನಾಗುತ್ತೆ, ಅದರ ಒಂದು ಕಾಟನ್ ಬಿಕ್ ಏನಿರುತ್ತೆ, ನಾವೇಳಿರುತ್ತೆ ಆ ಬತ್ತಿ ಹತ್ತಿದ ಇದಿರುತ್ತೆ, ಅದು ಮುಂದೆ ಆಗಿ ಅದು ಆಲ್ಮೋಸ್ಟ್ ಅದಕ್ಕೆ ಹೋಗ್ಬೇಕಾಗಿತ್ತು, ಅದು ಭಗವಂತನ ಎದುರು ಗರ್ಭಗುಡಿಯಲ್ಲಿ ಅದು ಮತ್ತೆ ಪ್ರಜ್ವಲಿಸುತ್ತದೆ ಅವನ ದೀಪ. ಆ ಪ್ರಜ್ವಲಿಸಿದ್ದು ಅಂದ್ರೆ ನಾವು ಹೇಗೆ ಭಗವಂತನಿಗೆ ಆರತಿ ಮಾಡ್ತೇವೆ, ಅವನಿಗೆ ಪೂಜೆ ಮಾಡ್ತೇವೆ, ಹಾಗೆ ಇದು ಅವನ ಸಂತೋಷಕ್ಕೋಸ್ಕರ. ಏನು ಇದರ ಅರ್ಥ, ಭಗವಂತನ ಈ ಎಲ್ಲವೂ ವಸ್ತುಗಳು ನಿನ್ನಿಂದಲೇ ಬರ್ತವೆ, ಹಾಗೆ ಇದು ನಿನಗೆ ಅರ್ಪಿಸ್ಬೇಕು ನಾವು. ಇದು ಸೂಚನೆ, ನಾವು ಪೂಜೆ ಮಾಡ್ತಾ ಇರೋದು ಏನ್ ಸೂಚನೆ ಅಂದ್ರೆ, ಈ ಪಂಚಭೂತಗಳು ಬರ್ತಾ ಇದ್ದಾರೆ, ಈ ಪಂಚಭೂತಗಳು ನಿಮಗೆ ಈ ಎಲ್ಲ ಒಂದೊಂದು ವಸ್ತು ಒಂದು ಪಂಚಭೂತದ ಒಂದನ್ನು ಇದು ಮಾಡುತ್ತೆ. ನೀವು ಅಗರಬತ್ತಿ ಮಾಡೋದು, ನೀವು ಆರತಿ ತೋರಿಸೋದು, ನೀವು ಚಾಮರ ಮಾಡೋದು, ನೀವು ಪುಷ್ಪವನ್ನು ಅರ್ಪಣೆ ಮಾಡೋದು, ಈ ಪಂಚಭೂತದ ಒಂದೊಂದು ಸೂಚನೆ ಮಾಡುತ್ತೆ. ಸೊ ಹಾಗೆ ಇದೆಲ್ಲವೂ ನಿನ್ನದಿಂದನೇ ಬರ್ತಾ ಇದೆ, ಇನ್ನೇನು ನಿನಗೆ ಅರ್ಪಿಸ್ತೀನಪ್ಪ ಅಂತ ನಾವು ಒಂದು ಭಕ್ತಿ ಸೇವೆಯಲ್ಲಿ ನಾವು ಅವನ ಪ್ರಾರ್ಥನೆ ಮಾಡೋದು. ಸೊ ಹೀಗೆ ಈ ಒಂದು ಚಟುವಟಿಕೆ, ಈ ಚಿಕ್ಕ ಇಲಿಮರಿ ಮಾಡೋದ್ರಿಂದ ಅದ್ರ ಅಷ್ಟೇ ಅಲ್ಲ, ಆ ಒಂದು ಬೆಂಕಿಯಲ್ಲಿ ಅದು ಚಿಕ್ಕ ಇಲಿಮರಿ ಅಂದ್ರೆ ಆ ಬೆಂಕಿಗೆ ಏನಾಗುತ್ತೆ, ಆ ಬೆಂಕಿ ಬೆಳೆದ ತಕ್ಷಣ ಆ ಬಿಸಿಗೆ ಅದು ಭಸ್ಮ ಅಲ್ಲ, ಅದರ ಅಂತ್ಯ ಆಯ್ತು. ಆದ್ರೆ ಹೇಳ್ತಾರೆ, ಆ ಇಲಿಮರಿಗೆ ಭಗವಂತನು, ಅಲ್ಲಿ ಇದ್ದ ನಾರಾಯಣನು, ಕೃಷ್ಣ ಮೂರ್ತಿ ಗರ್ಭಗುಡಿಯಲ್ಲಿ ಪ್ರಸ್ತುತನಾಗಿದ್ದ ದೇವರು, ಅವನಿಗೆ ವೈಕುಂಠವಾಸ ಕೊಡೋದು, ಅಷ್ಟು ವೈಕುಂಠ ಪ್ರಾಪ್ತಿಯಾಗೋದು, ಮುಕ್ತಿ ಪ್ರಾಪ್ತಿಯಾಗೋದು, ಮೋಕ್ಷ ಪ್ರಾಪ್ತಿಯಾಗೋದು ಅದು ಅಸಾಧ್ಯವಾದ ಮಾತು. ಆದರೆ ಈ ಒಂದು ಚಿಕ್ಕ ಒಂದು ಸೇವೆ, ಆ ಮೂರ್ತಿ ಭಗವಂತನ ತಗೊಂಡಿದ್ದು ಇದು ದೊಡ್ಡ ಸೇವೆ ಅಂತ. ಹೇಗೆ ಪೂತನ ಕೂಡ ಕೃಷ್ಣನ ಹತ್ರ ಬಂದದ್ದು ಯಾಕೆ, ಅವನ್ನ ಕೊಲ್ಲಿಕ್ಕೆ. ಒಂದು ಸುಂದರ ಸ್ತ್ರೀಯ ರೂಪ ತೆಗೆದುಕೊಂಡು ಪೂತನ ಬಂದು ಅವರ ಎದೆಯ ಮೇಲೆ ಹಾಲಿಗೆ ಒಂದು ವಿಷವನ್ನು ಬೆರೆತು, ಅವರು ಕೃಷ್ಣನು ಅದನ್ನು ತಗೊಳ್ಳಿ ಸಾಯ್ಲಿ, ಅದೇ ಕೃಷ್ಣನು ಆಗಿ ಯೋಚನೆ ಮಾಡ್ಲಿಲ್ಲ, ಇವ ನನ್ನ ತಾಯಿ ಹಾಲು ಕುಡಿಸ್ತಾ ಇದ್ದಾರೆ,
ಆದರೆ ಈ ಮುಂದೆ ಈ ವ್ಯಕ್ತಿ ನನ್ನನ್ನು ಅಲ್ಲ ಎಷ್ಟೋ ವ್ಯಕ್ತಿಗಳನ್ನ ಸಾಯಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಸಾಯಿಸ್ಬಿಟ್ಟಿದ್ದಾರೆ ಆಗ್ಲೇ ಪೂತನ ರಾಕ್ಷಸಿ. ಸೊ ಅದನ್ನ ನಿಲ್ಲಿಸ್ಲಿಕ್ಕೆ ಕೃಷ್ಣನು ಸಾಯಿಸಿದ್ದು, ಸಾಯಿಸಿದರೆ ಅವರ ಜೀವವನ್ನು ತೆಗೆದುಬಿಟ್ಟಿದೆ. ಅಷ್ಟೇ ಅಲ್ಲ, ಕೃಷ್ಣನು ಪೂತನಕ್ಕೆ ವೈಕುಂಠ ವಾಸದಲ್ಲಿ ತನ್ನ ತಾಯಿಯಾಗಿ ಶಾಶ್ವತವಾಗಿ ಸ್ಥಾನವನ್ನು ಕೊಟ್ಟಿದ್ದಾನೆ. ಈಗ ಪೂತನ ಇದ್ದಾರೆ, ಕೃಷ್ಣನ ತಾಯಿಯಾಗಿ ವೈಕುಂಠದಲ್ಲಿದ್ದಾರೆ. ಸೊ ಈ ತರ ಕೃಷ್ಣನ ಇದು. ಕೃಷ್ಣನ ಹತ್ರ ನಾವು ಒಂದು ಭಕ್ತಿಯಿಂದನೂ ಏರೋ ರೀತಿಯಲ್ಲಿ ಬಂದ್ರು ಅವನು ನಮ್ಮಲ್ಲಿರೋ ಒಳ್ಳೆತನ ತಗೊಂಡು ನಮಗೆ ಅಷ್ಟು ರೀತಿ ನಮಗೆ ಅವನು ಆಶೀರ್ವಾದ. ಸೊ ಹೀಗೆ ಅದು ಕೃಷ್ಣನ ಅದು ದೊಡ್ಡ ವ್ಯಕ್ತಿಯ ಇದು. ದೊಡ್ಡ ವ್ಯಕ್ತಿದ ಏನು ಅಂದ್ರೆ ಯಾವ ಒಬ್ಬ ವ್ಯಕ್ತಿಯ ಚಿಕ್ಕದನ್ನು ಕೂಡ ಅವರು ದೊಡ್ಡದಾಗಿ ಸ್ವೀಕಾರ ಮಾಡ್ತಾರೆ. ಅದು ದೊಡ್ಡ ವ್ಯಕ್ತಿ. ಚಿಕ್ಕ ವ್ಯಕ್ತಿ ಅಂದ್ರೆ ಆಗಲ್ಲ. ಒಬ್ಬರ ಚಿಕ್ಕ ಇದನ್ನು ಕೂಡ ತಪ್ಪನ್ನು ಕಂಡರು ಅದನ್ನು ದೊಡ್ಡದಾಗಿ ಮಾಡ್ತಾರೆ. ಅವರ ಎಷ್ಟು ದೊಡ್ಡ ಇದು ಒಳ್ಳೇದ್ ಮಾಡಿದ್ರು ಅದನ್ನ ನೋಡೋದಿಲ್ಲ, ಅವ್ರು ಇಷ್ಟೇನ ಮಾಡಿದ್ರು ನನಗೆ ಅಂತ ಹೇಳ್ತಾರೆ. ಆದ್ರೆ ದೊಡ್ಡ ವ್ಯಕ್ತಿ ಅಂದ್ರೆ ಒಬ್ಬರ ಚಿಕ್ಕ ಒಂದು ಒಳ್ಳೆತನವನ್ನು ಅವರನ್ನು ಗುರುತಿಸಿ ಅವರಿಗೆ ಇದು ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಇದು ಭಗವಂತನ ಭಾಷೆ. ನೀವು ಕೃಷ್ಣ ಈ ಶ್ಲೋಕ ಹೇಳೋದು, ನೀವು ಇದನ್ನ ಕಂಠಪಾಠ ಮಾಡ್ಬೋದು. ತುಂಬಾ ಒಳ್ಳೆ ಶ್ಲೋಕ. ನೇಹಾಭಿಕ್ರಮ ನಾಶೋ ಅಸ್ತಿ ಪ್ರತ್ಯವಾಯವನ ವಿದ್ಯತೆ ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸೊ ಈ ಗೀತೆಯ ಈ ಶ್ಲೋಕ ನಾವು ಗೀತೆಯ ಅಧ್ಯಯನ ಸ್ವಲ್ಪ ಮಾಡ್ತಾ ಇರೋದ್ರಿಂದ, ಭಗವಂತ ನಾಮವನ್ನು ಸ್ವಲ್ಪ ಜಪಿಸೋದ್ರಿಂದ ನಮಗೆ ಎಷ್ಟು ಲಾಭ ಇದೆ ಅಂದ್ರೆ ನಮಗೆ ಒಂದು ದೊಡ್ಡ ಅಪಾರ ಭಯದಿಂದ ನಾವು ವಿಮುಕ್ತರಾಗ್ತೇವೆ. ಅದು ಕೃಷ್ಣ ಇಲ್ಲಿ ತೋರಿಸೋದು. ಕೃಷ್ಣ ಇಲ್ಲಿ ಹೇಳೋದು ಗೀತೆಯ 2ನೇ ಶ್ಲೋಕ 2ನೇ ಅಧ್ಯಾಯ 40ನೇ ಶ್ಲೋಕ 2.40. ಮತ್ತೆ ಇಲ್ಲಿ ಒಂದು ಚಿತ್ರ ಇದೆ, ಇದು ವಿಭೀಷಣ ಚಿತ್ರ. ಇದನ್ನ ನೀವೇ ಇದರ ಏನ್ ಅರ್ಥ ಇರೋದು ಅಂತ ಅರ್ಥ ಮಾಡ್ಕೊಳ್ಳಿ. ನಾನು ಮುಂದೆ ಹೋಗ್ತೇನೆ. ಸೊ ಈಗ ಎಷ್ಟು ಕಾರಣಗಳಾಯ್ತು? ಈಗ 3 ಕಾರಣಗಳಾಯ್ತು. 3 ಕಾರಣಗಳು ಅರ್ಜುನ ಕೊಟ್ಟಿದ್ದಕ್ಕೆ ಕೃಷ್ಣ ಉತ್ತರಿಸಿದ್ದು. 4ನೇ ಕಾರಣ ಏನಂದ್ರೆ ಇಲ್ಲಿ ತೋರಿಸೋದು ಕುಲಧರ್ಮ ಹೋಗ್ಬಿಡುತ್ತೆ. ಕೃಷ್ಣನೇ ನೀನು ಎಷ್ಟು ಜನರನ್ನು ಸಾಯಿಸಕ್ಕೆ ಹೇಳ್ತಾ ಇದೆಯಾ, ಮತ್ತೆ ಅವರೆಲ್ಲ ಸತ್ತ ಮೇಲೆ ಅವ್ರ ಕುಲಧರ್ಮನೇ ನಾಶ ಆಗುತ್ತೆ. ಹೆಂಗಸರ ರಕ್ಷಣೆ ಇಲ್ಲ, ಮಕ್ಕಳ ಬೆಳವಣಿಗೆ ರಕ್ಷಣೆ ಇಲ್ಲ, ಹೇಗೆ ಕುಲಧರ್ಮ ಆಗುತ್ತೆ, ಧರ್ಮವೇ ನಾಶ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಚಿತ್ರ ತೋರಿಸ್ತಾ ಇರೋದು ಹೀಗೆ ಹೇಗೆ ಮಕ್ಕಳಿಗೆ ಒಂದು ಬೇಕು, ಒಂದು ತಂದೆ ತಾಯಿಯವರು ನೆಂಟರು ಅವ್ರು ಬೇಕು, ಅವ್ರ ರಕ್ಷಣೆ ಬೇಕು, ಹಿರಿಯರ ರಕ್ಷಣೆ ಬೇಕು, ಹಾಗೆ ಬೆಳೀತಾರೆ ಅವ್ರು. ಹಾಗೆ ನಾಶ ಆಗೋದಿಲ್ಲ ಇದು. ಯಾಕಂದ್ರೆ ಏನಾಗ್ತಾ ಇದೆ ಇದರಿಂದ? ಮುಂದೆ ರಾಜರಾಗ್ತಾ ಇರೋ ಯಾರು? ಯುಧಿಷ್ಠಿರ ಮಹಾರಾಜರು. ಯಥಾ ರಾಜ ತಥಾ ಪ್ರಜ ಅಂತ ಮಹನೀಯರು ಒಬ್ಬ ರಾಜರಾದ್ರೆ ಅಲ್ಲಿ ಒಂದು ಅಶಾಂತಿ, ಅಲ್ಲಿ ಒಂದು ಧರ್ಮದ ನಾಶ ಅದ ಪ್ರಶ್ನೆ ಇಲ್ಲ. ಅದು ನೀನು ಯುದ್ಧ ಮಾಡ್ಲಿಲ್ಲ ಅಂದ್ರೆ ಈ ದುರ್ಯೋಧನನ ಆಡಳಿಕೆ ಮುಂದುವರಿಯುತ್ತೆ, ಆಗ ಕುಲಧರ್ಮ ನಾಶ ಆಗುತ್ತೆ ಅಂತ ಕೃಷ್ಣ ಹೇಳೋದು ಅರ್ಜುನ. ನೀನ್ ಹೇಳ್ತಾ ಇರೋದು ಈ ಯುದ್ಧ ಆದ್ಮೇಲೆ ಕುಲಧರ್ಮ ನಾಶ ಆಗುತ್ತೆ ಅಂತ. ಕೃಷ್ಣ ಹೇಳೋದು ಅರ್ಜುನ್ಗೆ, ನೀನು ಯುದ್ಧ ಮಾಡ್ಲಿಲ್ಲ ಅಂದ್ರೆ ಕುಲಧರ್ಮ ನಾಶ ಆಗುತ್ತೆ. ನೋಡಿ ಕೃಷ್ಣ ಆರ್ಗ್ಯುಮೆಂಟ್. ಇನ್ನೊಂದು ಕಾರಣ ಇದೆ. 5ನೇ ಅರ್ಜುನನ ಹೇಳೋದು, ನಾನು ಯುದ್ಧ ಮಾಡೋದಿಲ್ಲ, ನನಗೆ ದ್ವಂದ್ವ ನಿರ್ಣಯ ಮಾಡಕ್ ಆಗ್ತಾ ಇಲ್ಲ. 5ನೇ ಕಾರಣ. ಹಾಗೆ ಕೃಷ್ಣ ಹೇಳೋದಕ್ಕೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ಏಕೇಹ ಅಂದ್ರೆ ಯಾರು ಸಂಪೂರ್ಣ ಜ್ಞಾನದಲ್ಲಿದ್ದಾರೆ, ಯಾರು ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಅವರಿಗೆ ಯಾವ ದ್ವಂದ್ವನೂ ಇಲ್ಲ. ಅವರಿಗೆ ಗೊತ್ತು ಏನ್ ಮಾಡ್ತಾ ಇದ್ದಾರೆ, ಯಾವ್ದು ಸರಿ ಏನು ತಪ್ಪು ಅಂತ ಗೊತ್ತು ಅವರಿಗೆ. ಅವರ ನಿರ್ಧಾರದಲ್ಲಿ ಅವರು ದೃಢವಾಗಿದ್ದಾರೆ. ಅವರು ಈ ಯುದ್ಧ ಆಗ್ಬೇಕಷ್ಟೇ. ಇದು ಧರ್ಮಯುದ್ಧ. ಇದರಲ್ಲಿ ಏನೊಂದು ಪ್ರಶ್ನೆ ಇಲ್ಲ ಇದರಲ್ಲಿ. ಸೊ ಕೃಷ್ಣನು ಅರ್ಜುನ ಹೇಳ್ತಾ ಇರೋದು ಏಕೇಹ ಕುರುನಂದನ, ಅವರ ದೃಢ ನಿರ್ಧಾರ ಒಂದು. ಸೊ ನಾವು ನಮ್ಮ ಕರ್ತವ್ಯಗಳಲ್ಲಿ ಈ ರೀತಿ ಮನೋಭಾವಕ್ಕೆ ಬರಬೇಕು ಅಂದ್ರೆ ನಮ್ಗೆ ಕೃಷ್ಣ ಕೃಪೆ ಬೇಕು, ಕೃಷ್ಣನ ಒಂದು ಮಾರ್ಗದರ್ಶನ ಬೇಕು. ಆಗ ನಾವು ಇರುವ ಸನ್ನಿವೇಶಗಳಲ್ಲಿ ಭಗವಂತನ ಆಶ್ರಯದಲ್ಲಿ ನಾವು ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋದು. ಸೊ ಇದು ಮೊದಲ ಭಾಗ. ಗೀತೆಯ ಅಧ್ಯಯನ ಮುಗಿಯುತ್ತೆ. 2ನೇ ಅಧ್ಯಾಯದ ಮೊದಲ ಭಾಗ. 2ನೇ ಭಾಗದಲ್ಲಿ ಅರ್ಜುನನ್ ಹೇಳೋದು, ಹೌದು ಕೃಷ್ಣ, ನೀನ್ ಹೇಳ್ತಾ ಆತ್ಮತತ್ವದ ಬಗ್ಗೆ ಹೇಳಿದೆ, ನನಗೆ ಮರ್ತೋಗಿರ್ತು. ನಾನು ಆತ್ಮ, ನಾನು ದೇಹದ ಭಾವನೆಯಲ್ಲಿ ಇಷ್ಟು ಶೋಕವನ್ನು ವ್ಯಕ್ತಪಡಿಸಿದೆ, ಅದು ಏನೋ ಸರಿ. ಆದ್ರೆ ಏನು ಆ ಮುಕ್ತಾತ್ಮನ ಲಕ್ಷಣಗಳು? ಇದು ಯಾರಿಗೆ? ಇದು ಮುಕ್ತಾತ್ಮರ ಸ್ಥಿತಿ. ಅವರು ಹೀಗೆ ಅವರ ದಿವ್ಯ ಸ್ಥಿತಿಯಲ್ಲಿದ್ದಾರೆ. ಅವ್ರಿಗೆ ಯಾವ್ದು ಮಾಡ್ಬೇಕು ಯಾವ್ದು ಮಾಡ್ಬಾರ್ದು ಅಂತ ಗೊತ್ತು, ಕರ್ತವ್ಯ ಏನು ಕರ್ತವ್ಯ ಇಲ್ಲ ಅಂತ ಗೊತ್ತು ಅವ್ರಿಗೆ. ಅಂತ ವ್ಯಕ್ತಿಯ ಲಕ್ಷಣಗಳೇನು ನನಗೆ ಅಂತ ನಮಗೋಸ್ಕರ ಅರ್ಜುನ ಹೇಳೋದು. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸ್ಥಿತಧೀರ್ ಮುನಿರ್ ಉಚ್ಯತೆ. ಇಲ್ಲಿಗೆ ಅರ್ಜುನನ ಪ್ರಶ್ನೆ. ಅದು ಶ್ಲೋಕ ನಂಬರ್ ನೋಡಿ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ, ಯಾರು ಸ್ಥಿತಪ್ರಜ್ಞ ಅಂತ ಅರ್ಜುನ ಕೇಳೋ ಆ ಪ್ರಶ್ನೆಗೆ ಉತ್ತರವಾಗಿ ಕೃಷ್ಣ ಹೇಳೋದು, ಈ ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನ ತುಷ್ಟ ಸ್ಥಿತಪ್ರಜ್ಞ ಸ್ಥಿತೋಚ್ಯತೆ. ಸ್ಥಿತಪ್ರಜ್ಞ ಯಾರು ಅಂದ್ರೆ ಈ ಭೌತಿಕ ಕಲ್ಪನೆಗಳನ್ನು ತೊರೆದು ಭೌತಿಕ ಇಚ್ಛೆಗಳನ್ನು ಬಿಟ್ಬಿಟ್ಟಿದ್ದಾರೆ. ನಾವು ಭೌತಿಕ ಇಚ್ಛೆಗಳಿವೆ, ಭೌತಿಕ ಚಿಂತನೆಗಳಿವೆ. ಹಾಗಾಗಿ ನಾವು ಎಷ್ಟೋ ಅಪಾರ ಆಸೆಗಳನ್ನ ಪಡ್ಕೊಂಡಿದ್ದೇವೆ. ಆದ್ರೆ ಈ ಆಸೆಗಳು ಇದೆ, ಆದ್ರೆ ಯಾವ್ದು ಬೇಕು ಯಾವ್ದು ಬೇಡ, ಯಾವ್ದು ನನ್ನ ಒಳ್ಳೆತಕ್ಕೆ ಯಾವ್ದು ನನ್ನ ಕೆಟ್ಟದಕ್ಕೆ, ಇದನ್ನು ಅವನು ಅರ್ಥ ಮಾಡ್ಕೊಂಡು
ಅವನು ಇದನ್ನು ಸಂಪೂರ್ಣವಾಗಿ ನಿಗ್ರಹಿಸಿದ್ದಾನೆ. ಅವನ ಮನಸ್ಸನ್ನು ಇಂದ್ರಿಯಗಳನ್ನು ನಿಗ್ರಹಿಸಿದ್ದಾನೆ. ಮೊದಲ ಲಕ್ಷಣ ಏನು ಅಂದ್ರೆ, ಚಿತ್ತಪ್ರಜ್ಞನ ಮೊದಲ ಲಕ್ಷಣ, ಅವನು ಇಂದ್ರಿಯಗಳ ಒಡೆಯ, ಇಂದ್ರಿಯಗಳ ದಾಸನಲ್ಲ. ನಾವೆಲ್ಲರೂ ಈಗ ಇಂದ್ರಿಯ ದಾಸ. ಆದ್ರೆ ಭಗವಂತನ ಶುದ್ಧ ಭಕ್ತರಾದವರು, ಮಹನೀಯರು, ಮುಕ್ತಾತ್ಮರು, ಅವರು ಇಂದ್ರಿಯದ ಒಡೆಯ, ಗೋಸ್ವಾಮಿ ಅವ್ರು ಗೋದಾಸರು. ಸೊ 54ನೇ ಕೃಷ್ಣನ 2ನೇ ಅಧ್ಯಾಯ 54ನೇ ಶ್ಲೋಕ ತಮ್ಮ ಹತ್ರ ಭಗವದ್ಗೀತೆ ನೋಡ್ಬೋದು. ಅರ್ಜುನ ಪ್ರಶ್ನೆಗೆ ಇಲ್ಲಿ ಕೃಷ್ಣ ಉತ್ತರಿಸ್ತಾ ಇರೋದು. ಇದು 2ನೇ ಅಧ್ಯಾಯ 2ನೇ ಭಾಗ. ಸೊ ಇದನ್ನ ಮುಂದುವರಿಸ್ತಾ ಕೃಷ್ಣ ಹೇಳೋದು, ನಾವು ಈ ಆತ್ಮದ ನಿತ್ಯ ಜ್ಞಾನವನ್ನು ಅರ್ಥ ಮಾಡ್ಕೊಂಡ್ಮೇಲೆ ನಾವು ಹೇಗೆ ಈ ದೇಹದಲ್ಲಿ ಸಿಕ್ಕಿ ಬಿದ್ದಿದ್ದೇವೆ, ಇಲ್ಲಿ ನಾವು ಹೇಗೆ ಸೆರೆಯಲ್ಲಿದ್ದೇವೆ, ನಾವು ಜೈಲಲ್ಲಿದ್ದಾಗ ನಾವು ಅಷ್ಟು ಫ್ರೀಡಮ್ ಇಲ್ಲ ನಮ್ಗೆ, ಸ್ವತಂತ್ರ ಇಲ್ಲ ನಮ್ಗೆ. ಇಲ್ಲಿ ಜೈಲಲ್ಲಿ ಇದ್ದಾರೆ, ಅಲ್ಲೂ ಕೂಡ ಊಟ ಸಿಗುತ್ತೆ, ಅಲ್ಲಿ ಕೂಡ ತಿಂಡಿ ಇದೆ, ಅಲ್ಲಿ ಕೂಡ ಎಲ್ಲ ಇದೆ, ವ್ಯವಸ್ಥೆ ಇದೆ. ಆದ್ರೆ ಯಾಕೆ ಅಲ್ಲಿ ಸ್ವತಂತ್ರ ಇಲ್ಲ? ಅಲ್ಲಿ ಸ್ವತಂತ್ರ ಅಂದ್ರೆ ನಾವು ಆ ಕಾರದಿಂದ ಹೊರಗೆ ಬರ್ಬೇಕು ಅಂದ್ರೆ ನಾವು ಆತ್ಮದ ಜ್ಞಾನ ಪಡಿಬೇಕು, ಆತ್ಮ ಸಾಕ್ಷಾತ್ಕಾರವನ್ನು ಪಡಿಬೇಕು. ಸೊ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇರೋದು, ಅಂತ ವ್ಯಕ್ತಿಗೆ ಭೌತಿಕ ಸುಖ ಆಸೆಗಳು ಕ್ಷುಲ್ಲಕವಾಗಿ ಕಾಣ್ತವೆ. ಸೊ ಇದು ನಮ್ಮ ಗುರಿ. ಇದರ ಉದಾಹರಣೆ ನೀವು ನೋಡ್ತೀರಾ, ಇಲ್ಲಿ ತೋರಿಸ್ತಾ ಇರೋ ಚಿತ್ರ ಏನಂದ್ರೆ, ಸ್ಥಿತಪ್ರಜ್ಞನ ಉದಾಹರಣೆ ನಿಮ್ಗೆಲ್ಲರಿಗೂ ಗೊತ್ತು. ಪ್ರಹ್ಲಾದರಿಗೆ ಅಷ್ಟು ಕಷ್ಟ, ಎಷ್ಟು ರೀತಿಯಲ್ಲಿ ಹಿರಣ್ಯಕಶಿಪು ತನ್ನ ತಂದೆಯವರಿಗೆ ತೊಂದರೆ ಕೊಟ್ಟದ್ದು. ಆದ್ರೆ ಪ್ರಹ್ಲಾದರು ಇದರಿಂದ ಏನೂ ಒಂದು ತಳಮಳವಾಗ್ಲಿಲ್ಲ. ಅವರು ಮನಸ್ಥಿತಿ ಸಂಪೂರ್ಣ ಶಾಂತಿ. ಅದು ಸ್ಥಿತಪ್ರಜ್ಞನ ಲಕ್ಷಣ. ಮುಂದೆ ಪ್ರಹ್ಲಾದರು ರಾಜರಾಗ್ತಾರೆ, ಮಹಾರಾಜರಾಗ್ತಾರೆ. ಅವರು ಕರ್ತವ್ಯಗಳನ್ನ ನಿರ್ವಹಣೆ ಮಾಡ್ತಾರೋ, ಅವ್ರು ಕೇವಲ ಅವರು ಸುಮ್ಮನೆ ಭಗವಂತನ ನಾಮಸ್ಮರಣೆಯಲ್ಲಿ ಇದ್ದಾರೋ, ಇಲ್ಲಾಂದ್ರೆ ಕೇವಲ ಗೀತಾಧ್ಯಯನದಲ್ಲಿ ಇದ್ದಾರೆ ಅಂತಲ್ಲ, ಅವರು ಆಡಳಿತ ಮಾಡ್ತಾರೆ, ಅವ್ರು ಹೊಣೆಗಾರಿ ತಗೊಳ್ತಾರೆ. ಆದ್ರೆ ಅವರು ಸ್ಥಿತಪ್ರಜ್ಞ. ಹಾಗೆ ಇನ್ನೊಂದು ಉದಾಹರಣೆ ನಮ್ಮ ಆಚಾರ್ಯರು ಶ್ರೀಲ ಪ್ರಭುಪಾದರು. ಅವರ ಜೀವನ ಚರಿತ್ರೆ ನಾವು ಸ್ವಲ್ಪ ಹೇಳ್ತೇನೆ ನಾನು, ಅದು ನೋಡ್ಬೋದು. ಆಚಾರ್ಯ ಶ್ರೀಲ ಪ್ರಭುಪಾದರು ಸಂಪೂರ್ಣ ಸ್ಥಿತಪ್ರಜ್ಞ. ಅವರು ಈ ದೊಡ್ಡ ಸಂಸ್ಥೆಯನ್ನು ಶುರು ಮಾಡೋಕ್ಕೂ ಕೂಡ ಅವರು ಅದೇ ಭಾವದಲ್ಲಿದ್ರು. ಇಷ್ಟು ದೊಡ್ಡ ಸಂಸ್ಥೆ ಮಾಡಿ, ಅಷ್ಟು ಸಾವಿರಾರು ಶಿಷ್ಯರು ಮಾಡಿ, ಕೇಂದ್ರಗಳು ಮಾಡಿದ್ರು ಕೂಡ ಅವರ ಮನಸ್ಥಿತಿ ಹಾಗೆ, ಅವರೇನು ಬರಲ್ಲ. ಅದು ಸ್ಥಿತಪ್ರಜ್ಞ. ಸೊ ಈ ಸ್ಥಿತಪ್ರಜ್ಞದ ನಂತರ ಕೃಷ್ಣ ಹೇಳ್ತಾರೆ, ಹೇಗೆ ನಾವು ಇಂದ್ರಿಯಗಳ ಒತ್ತಡದಲ್ಲಿ ಬರ್ತೇವೆ ಅಂತ. ಸೊ ಇದು 62ನೇ ಶ್ಲೋಕದಿಂದ ಬರುತ್ತೆ. ಇಂದ್ರಿಯ ವಸ್ತುಗಳು ನಮ್ಗೆ ಹೇಗೆ ಆಕರ್ಷಿಸಿ ನಮ್ಮನ್ನು ಈ ಬದ್ಧ ಆತ್ಮರಾಗಿ ಮಾಡಿದೆ, ನಾವು ಈ ಸೆರೆಮನೆಯಲ್ಲಿ ಇರೋ ರೀತಿಯಲ್ಲಿ ಆತ್ಮರು ನಾವು ಸಿಕ್ಕಿ ಬಿದ್ದಿದ್ದೇವೆ ಅಂತ ಕೃಷ್ಣ ಅರ್ಜುನನಿಗೆ ಒಂದು ಸಿಸ್ಟಮ್ಯಾಟಿಕ್, ವ್ಯವಸ್ಥಿತವಾಗಿ ಈ 2-3 ಶ್ಲೋಕಗಳಲ್ಲಿ ಹೇಳ್ತಾರೆ. ನೋಡಿ, 62ರಿಂದ 63, 64. ಸೊ ತಾವು ಇದನ್ನ ಓದಿ. ಮೊದಲಿಗೆ ನಾವು ಒಂದು ವಸ್ತುಗಳ ಬಗ್ಗೆ ಯೋಚನೆ ಮಾಡ್ತೇವೆ. ಈ ಚಿತ್ರ ತೋರಿಸ್ತಾ ಇದೆ ರೈಟ್ ಸೈಡು. ಒಬ್ಬ ವ್ಯಕ್ತಿ, ಇಲ್ಲಿ ಒಂದು ಯಾರೋ ಇದು ಸ್ಟೋರಿ, ಇದು ಅಜಾಮಿಲನ ಒಂದು ಸ್ಟೋರಿಯನ್ನ ಇಲ್ಲಿ ತೋರಿಸ್ತಾ ಇದೆ. ಅಜಾಮಿಲನ್ ಅವರು ತುಂಬಾ ಒಂದು ಸುಸಂಸ್ಕೃತ ವ್ಯಕ್ತಿ. ಆದರೆ ಅವನು ಒಂದು ಕೆಟ್ಟ ದೃಶ್ಯ ಅಂದ್ರೆ ಅವನ ಹೆಂಡತಿ ಇದ್ದಾರೆ ಮನೆಯಲ್ಲಿ, ಆದ್ರೂ ಕೂಡ ಅವನು ಒಂದು ವೇಶ್ಯೆಯ ಒಂದು ದೃಶ್ಯವನ್ನು ನೋಡಿ ಅವನು ಹೇಗೆ ಒಂದು ಹಂತದಲ್ಲಿ ಅವನತಿ ಆಯ್ತು ಅಂತ ಇದು ತೋರಿಸ್ತಾ ಇದ್ದೆ. ನಾನು 3ನೇ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ಈ ವಿಷಯವನ್ನು ನಮ್ಗೆ ತಿಳಿಸ್ತೇನೆ. ಇವತ್ತು ಕೇವಲ ನೀವು ಮುಂದೆ ನೋಡಿ ಇದನ್ನು ಮತ್ತೆ ಕವರ್ ಮಾಡ್ತೇನೆ. ಅಂದ್ರೆ ಇದೊಂದು ಹೆಜ್ಜೆಯಲ್ಲಿ ನಾವು ಒಂದು ಹಂತದಲ್ಲಿ ಹೇಗೆ ಇಂದ್ರಿಯಗಳ ವಶದಲ್ಲಿ ಆಗ್ತೀವಿ, ಇಂದ್ರಿಯಗಳನ್ನ ನಾವು ಮಾಲೀಕನಾಗ್ಬೇಕು, ಇಂದ್ರಿಯಗಳ ಒಡೆಯನಾಗ್ಬೇಕು, ಮನಸ್ಸನ್ನು ಗೆಲ್ಬೇಕು. ನಾವು ಮನಸ್ಸು ಇಂದ್ರಿಯಗಳು ನಮ್ಮನ್ನು ಗೆಲ್ಲೋದಲ್ಲ. ಈಗ ನಾವು ಅದರ ಗುಲಾಮರಾಗಿದ್ದೇವೆ, ನಾವು ಅದರ ಒಡೆಯನಾಗ್ಬೇಕು. ಅದು ನಮ್ಮ ನಿಜವಾದ ಸ್ಥಿತಿ, ನಮ್ಮ ಮೂಲ ಸ್ವರೂಪ. ಇನ್ನೇನು ಎಲ್ಲ ಅದು ಮೂಲ ಸ್ವರೂಪ. ಪ್ರತಿಯೊಂದು ಆತ್ಮದ ಮೂಲ ಸ್ವರೂಪ ಏನಂದ್ರೆ ಅದು ಇಂದ್ರಿಯ ಮತ್ತು ಮನಸ್ಸಿನ ಒಡೆಯ, ಅದು ಇಂದ್ರಿಯ ಮತ್ತೆ ಮನಸ್ಸಿನ ಗುಲಾಮನಲ್ಲ. ಸೊ ಇಲ್ಲಿ ಅದೊಂದು ಸಂಪೂರ್ಣ ಅದೊಂದು ಸೈನ್ಸ್ ಆಗಿ ಕೃಷ್ಣ ಹೇಳ್ತಾರೆ. ಇಂದ್ರಿಯ ವಸ್ತುಗಳ ಸಂಘದಿಂದ ನಮಗೆ ಕಾಮ ಉಂಟಾಗುತ್ತೆ, ಕಾಮದ ಇದು ಪೂರೈಕೆ ಆದ್ಮೇಲೆ ಕ್ರೋಧ ಉಂಟಾಗುತ್ತೆ, ಕ್ರೋಧ ಬಂದರೆ ನಮ್ಗೆ ಭ್ರಮೆ ಆಗುತ್ತೆ, ನಮ್ಗೆ ಏನಪ್ಪ ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಾಗೋದಿಲ್ಲ, ಮತ್ತೆ ನಮ್ಮ ನೆನಪಿನ ಶಕ್ತಿ ಹೋಗುತ್ತೆ, ಸ್ಮೃತಿ ಹೋಗುತ್ತೆ, ಮತ್ತೆ ಬುದ್ಧಿನಾಶ ಆಗುತ್ತೆ ಅಂತ ಕೃಷ್ಣ ಹೇಳೋದು. ಪತನ. ನಾವು ಯಾಕಪ್ಪ ತಿರ್ಗಾ ಇದೇ ಮಾಡಿದೆ, ನಾನು ಇಷ್ಟು ತಿಳ್ಕೊಂಡೆ, ಇಷ್ಟು ಅನುಭವ ಆಯ್ತು, ಮತ್ತೆ ನಾನು ಹಾಗೆ ಅದನ್ನ ಅಂತ ಆಗುತ್ತೆ. ಇದು ನಮ್ಮೆಲ್ಲರಿಗೂ ಇದು ಅನುಭವ ಇದೆ, ನಾವು ಹೇಗೆ ಇಂದ್ರಿಯಗಳು ನಮ್ಮನ್ನ ಇದು ಮಾಡಿದೆ. ಸೊ ಇಲ್ಲಿ ಸಾರಾಂಶವಾಗಿ ಹೇಳ್ತಾರೆ 2ನೇ ಅಧ್ಯಾಯದಲ್ಲಿ ಕೃಷ್ಣನ 5 ಪ್ರಶ್ನೆಗಳಿತ್ತು. ಅರ್ಜುನನು, ಎಲ್ಲರೂ ನೋಡ್ತಾ ಇದ್ದೀರಾ, ಇದು ಮೇನ್ ಸ್ಲೈಡ್. ಇದು ಅರ್ಜುನನಿಗೆ ಕೃಷ್ಣನು ಅವನ 5 ಕಾರಣಗಳಿಗೆ ಈ 2ನೇ ಅಧ್ಯಾಯದಲ್ಲಿ, ಈ ಶ್ಲೋಕದಲ್ಲಿ 2ನೇ ಅಧ್ಯಾಯ 11ರಿಂದ 30ರಲ್ಲಿ ಅವನು ಹೇಳಿದ ದಯೆ ಕಾರಣಕ್ಕೆ ಉತ್ತರಿಸ್ತಾನೆ. ಮತ್ತೆ ಸುಖವಿಲ್ಲ ಅನ್ನೋದನ್ನ ಕೃಷ್ಣನು 2ನೇ ಅಧ್ಯಾಯ 31ನೇ 37ನೇ ಶ್ಲೋಕದಲ್ಲಿ ಹೇಳ್ತಾನೆ. ಮತ್ತೆ ಪಾಪದ ಇದು ಆಗುತ್ತೆ ಅಂತ ಹೇಳೋದಕ್ಕೆ 33, 38, 56. ನಾನಿದು ಶೇರ್ ಮಾಡ್ತೇನೆ, ಹೇಳ್ತೇನೆ, ನಾನು ಗ್ರೂಪ್ಗಳಲ್ಲೂ ಶೇರ್ ಮಾಡಿದ್ದೆ. ನೀವು ಇದನ್ನ ಡೀಟೇಲ್ ಸ್ಟಡಿ ಮಾಡುವಾಗ ನಿಮಗೆ ಇದು ಅನುಕೂಲ ಆಗುತ್ತೆ. ಈ ಸ್ಲೈಡ್ ಇದು ಇಂಪಾರ್ಟೆಂಟ್ ಸ್ಲೈಡ್. ಇದು ನಿಮಗೆ ಒಂದು ಕಂಟಿನ್ಯೂಷನ್ ಸಿಗುತ್ತೆ ಭಗವದ್ಗೀತೆಯ 2ನೇ ಅಧ್ಯಾಯದ ಯಾಕಂದ್ರೆ ಅಷ್ಟು ಶ್ಲೋಕಗಳಿದೆ, ಒಂದೊಂದ್ಸಲ ಒಂದು ಕಂಟಿನ್ಯೂಷನ್ ಮುರಿದೋಗ್ಬಿಡುತ್ತೆ. ಸೊ ಇದ್ರಲ್ಲಿ ನಿಮಗೆ ಕಂಟಿನ್ಯೂಷನ್ ಸಿಗುತ್ತೆ. ಸೊ ಕೊನೆಗೆ ನನ್ನ ಮನವಿ ಏನಂದ್ರೆ, ತಾವೆಲ್ಲರೂ ಈ ಮಂತ್ರವನ್ನು ಜಪಿಸಿ.
ಈ ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ಕೇಳಿದಾಗೆ ಸ್ವಲ್ಪ ಹೀಗೆ ಭಗವಂತನ ಭಕ್ತಿ ಮಾಡಿದ್ರೆ ನಮಗೆ ಬರುವ ಅದರಲ್ಲಿ ಲಾಭ ನಾವು ಕೂಡ ಎಣಿಸ್ಲಿಕ್ಕಾಗಲ್ಲ. ಸೊ ಹಾಗೆ ಭಗವಂತ ನಾಮವನ್ನು ಮೊದಲಿಗೆ ತೋರಿಸ್ತಾ ಇರೋದು ಪಂಚತತ್ವ ಮಂತ್ರ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವರಿಂದ ಇದನ್ನು ನಾವು ಜಪಿಸ್ಬೇಕು. ಇದು ಯಾಕೆ ಇವರು ಇದನ್ನು ಹರೇ ಕೃಷ್ಣ ಮಹಾಮಂತ್ರವನ್ನು ಮಾಡಿ ಅಂತ ನಮಗೆ ಇದು ಕಲಿಯುಗದ ಯುಗ ಧರ್ಮ ಅಂತ ತೋರಿಸ್ಕೊಟ್ಟಿವೆ ಚೈತನ್ಯ ಮಹಾಪ್ರಭುಗಳು. ಹಾಗೆ ಅವರಿಗೆ ನಾವು ನಮ್ಮ ಪ್ರಾರ್ಥನೆಯನ್ನು ಅರ್ಪಿಸಿ ನಂತರ ಈ ಮಹಾಮಂತ್ರ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಇದನ್ನು ಜಪಿಸಿ ಇದನ್ನು ಶುರು ಮಾಡಿ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಬದಲಾವಣೆಲ್ಲ ನೀವೇ ಕಾಣ್ತೀರಾ. ಮತ್ತೆ ಗೀತಾ ಜ್ಞಾನವು ಕೂಡ ಸುಲಭವಾಗಿ ನಿಮ್ಗೆ ಎಲ್ಲವೂ ಅರ್ಥ ಆಗುತ್ತೆ. ಇದೇನು ಈ ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, ಭಗವಂತನ ಜ್ಞಾನ ನಾವೇನು ಇವತ್ತು ಚರ್ಚೆ ಮಾಡಿದ್ವಿ ಇದೆಲ್ಲವೂ ಕೂಡ ನಮಗೆ ಅರ್ಥ ಆಗತ್ತೆ. ಸೊ ನಾನು ಅನ್ಮ್ಯೂಟ್ ಮಾಡ್ತೀನಿ. ಇವಾಗ ಯಾರ ಪ್ರಶ್ನೆಗಳಿದ್ರೆ ಒಂದು 5 ನಿಮಿಷ ನಾನು ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ. 1 ನಿಮಿಷ ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ. ತಾವು ಏನು ಪ್ರಶ್ನೆಗಳಿದ್ದಲ್ಲಿ ಕೇಳ್ಬೋದು. ಏನಾದ್ರು ಪ್ರಶ್ನೆಗಳಿದ್ರೆ ಒಂದು 5 ನಿಮಿಷ ತಗೊಳ್ಬೋದು. ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾನು ಅನ್ಮ್ಯೂಟ್ ಮಾಡಿದ್ದೆ. ನಾನು ತಾವು ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳ್ಬೋದು. ಯಾರು ಕೂಡ ಎಲ್ಲರಿಗೂ ಅನ್ಮ್ಯೂಟ್ ಮಾಡಿದ್ದೆ ನಾನು. ಯಾರಾದ್ರಲ್ಲಿ ಏನಾದ್ರು ಇಲ್ಲ ಅಂದ್ರೆ ನಾವು ಕಂಟಿನ್ಯೂ ಮಾಡೋಣ. ನಾಳೆ 3ನೇ ಅಧ್ಯಾಯದ ಕಂಟಿನ್ಯೂ ಮಾಡ್ಬೋದು ನಾವು. ಸ್ವಾಮಿಗಳೇ, ಅದು ಇದರಲ್ಲಿ ಒಂದೇನೋ ಅಡ್ಡ ಬರ್ತಾ ಇದೆ ನೋಡ್ರಿ ಸ್ಲೈಡ್ಸ್ ಮೇಲೆ. ಸ್ಲೈಡ್ಸ್ ಸರಿ ಕಾಣ್ತಾ ಇದೆ. ಈಗ ಕಾಣ್ತಾ ಇದೆಯಾ? ಈಗ ಕಾಣ್ತಾ ಇದೆ. ಈಗ ಆಯ್ತು. ಇದು 2ನೇ ಅಧ್ಯಾಯದ ಅಂತಿಮ ಆಯ್ತು. ಹಾಗೆ ಅವರೇನೋ ಬಂದದ್ದು. ಸೊ ಏನಾದ್ರು ಪ್ರಶ್ನೆ ಇದ್ರೆ 2ನೇ ಅಧ್ಯಾಯದ ಬಗ್ಗೆ ಇಲ್ಲಾಂದ್ರೆ ಗೀತೆಯ ಬಗ್ಗೆ ಏನಾದ್ರು ಇದ್ರೆ ತಗೊಳ್ಬೋದು. ಇಲ್ಲ ಅಂದ್ರೆ ನಾವು ನಾಳೆ ಮುಂದುವರ್ಸೋಣ. ಇಲ್ಲ ಅಂದ್ರೆ ಸರಿ. ಸೊ ನಾನು ನನ್ನ ಕನ್ನಡ ಸ್ವಲ್ಪ ಅಸ್ಪಷ್ಟ ಅಂತ ಹೇಳ್ಬೋದು. ಸೊ ತಾವು ಬಹಳ ಇಂಗ್ಲಿಷ್ನ ಸ್ವಲ್ಪ ಪದಗಳು ಅಲ್ಲಿ ಬೆರಕೆ ಆಗ್ತಾ ಇದೆ. ಸೊ ಅದಕ್ಕೆ ಮನ್ನಿಸ್ಬೇಕು. ಬಹಳ ಚೆನ್ನಾಗಿದೆ ಕನ್ನಡ. ಆಯ್ತು. ಹಾಗಿದ್ರೆ ನಾವು ನಾಳೆ ಮುಂದುವರ್ಸೋಣ. ಮತ್ತೆ ನನ್ನ ಪ್ರಶ್ನೆ ನಿಮಗೆ ಕೇಳ್ಬೇಕು ಅಂತಿದ್ದೆ. ಯಾರು ಉತ್ತರಿಸ್ತೀರಾ? ಭಗವಾನ್ ಅಂದ್ರೆ 6 ಲಕ್ಷಣಗಳು ಯಾರಾದ್ರೂ ಹೇಳ್ಬೋದಾ? ಯಾಕೆ ಇಲ್ಲಿ ಶ್ರೀ ಭಗವಾನ್ ವಾಚ ಅಂತ ಹೇಳಿದ್ದು? ಐಶ್ವರ್ಯ, ವೈರಾಗ್ಯ. ಹೌದು, ಐಶ್ವರ್ಯ 1, ವೈರಾಗ್ಯ 2, ಯಶಸ್ಸು ಕರೆಕ್ಟ್, ಜ್ಞಾನ ಕರೆಕ್ಟ್ 4, ಶ್ರೇಯ ಅಂದ್ರೆ ಸೌಂದರ್ಯ, ಭಗವಂತನ ಸೌಂದರ್ಯ 5, ಇನ್ನೊಂದು ಇದೆ ವೀರ್ಯ ಅಂದ್ರೆ ಶಕ್ತಿ, ಅಪಾರ ಶಕ್ತಿ ವೀರ್ಯ. ಐಶ್ವರ್ಯತೆ ಸಮಗ್ರತೆ ವೀರ್ಯ ಅಂದ್ರೆ ಸ್ಟ್ರೆಂತ್, ಐಶ್ವರ್ಯ ಅಂದ್ರೆ ವೆಲ್ತ್ ಸ್ಟ್ರೆಂತ್. ಈ ತರ 6 ಲಕ್ಷಣಗಳಿರೋದ್ರಿಂದ ಭಗವಾನ್ ಅಂತ ಯಾವ ವ್ಯಕ್ತಿಯಲ್ಲಿ ಇದೆ ಅವ್ರನ್ನ ಭಗವಾನ್ ಅಂತ ಹೇಳ್ತೇವೆ. ಸೊ ಕೃಷ್ಣನಲ್ಲಿ 6 ಲಕ್ಷಣಗಳು ಅಪರಿಮಿತವಾಗಿರೋದ್ರಿಂದ ಅವನು ಭಗವಾನ್. ಇನ್ನೊಂದು ನಾನು ಪ್ರಶ್ನೆ ಕೇಳ್ಬೇಕು ಅಂತಿದ್ದೆ. ಕೃಷ್ಣನು ಇಚ್ಛೆಯಿಂದಲೇ ಒಂದು ಆಗತ್ತೆ. ಅಂದ್ರೆ ಇವಾಗ ನಾನು ಇಚ್ಛೆ ಪಡ್ತೀನಿ, ನಾನು ಈಗ ಗುಲಾಬ್ ಜಾಮೂನ್ ತಿನ್ಬೇಕು ಅಂತ. ಅದಾದ್ರೆ ಗುಲಾಬ್ ಜಾಮೂನ್ ನಾನು ತಿನ್ಬೇಕು ಅಂದ್ರೆ ಗುಲಾಬ್ ಜಾಮೂನ್ ಪ್ಯಾಕೆಟ್ ಖರೀದಿ ಮಾಡ್ಬರ್ಬೇಕು, ಇಲ್ಲ ಅಂದ್ರೆ ಗುಲಾಬ್ ಜಾಮೂನ್ ಬೇರೆ ರೀತಿ ತಯಾರಿ ಮಾಡ್ಬೇಕು. ಅದೆಲ್ಲ ಯಾರು ಇದು ನಾನ್ ಮಾಡ್ಲಿ ಇನ್ನೊಬ್ರು ಮಾಡ್ಬೇಕು, ಆಮೇಲೆ ಗುಲಾಬ್ ಜಾಮೂನ್ ಸಿಗುತ್ತೆ. ನಾನು ಕೇವಲ ಗುಲಾಬ್ ಜಾಮೂನ್ ಅಂದ್ರೆ ಗುಲಾಬ್ ಜಾಮೂನ್ ಸಿಗೋದಿಲ್ಲ. ಆದ್ರೆ ಕೃಷ್ಣನು ಅವನ ಒಂದ್ ಹೆಸರಿದೆ, ಸತ್ಯ ಸಂಕಲ್ಪ ಅಂತ. ಸತ್ಯ ಸಂಕಲ್ಪ ಅಂದ್ರೆ ನೀವೇನ್ ಸಂಕಲ್ಪ ಮಾಡ್ಕೊಳ್ತೀರೋ ಅದಕ್ಕೆ ಸತ್ಕ್ಷಣದಲ್ಲಿ ಆಗುತ್ತೆ. ಕೃಷ್ಣನು ಈ ದೊಡ್ಡ ಸೃಷ್ಟಿಯನ್ನು ಮಾಡೋದು ಅವ್ನಿಗೇನು ಕಷ್ಟ ಕಾರ್ಯ ಅಲ್ಲ. ಅವನು ನಮಗೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಮಾರ್ಗದರ್ಶನ ಕೊಡ್ಲಿಕ್ಕೆ ಅವನಿಗೆ ಕಷ್ಟ ಕಾರ್ಯ ಅಲ್ಲ. ಅರ್ಜುನನಿಗೆ ಒಂದು ಕ್ಷಣ ಅರ್ಧ ಗಂಟೆಯಲ್ಲಿ ಕೃಷ್ಣನು ಅವನ ಮನೋಭಾವ ಪರಿವರ್ತನೆ ಮಾಡ್ಬಿಟ್ಟ. ಅರ್ಜುನನು ಕೊನೆಗೆ ಕೃಷ್ಣ ನಾನು ಯುದ್ಧ ಮಾಡ್ತೇನೆ, ನನ್ನ ಕರ್ತವ್ಯ ಏನು ಅಂತ ನನಗೆ ಗೊತ್ತು ಅಂತ ಹೇಳಿ. ಸೊ ಅದೇ ರೀತಿಯಲ್ಲಿ ನಾವು ಜೀವನದಲ್ಲಿ ಪ್ರತಿಯೊಬ್ಬರು ಒಂದೊಂದು ಇದು ಸನ್ನಿವೇಶದಲ್ಲಿ ಸಿಲುಕಿ ಬಿದ್ದಿರ್ಬೋದು. ಆದ್ರೆ ಕೃಷ್ಣನಿಗೆ ಇದು ಒಂದು ದೊಡ್ಡದಲ್ಲ. ಅವನ ಇಚ್ಛೆ ಆದ್ರೆ, ಅವನ ಒಂದು ಕರುಣೆ ಆದ್ರೆ ನಮಗೆ ನಾವು ಈ ಒಂದು ದೊಡ್ಡ ಇದನ್ನ ಪಾಲಾಗ್ತೇವೆ. ಕೃಷ್ಣ ಒಂದು ಹೆಸರು ಸತ್ಯ ಸಂಕಲ್ಪ ಅಂತ. ಸೊ ಯಾರೋ ಏನೋ ಪ್ರಶ್ನೆ ಬಂದ್ರೆ ಕೇಳ್ಬೋದು ನನಗೆ. ನಾನೇ ಪ್ರಶ್ನೆ ಕೇಳಿದೆ, 2 ಪ್ರಶ್ನೆ ಕೇಳಿದೆ ನಿಮಗೆ. ಎಲ್ಲರೂ ಕೂಡ ತಾವು ಗ್ರೂಪ್ ಲಿಂಕ್ ಸಿಕ್ಕಿದ್ಯಾ ತಮಗೆ? ಎಲ್ಲರೂ ಕೂಡ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯಿನ್ ಆಗಿದ್ದೀರಾ? ತಾವೆಲ್ಲರೂ ಇರೋರು ನಾನು ಜಾಯಿನ್ ಆಗಿದ್ದೀನಿ. ಓಕೆ. ಅಲ್ಲೂ ಕೂಡ ನಾನು ಎಲ್ಲ ನಿಮಗೆ ಗೀತಾ ಜಾಯಿನ್ ಆಗ್ತೀನಿ.
ಜಾಯಿನ್ ಆಗಿ ಆ ಗ್ರೂಪ್ಗೆ ನಾನು ಗೀತಾ ಅಧ್ಯಯನದೆಲ್ಲ ನಿಮಗೆ ಕಳಿಸ್ತಾ ಇರ್ತೇನೆ. ಈ ಗೀತೆಯ ಇದು ಒಂದು ಯಾವ್ದು ಮುಖ್ಯ ವಿಷಯ ಅಲ್ಲೂ ಕೂಡ ಶೇರ್ ಮಾಡ್ತಾ ಇರ್ತೇನೆ. ನೀವು ಅದನ್ನ ಓದಿ ಅದು ನಿಮಗೆ ಗೀತೆಯ ಅರ್ಥ ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರಶ್ನೆಗಳಲ್ಲೂ ಕೂಡ ಕೇಳ್ಬೋದು, ನೀವು ಗ್ರೂಪ್ ನಲ್ಲಿ ಕೂಡ ಕೇಳ್ಬೋದು. ಈಗ ತೋರಿಸಿರೋ ಸ್ಲೈಡ್ಸ್ ಎಲ್ಲ ವಾಟ್ಸ್ಆಪ್ ಹಾಕ್ತಿರ್ತೀನಿ. ನಾನು ಹೇಳ್ತೀನಿ ವಾಟ್ಸ್ಆಪ್ ಅಲ್ಲಿ ನಮ್ಮ ಗ್ರೂಪ್ ಅಲ್ಲಿ ಹಾಕ್ಲಿಕ್ಕೆ ಹೇಳ್ತೇನೆ ನಾನು. ಸೊ ನಿಮಗೆ ಸಮರಿ ಕೂಡ ಇದೆ ಅಲ್ವಾ, ಲಾಸ್ಟ್ ಅಲ್ಲಿ ಸಮರಿ ಅರ್ಜುನನು ಯಾಕೆ ಫೈಟ್ ಮಾಡೋದಿಲ್ಲ, ಯುದ್ಧ ಮಾಡೋದಿಲ್ಲ ಅಂತ 5 ಕಾರಣಗಳು ಕೇಳ್ತಾರೆ. ಕೃಷ್ಣನು ಅದು ಕೊಟ್ಟದ್ದು ಅಷ್ಟೇ ಶೇರ್ ಮಾಡಿ ವಾಟ್ಸ್ಆಪ್ ಗ್ರೂಪ್ ಮಾಡಿಸ್ತೇನೆ ನಾನು. ಸೊ ನಾಳೆ ಭೇಟಿ ಮಾಡೋಣ. ಮತ್ತೆ ನಾಳೆ ಸಂಜೆ 7 ಗಂಟೆ ಬೇಗನೆ ನಾಳೆ ಕರೆಕ್ಟ್ 8 ಗಂಟೆಗೆ ಮುಗಿಸ್ಬೇಕು. ಟ್ರೈ ಮಾಡ್ಬೇಕು ನಾವು ಲೇಟ್ ಆಗಿ. ಓಕೆ, ನಾನು ಈಗ ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು. ಹರೇ ಕೃಷ್ಣ. ಒಂದು ಲಾಸ್ಟ್ ಹೇಳಿ ಲಾಸ್ಟ್ ಪ್ರಶ್ನೆ. 2ನೇ ಅಧ್ಯಾಯ 54ನೇ ಶ್ಲೋಕದಲ್ಲಿ ಅರ್ಜುನ ಸ್ಥಿತಪ್ರಜ್ಞ ಅಂದ್ರೆ ಯಾರು, ಸ್ಥಿರ ಬುದ್ಧಿ ಅಂದ್ರೆ ಯಾರು ಅಂತ ಕೇಳ್ತಾನೆ. ಅದಕ್ಕೆ ಭಗವಂತ 57ನೇ ಶ್ಲೋಕದಲ್ಲಿ ಯಾವ ಪುರುಷನು ಸರ್ವತ್ರ ಸ್ನೇಹರಹಿತನಾಗಿದ್ದು ಆಯಾಯ ಶುಭಾಶುಭ ವಸ್ತುಗಳನ್ನು ಪಡೆದುಕೊಂಡು ಪ್ರಸನ್ನನಾಗುವುದಿಲ್ಲವೋ ಮತ್ತು ದ್ವೇಷಿಸುವುದಿಲ್ಲವೋ ಅವನು ಬುದ್ಧಿಯು ಸ್ಥಿರವಾಗಿದೆ ಅಂತ ಹೇಳ್ತಾನೆ. ಹಾಗಾದ್ರೆ ಇಲ್ಲಿ ಸ್ನೇಹರಹಿತನಾಗಿದ್ದು ಅಂತಂದು ಭಗವಂತ ಹೇಳ್ತಾನೆ. ಹಾಗಾದ್ರೆ ನಾವು ಸ್ನೇಹರಹಿತವಾಗಿರ್ಬೇಕಾ ಅಥವಾ ಸ್ನೇಹಜೀವಿ ಆಗಿರ್ಬೇಕಾ ಸ್ವಾಮಿಗಳೇ? ಸ್ನೇಹಜೀವಿಗಳಂದ್ರೆ ಇದ್ರು ಪ್ರತಿಯೊಬ್ಬರ ವ್ಯಕ್ತಿಗೆ ಒಂದು ಸಾಮಾಜಿಕವಾಗಿ ಒಂದು ಕರ್ತವ್ಯಗಳಿರ್ತವೆ. ಒಬ್ಬರು ಬ್ರಹ್ಮಚಾರಿಯಾಗಿದ್ದಾರೆ, ಅವರ ಕರ್ತವ್ಯಗಳಿವೆ. ಒಬ್ಬರು ಗೃಹಸ್ಥರ ಜೀವನದಲ್ಲಿದ್ದಾರೆ, ಅವರ ಕರ್ತವ್ಯಗಳಿದೆ. ಒಬ್ಬರು ಸನ್ಯಾಸಿಗಳಾಗಿದ್ದಾರೆ, ಅವರ ಕರ್ತವ್ಯಗಳಿದೆ. ಸೊ ಅದರ ಇದಾಗಿ ಸ್ನೇಹ ಅನ್ವಯವಾಗುತ್ತೆ. ಈಗ ಸನ್ಯಾಸಿಗೆ ಅಂದ್ರೆ ಅವ್ರು ಸಂಪೂರ್ಣ ವೈರಾಗ್ಯದಲ್ಲಿದ್ದಾರೆ. ಅವರು ನನಗೆ ಭೌತಿಕದ ಬೇಡ ಅಂತ ಆ ಹಂತದಲ್ಲಿದ್ದಾರೆ. ಆದ್ರೆ ಗೃಹಸ್ಥ ಜೀವನದಲ್ಲಿ ನನಗೆ ಸ್ನೇಹ ಇಲ್ಲ ಆಗಿದ್ರೆ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ, ಹೆಂಡತಿಯನ್ನು ಯಾರು ನೋಡ್ತಾರೆ? ಸ್ನೇಹ ಇರ್ಬೇಕು. ಎಷ್ಟಿರ್ಬೇಕು. ಇವಾಗ ಅರ್ಜುನನು ಕೂಡ ಈ ಯುದ್ಧ ಭೂಮಿ ಆದ್ಮೇಲೆ ಗೀತೆಯನ್ನು ಕೇಳಿದ್ಮೇಲೆ ಅವರೇನು ವೈರಾಗಿಯಾಗಿ ಸನ್ಯಾಸಿ ಆಗ್ಲಿಲ್ಲ. ಅವರು ಯುದ್ಧ ಮಾಡಿದ್ರು, ಅವ್ರು ಗೃಹಸ್ಥರಾಗಿ ಉಳಿದ್ರು. ಆದ್ರೂ ಕೂಡ ಕೃಷ್ಣ ಹೇಳೋದು ಅರ್ಜುನನಿಗೆ, ನೀನೇ ಉತ್ತಮ ಸನ್ಯಾಸಿ, ನೀನೇ ಉತ್ತಮ ಯೋಗಿ, ನೀನೇ ಉತ್ತಮ ಆಧ್ಯಾತ್ಮಿಕವಾದಿ ಅಂತ ಹೇಳ್ತಾರೆ. ಅಂದ್ರೆ ಉದ್ದೇಶ ಏನು ಅಂದ್ರೆ, ನೀವು ಎಲ್ಲಿದ್ದು ಜೀವನದಲ್ಲಿ ನೀವು ಈ ಒಂದು ಮನೋಭಾವವನ್ನು ಬೆಳೆಸ್ಕೊಳ್ಬಹುದು. ನೀವೇನು ಹೊರಗಿನಲ್ಲಿ ಈ ತರ ಒಂದು ಕಾವಿ ಬಣ್ಣ, ನನ್ನ ರೀತಿಯ ಕಾವಿ ಬಣ್ಣ ಬಟ್ಟೆ ಹಾಕಿದಕ್ಕೆ ಮಾತ್ರ ನೀವು ಸ್ನೇಹವನ್ನು ಬಿಟ್ಟು ಸೂಚನೆ ಅಂತಲ್ಲ. ನಾನು ಕಾವಿ ಬಟ್ಟೆಯಲ್ಲಿದ್ದು ನಾನು ಸಂಪೂರ್ಣ ಸ್ನೇಹವನ್ನು ಹೊಂದಿರೋನಾಗಿರ್ಬೋದು. ನೀವು ಸಂಪೂರ್ಣ ಇದರಲ್ಲಿದ್ದು ನೀವು ಸ್ನೇಹ ಇಲ್ಲದೆ ಇರ್ಬೋದು. ಸ್ನೇಹ ಅಂದ್ರೆ ಕರ್ತವ್ಯವಾಗಿ ನೋಡ್ಬೇಕು. ನೀವು ಎಷ್ಟರ ಮಟ್ಟಿಗೆ ಕರ್ತವ್ಯ ಮಾಡ್ಬೇಕು ಅದೇ ತಿಳ್ಕೊಳ್ಬೇಕು ನೀವು. ಧನ್ಯವಾದಗಳು. ನಾವು ನಾಳೆ ನೋಡೋಣ, ನಾಳೆ ಮುಂದುವರ್ಸೋಣ. ಇನ್ನು ಪ್ರಶ್ನೆಗಳು ಯಾರು ಇತ್ತ ಇನ್ನೊಂದು ಪ್ರಶ್ನೆ ತೆಗೆಯೋಣ. ಅಲ್ಲ, ಮ್ಯೂಟ್ ಅನ್ಮ್ಯೂಟ್ ಮಾಡಿದೀನಿ. ನೀವು ಅನ್ಮ್ಯೂಟ್ ಮಾಡಿ ನೀವು ಕೇಳ್ಬೇಕು ಪ್ರಶ್ನೆ. ಬೇರೆಯವರೆಲ್ಲ ಮ್ಯೂಟ್ ಮಾಡ್ಬಿಡಿ, ಮ್ಯೂಟೇ ಇರಿ, ಇಲ್ಲಾಂದ್ರೆ ಬ್ಯಾಕ್ ಗ್ರೌಂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾರು ಪ್ರಶ್ನೆ ಕೇಳುತ್ತೆ ಅವ್ರು ಮಾತ್ರ ಅನ್ಮ್ಯೂಟ್ ಮಾಡಿ ಪ್ರಶ್ನೆ ಕೇಳಬಹುದು. ನಮ್ ಸ್ಕೂಲ್ಗೆ ಬಂದಿದ್ರು, ಭಗವದ್ಗೀತೆ ಬುಕ್ ತಗೊಂಡು ಮಕ್ಕಳಿಗೆ ಇದನ್ನ ಕೃಷ್ಣ ಮಠ. ಆಯ್ತು, ಇವತ್ತಿಗೆ ಮುಕ್ತಾಯ ಮಾಡೋಣ ಅನ್ಸುತ್ತೆ. ಹಾಗಿದ್ರೆ ಪ್ರಶ್ನೆಗಳು ಏನೂ ಇಲ್ಲ, ಇವತ್ತು ಮುಕ್ತಾಯ ಮಾಡೋಣ, ನಾಳೆ ಮುಂದುವರ್ಸೋಣ. ಸೊ ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.